ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಜಯ ಹರೇ ರಾಧ ಕೃಷ್ಣ ಮಾಧವ ಕುಂಜ ವಿಹಾರಿ ಗೋಪಿ ಜನವಲ್ಲಭ ಗಿರಿವರದಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ ಗೋಪಿ ಜನವಲ್ಲಭ ಗಿರಿವರದಾರಿ. ಯಶೋದಾನಂದನ ಬ್ರಜಜನರಂಜನ ಯಮುನಾ ತೀರ ವನಚಾರಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಜಯ ರಾಧ ಗೋವಿಂದ ರಾಧ ಗೋವಿಂದ ರಾಧೆ. ಜಯ ಗೌರಾನಿತಾಯ 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 ಜಯ ಗೌರಾನಿತಾಯ. ಜಯ ಜಯ ಪ್ರಭುಪಾತ್ 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 ಜಯ ಜಯ ಪ್ರಭುಪಾತ್. ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ನಿತಾಯ ಗೌಡ ಹರಿ ಬೋಲ್. ओमज्ञानन्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः. नमो ओं विष्णुपादाय कृष्णपृष्ठाय भूतले श्रीमद्भक्तिवेदान्त स्वामी नमस्ते सारस्वती देवी गौरवान्विताय प्रचार निर्विशेष शून्य पार्षदेशताय. वंशकल्पतरो विश्वकृपा सिन्धु विहेव च पतितनं पावने वैष्णवे नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे हरे राम 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 हरे. ಎಸ್, ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ ವಂದನೆಗಳು. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಕೆ, ನಿನ್ನೆ ಕ್ಲಾಸಿಂದ ಪ್ರಶ್ನೆ ಕೇಳಬೇಕಾ? ನಿನ್ನೆ ಕ್ಲಾಸಿಂದ ಪ್ರಶ್ನೆ ಕೇಳುವ ಅಂತೆಲ್ಲ ಆಯ್ತು. ನಿನ್ನೆ ಕ್ಲಾಸಿಂದ ಹರೇ ಕೃಷ್ಣ ಕೃಷ್ಣ ಬುದ್ಧನ್ ಸ್ಟಾರ್ಟ್ ಮಾಡಿ. ಅವನು ಬ್ರಾಹ್ಮಣನ ಎರಡು ಕ್ವಾಲಿಟಿ ಯಾವುದೆಲ್ಲ? ಎಸ್, ಯಾರು ಹೇಳ್ತೀರಿ? ನಾನು ನಿನ್ನೆ ಹೇಳಿದ್ದೇನೆ ಎರಡು ಕ್ವಾಲಿಟಿ. ಸದಾಚಾರ ಮತ್ತೆ ಶೀಲತೆ. ಸದಾಚಾರ ಶೀಲತೆ. ಓಕೆ, ಸದಾಚಾರ ಅಂದ್ರೆ ಎಂತ, ಶೀಲತೆ ಅಂದ್ರೆ ಎಂತ? ಸದಾಚಾರ ಅಂದ್ರೆ ಎಕ್ಸ್ಟರ್ನಲ್, ಹೊರಗಿನಿಂದ. ಶೀಲತೆ ಅಂದ್ರೆ ಒಳಗಿನಿಂದ, ಇಂಟರ್ನಲ್. ಓಕೆ,
ಮತ್ತೆ ಪ್ರಭುಪಾದ್ ಇದು ನಿನ್ನೆ ಒಂದು ಎಕ್ಸಾಂಪಲ್ ಹೇಳಿದ್ದೇನೆ. ಪ್ರಭುಪಾದ್ ಆಧ್ಯಾತ್ಮಿಕ ಲೋಕವನ್ನು ಯಾವುದಕ್ಕೆ ಕಂಪೇರ್ ಮಾಡ್ತಾರೆ? ಭೌತಿಕ ಲೋಕವನ್ನು ಯಾವುದಕ್ಕೆ ಕಂಪೇರ್ ಮಾಡ್ತಾರೆ? ಸೂರ್ಯನಿಗೆ. ಅಲ್ಲ ಅದು. ಆ ಯಾವುದಕ್ಕೆ ಕಂಪೇರ್ ಮಾಡ್ತಾರೆ? ಅಮೌಂಟ್ ಅದ್ರಲ್ಲಿ ಲಿಸ್ಟ್. ಭೌತಿಕದು ಒಂದೇ ಇರುವಂತದ್ದು, ಇದರದ್ದು ಅಮೌಂಟ್. ಎಸ್, ಯಾರು ಹೇಳ್ತೀರಿ? ಯಾರು ಗೊತ್ತಿಲ್ವಾ? ನೋಟ್ ಮಾಡ್ಬೇಕು, ಕ್ಲಾಸ್ ಆಗುವಾಗ ನೋಟ್ ಮಾಡ್ಬೇಕು. ಸೂರ್ಯ, ಹೌದು, ಸೂರ್ಯ ಕರೆಕ್ಟ್. ಬೇರೆ ಅದರೊಟ್ಟಿಗೆ ಮೋಡಗಳು ಪ್ರಭುಜಿ. ಅಲ್ಲ, ಮೋಡ ಭೌತಿಕ ಮೆಟೀರಿಯಲ್ ವರ್ಣ. ಆಧ್ಯಾತ್ಮಿಕ ಲೋಕ ಯಾವ್ದು ಕಂಪೇರ್ ಮಾಡ್ತಾರೆ ಪ್ರಭುಪಾದ್? ಅಟೆಂಟಿವ್ ಆಗಿ ಕ್ಲಾಸ್ ಕೇಳ್ಬೇಕು ನೋಡಿ. ನಾನು ಕ್ಲಾಸ್ ಮಾಡಿ ಕೂಡ ಏನು ಪ್ರಯೋಜನ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಓಕೆ, ಮತ್ತೆ ಬ್ರಾಹ್ಮಣ ಡಿಟಿಗೆ ಎಂಟ್ರಿ ಆಗುವಾಗ ಒಂದು ಶ್ಲೋಕ ಉಂಟು. ಆ ಶ್ಲೋಕ ಓಂ ತದ್ವಿಷ್ಣು ಪರಮಂ ಪದಗುಂ ಸದಾ ಪಶ್ಯಂತಿ ಸೂರಾಯ. ಆ ಶ್ಲೋಕದ ಅರ್ಥ ಎಂತ ಹೇಳಿದೆ ನಾನು ನಿನ್ನೆ? ಅರ್ಥ ಮೈನಿಂಗ್. ವಿಷ್ಣುವನ್ನು ಸಂತೋಷಪಡಿಸಲೆಂದೇ ಇರುವುದು ಪೂಜೆ ಮಾಡೋದು ಸದಾ. ಅಂದ್ರೆ ಬ್ರಾಹ್ಮಣರು ಭೂಮಿಯಲ್ಲಿದ್ರು ಅವ್ರಿಗೆ ವೈಕುಂಠದ ಅರಿವು ಉಂಟು, ಅವ್ರಿಗೆ ಭಗವಂತನ ಎನರ್ಜಿ ಎಲ್ಲಾ ಕಡೆ ಇದೆ ಅಂತ ಅವ್ರಿಗೆ ಗೊತ್ತಿರ್ತದೆ. Yes. ಮತ್ತೆ ಅವರು ಹೋಗಿ ಮತ್ತೆ ಬೇರೆಯವ್ರನ್ನು ಕರ್ಕೊಂಡು ಹೋಗ್ಬೇಕಂತ ಅವರು ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಟೆಂಟಿವ್ ಆಗಿ ಕೇಳಿದ್ದಾರೆ. ಓಕೆ, ವೆರಿ ಗುಡ್. ಎಸ್, ನೆಕ್ಸ್ಟ್. ಎಸ್, ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆದದ್ದು? ಓಕೆ, ಇಲ್ಲಿ ನಮ್ಗೆ ನಿಲ್ಲಿಸಿದೆ. ಇವತ್ತು 11 ಆಯ್ತು. ಕೃಷ್ಣ, ಸ್ಟಾರ್ಟ್ ಮಾಡುವ. PPT. ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ಓಕೆ, ಚಾಪ್ಟರ್ 16. ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ನೋಡಿ, ನೋಟ್ ಮಾಡಬೇಕು ಕ್ಲಾಸ್ ಆಗುವಾಗ. ನೋಟ್ ಮಾಡೋದಿದ್ರೆ ನೋಡಿ, ನಾನು ಕೂಡ ಕ್ಲಾಸ್ ಇದು ಮಾಡಿ ನಾನು ನೋಟ್ ಮಾಡ್ತೇನೆ. ಯಾವುದೇ ಪ್ರಭುಪಾದ್ ಯಾವುದೇ ಕ್ಲಾಸ್ ಕೇಳಿದ್ರು ಕೂಡ. ಹಾಗೆ ಅದು ಒಳ್ಳೆ ಹವ್ಯಾಸ. ಸುಮ್ಮನೆ ಕೇಳುವಂಥದ್ದು ನಮ್ಮಲ್ಲಿ ನಮ್ಮ ಹತ್ರ ನೆನಪು ಶಕ್ತಿ ಕೂಡ ಇಲ್ಲ ಅಷ್ಟು. ಹಾಗಾಗಿ ನೋಟ್ ಮಾಡಬೇಕು. ಪುಸ್ತಕ ಪೆನ್ ಇರಬೇಕು, ಅದು ಕೂಡ ಭಕ್ತಿ ವೈಭವ ಕ್ಲಾಸಲ್ಲಿ ಇರಬೇಕು. ಓಕೆ, ಈಗ ನಾವು ಎಲ್ಲಿ ಶ್ಲೋಕ 4ನೇ ಶ್ಲೋಕ, ಅದು ಫುಲ್ ಆಗ್ಲಿಲ್ಲ. 4ನೇ ಶ್ಲೋಕದ್ದು ಹರೇ ಕೃಷ್ಣ ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಉಂಟಲ್ಲ? ಹರೇ ಕೃಷ್ಣ. ಓಕೆ, 4ನೇ ಶ್ಲೋಕ ನಾವು ಮಾಡಿದ್ದೆವು, ಅದರಲ್ಲಿ ಫುಲ್ ಕಂಪ್ಲೀಟ್ ಆಗ್ಲಿಲ್ಲ. ಎಲ್ಲಿ ತನಕ ಮಾಡಿದೆ ನೋಡು, ನಿಮಿಷ. 4 ಕಂಪ್ಲೀಟ್ ಆಗಿದೆ ಪ್ರಭುಜಿ. ಇಲ್ಲ, ನಾನು ಇಲ್ಲಿ ಬರ್ದಿದ್ದೇನಲ್ಲ ಕೆಲವು. ಮನುಷ್ಯ ಸಾತ್ವಿಕ ಅಲ್ಲ, ಗುಣವನ್ನು ಬೆಳೆಸ. ನೀವು ಅಲ್ಲಿ ಕಂಪ್ಲೀಟ್ ಆಗಿದೆ ಅಲ್ಲ, ನಾನಿಲ್ಲಿ ಹೇಳಿಕೊಂಡೆ, ಗೊತ್ತಾಗ್ತದೆ ನಿಮ್ಗೆ ಕಂಪ್ಲೀಟ್ ಆಗಿದೆ ಇಲ್ಲ ಅಂತ. ಎಸ್ 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 16. ಹ 21, 22 ಯಾಕೆ ಬಂತಪ್ಪ ಇಲ್ಲಿ? ಇಲ್ಲಿ ಉಂಟು.
4th ಶ್ಲೋಕ ಲಾಸ್ಟ್ ಅಲ್ಲಿ. ಎಸ್, ಲಾಸ್ಟ್ ಪ್ಯಾರಾ ನಾನೀಗ ಮಾಡಬೇಕು. ಓಕೆ, ಲಾಸ್ಟ್ ಪ್ಯಾರಕ್ಕೆ ಹೋಗುವ. ಎಸ್. ಸ್ಟೇಟ್ ಮ್ಯಾನೇಜ್ಮೆಂಟ್ ಕಲಿ. ಎಸ್, ಓದಿ ಯಾರಾದ್ರು. ಹರೇ ಕೃಷ್ಣ ಪ್ರಭುಜಿ. ಹಾ, ಕಲಿಯುಗವೆಂದರೆ ಹಾ. ಅದನ್ನು ಓದ್ಬೇಕಾ? ಅಲ್ಲಲ್ಲ, ಕಲಿಯುಗವೆಂದರೆ. ಹಾ. ಕಲಿಯುಗವೆಂದರೆ ಅವ್ಯವಸ್ಥೆ ಮತ್ತು ಕಲಹ. ಎಲ್ಲ ಅವ್ಯವಸ್ಥೆ ಮತ್ತು ಕಲಹದ ಮೂಲ ಕಾರಣವೆಂದರೆ ಕೀಳು ಸ್ವಭಾವದ, ಯೋಗ್ಯತೆ ಇಲ್ಲದ, ಬದುಕಿನಲ್ಲಿ ಉನ್ನತ ಆಕಾಂಕ್ಷೆಗಳಿಲ್ಲದ ಜನರು ರಾಜ್ಯಾಧಿಕಾರದ ಸೂತ್ರಗಳನ್ನು ವಹಿಸಿಕೊಳ್ಳುವುದು. ಓಕೆ, ಅಲ್ಲಿ ನಾನು ಸಾಕು. ಧನ್ಯವಾದ. ಓಕೆ, ಹಾಗಾಗಿ ಎಂತ ಹೇಳುವಂತದ್ದು, ಕಲಾ ಮತ್ತೆ ಅವ್ಯವಸ್ಥೆ. ಇದು ಹೇಗೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ತಿನ್ನುವುದರಲ್ಲಿ ಆಗ್ತದೆ ಹೆಚ್ಚಾಗಿ. ತಿನ್ನುವುದರಲ್ಲಿ ಅಂದ್ರೆ ರೈಸ್, ವೆಜಿಟೇಬಲ್ಸ್, ವೀಟ್ ಮತ್ತೆ ಗ್ರಾಸರಿ ಇದೆಲ್ಲ ಎಂತ ಮಾಡ್ತಾರೆ ಅಂದ್ರೆ, ಮಿಸ್ಮ್ಯಾನೇಜ್ಮೆಂಟ್ ಅಂದ್ರೆ ನಮ್ಮ ಲೀಡರ್ಸ್ನವರು ಅವರು ತೆಗ್ದು ಇಡ್ತಾರೆ. ಆದರೆ ಯಾವುದಾದ್ರು ಸಮಸ್ಯೆ ಬರುವಾಗ ಅದನ್ನು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡುವಾಗ ರೇಟ್ ಜಾಸ್ತಿ. ಪ್ರಭುಪಾದ್ ಲೆಕ್ಚರಲ್ಲಿ ಹೇಳ್ತಾರೆ, ಒಂದು ಸಲ ರೈಸಿಗೆ 5 ರೂಪಾಯಿ ಆ ಟೈಮಲ್ಲಿ ಇತ್ತಂತೆ, 100 ರೂಪಾಯಿ ಆಯ್ತಂತೆ. ಹಾಗೆ ತುಂಬಾ ಬಡವರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಅವರೆಲ್ಲ ತುಂಬಾ ಒಂದು ಊಟ ಮಾಡಿದ್ರೆ ಸತ್ತು ಹೋದ್ರು. ಈ ರೀತಿ ಆಗ್ತದೆ. ಹಾಗಾಗಿ ಮಾಡುವಂತ ಯಾಕೆ ಮಾಡುವುದಂದ್ರೆ ಹಣ ಮಾಡಲಿಕ್ಕೆ. ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತುಂಟಿತ್ತು, ಅಂದ್ರೆ ನಮ್ಮ ಪೊಲಿಟಿಷಿಯನ್ ಅವರೆಲ್ಲ ಮಾಡ್ತಾರೆ ಈ ರೀತಿ. ಎಸ್, ಹಾಗೆ ಕೆಲವೆಲ್ಲ ಹೆಚ್ಚಾಗಿ ಇದನ್ನೆಲ್ಲ ಮಾಡುವವರು ಯಾರಂದ್ರೆ, ಕೆಲವು ಲೀಡರ್ಸ್, ಪೊಲಿಟಿಷಿಯನ್ ಅವರೆಲ್ಲ 50 ಬಾರಿ 100 ಬಾರಿ ಎಲ್ಲ ಜೈಲಲ್ಲಿ ಇದ್ದವರು ಕೂಡ ಇದ್ದಾರೆ. ಅಂತವರೆಲ್ಲ ಮಾಡುವಂತದ್ದು ಇದನ್ನು ಪ್ರಭುಪಾದ್ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆ, ಮತ್ತೆ ಪ್ರಭುಪಾದ್ ಹೇಳುವಂತದ್ದು ಇನ್ನೊಂದು ಸೆಂಟೆನ್ಸ್ ಉಂಟು. ಇದು ಅಂತವರು. ಎಸ್, ನೆಕ್ಸ್ಟ್ ಇದು ಓದಿ ಯಾರಾದ್ರು ಅಂತವರು. ಹರೇ ಕೃಷ್ಣ ಪ್ರಭುಜಿ. ಅಂತವರು ರಾಜನ ಸ್ಥಾನದಲ್ಲಿದ್ದರೆ ಖಂಡಿತವಾಗಿಯೂ ಅವರು ಮೊದಲು ಗೋವು ಹಾಗೂ ಬ್ರಾಹ್ಮಣ ಸಂಸ್ಕೃತಿಗೆ ಹಾನಿಯುಂಟು ಮಾಡುತ್ತಾರೆ. ಆ ಮೂಲಕ ಇಡೀ ಸಮಾಜವನ್ನು ನರಕಕ್ಕೆ ತಳ್ಳುತ್ತಾರೆ. ಸಾಕು. ಹಾಗಾಗಿ ಪ್ರಭುಪಾದ್ ಹೇಳುವಂತದ್ದು ಈ ಪೊಲಿಟಿಷಿಯನ್ ಅವರಿಗೆ, ರಾಜನ ಸ್ಥಾನ ಅಂದ್ರೆ ಪೊಲಿಟಿಷಿಯನ್. ಪ್ರಭುಪಾದ್ ಹೇಳ್ತಾರೆ, ಈ ಹೆಚ್ಚಿನ ಪೊಲಿಟಿಷಿಯನ್ ಅವರೆಲ್ಲ ಅನ್ಎಜುಕೇಟೆಡ್ ಮತ್ತೆ ಅನ್ಎಜುಕೇಟೆಡ್, ಅವರಿಗೆ ಎಜುಕೇಶನ್ ಇಲ್ಲ. ಇವತ್ತು ನಾನು ಇಲ್ಲಿ ಒಬ್ರು ಬರ್ತಾರೆ, ಅವ್ರದ್ದು ಕೇಳಿದ್ರು. ಅವ್ರು ಹೇಳಿದ್ರು ಕೇರಳದಲ್ಲಿ ಎಲ್ಲ ಪೊಲಿಟಿಷಿಯನ್ ಎಜುಕೇಟೆಡ್. ಅವ್ರು ಹೇಳಿದ್ರು ಎಲ್ಲರೂ ಎಜುಕೇಟೆಡ್ ಅಂತ. ಹಾಗೆ ಯಾಕೆ ಇದಾಗ್ತದೆ ಅಂದ್ರೆ, ನೋಡಿ ಇಲ್ಲಿ ಎಜುಕೇಟೆಡ್ ಇದ್ದು ಕೂಡ ಕೃಷ್ಣ ಪ್ರಜ್ಞೆ ಇಲ್ಲದ್ರೆ ಅವರೆಲ್ಲ ಹಸುವನ್ನೆಲ್ಲ ಕೊಲ್ತಾರೆ, ಅದು ಬೇರೆ ವಿಷಯ. ಹಾಗೆ ಅನ್ಎಜುಕೇಟೆಡ್ ಮತ್ತೆ ಅನ್ಟ್ರೈನ್ ಪ್ರಭುಪಾದ್ ಹೇಳುವಂಥದ್ದು. ಆದ್ರೆ ಅವರು ಟಾಪ್ ಪೊಸಿಷನ್ ಅಲ್ಲಿ ಇದ್ದಾರೆ. ಟಾಪ್ ಪೊಸಿಷನ್ ಅಲ್ಲಿ ಇದ್ದು ಈ ನಮ್ಮ ದೇಶದ ಎಲ್ಲ ರಿಸೋರ್ಸ್ ಅನ್ನೆಲ್ಲ ಅವರ ಕೈಯಲ್ಲಿ ಇರ್ತದೆ. ಅಂದ್ರೆ ಫುಡ್ ಮತ್ತೆ ಈ ಬಟ್ಟೆಯದ್ದು, ಆಹಾರ, ಬಟ್ಟೆ, ಮತ್ತೆ ಹಸುಗಳನ್ನು ಹ್ಯಾಂಡಲ್ ಮಾಡುವಂತಹದ್ದು, ಮತ್ತೆ ಹೆಂಗಸರನ್ನು ಹ್ಯಾಂಡಲ್ ಮಾಡುವಂತಹದ್ದು, ಇದೆಲ್ಲ ಅವರ ಕೈಲಿರ್ತದೆ. ಪ್ರಭುಪಾದ್ ಹೇಳುವಂತ ಅವರೆಲ್ಲ ಮೂರ್ಖರು. ಯಾಕೆಂದ್ರೆ ಅವರಿಗೆ ಟ್ರೈನಿಂಗ್ ಇಲ್ಲ, ಎಜುಕೇಶನ್ ಇಲ್ಲ. ಅವರೆಂತ ಮಾಡ್ತಾರೆ, ಅವರದನ್ನು ಹಾಳು ಮಾಡ್ತಾರೆ. ಪ್ರಭುಪಾದ್ ದೇ ಆರ್ ಮಫ್. ಹಾಗೆ ಅವರಿಗೆ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಪ್ರಭುಪಾದ್ ಇಂಥದ್ದೆಲ್ಲ ಬರೀತಾ ಇದ್ದಾರೆ. ಹಾಗಾಗಿ
ಪ್ರಭುಪಾದ ಅಂತ ಹೇಳುವಂಥದ್ದು ಫಸ್ಟ್ ಅರ್ಡ್ ದಿ ಕೌ ಅಂಡ್ ಗೋ ಟು ಹೆಲ್. ಎಲ್ಲಿ ಉಂಟು? ಎಸ್. ಆ ಮೂಲಕ ಗೋವು ಹಾಗೂ ಬ್ರಾಹ್ಮಣ ಸಂಸ್ಕೃತಿ ಹಾನಿ ಉಂಟು ಮಾಡುದು, ಆ ಮೂಲಕ ಇಡೀ ಸಮಾಜ ನರಕಕ್ಕೆ ತಳ್ಳುತ್ತಾರೆ. ಈಗ ನೋಡಿ, ಇದಕ್ಕೊಂದು ನಿಮ್ಗೆ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ನಮ್ಮ ಪ್ರೆಸಿಡೆಂಟ್ ಕಾಲೇಜ್ ಬ್ರಿಡ್ಜಿಂಗ್ ಹೋಗ್ತಾರೆ, ನಾನು ಕೂಡ ಅವರೊಟ್ಟಿಗೆ ಹೋಗ್ತೇನೆ. ಹಾಗಾಗಿ ಈಗ ಭಾರತದಲ್ಲಿ ಸೆಕ್ಯುಲರಿಸಮ್ ಅಂದ್ರೆ ಎಲ್ಲ ಎಂತ ಹೇಳುವಂಥದ್ದು, ಎಲ್ಲ ಧರ್ಮದವರಿಗೆ ಒಂದೇ ರೀತಿ ಕೊಡ್ಬೇಕಂತ. ಆದ್ರೆ ಅದು ಆಕ್ಚುಲಿ ಮೀನಿಂಗ್ಲೆಸ್. ಹಾಗಾಗಿ ಈ ಸೆಕ್ಯುಲರಮ್ ಹೆಸರಿನಲ್ಲಿ ಸಾಧುಗಳಿಗೆ ಎಂಟ್ರಿ ಇಲ್ಲ ಯಾವುದೇ ಕಾಲೇಜಿಗೆ. ಹಾಗಾಗಿ ಧಾರ್ಮಿಕದವರು ಬರಬೇಡಿ ಈ ರೀತಿ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ಧರ್ಮವನ್ನು ಆಚೆ ಇಡಬೇಕು ಮಾಡುದು. ಯಾಕೆಂದ್ರೆ ನೀವು ಬಂದ್ರೆ ಇನ್ನೊಂದು ಧರ್ಮದವರು ಬರ್ತಾರೆ, ಮತ್ತೊಂದು ಧರ್ಮದವರು ಬರ್ತಾರೆ, ಈ ರೀತಿ ಎಲ್ಲ ಹೇಳ್ತಾರೆ. ಮೇನ್ ಎಂತಂದ್ರೆ ಅವರಿಗೆ ಪ್ರೀಚಿಂಗ್ ಆಗಬಾರ್ದು, ಪ್ರೀಚಿಂಗ್ ಆಗ್ಲಿಕ್ಕೆ ಇಷ್ಟ ಇಲ್ಲ. ಪ್ರೀಚಿಂಗಿಗೆ ಓಕೆ, ಈಗ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ, ಪ್ರೀಚಿಂಗಿಗೆ ಯಾರು ಸಹಾಯ ಮಾಡುವಂತವ್ರು? ಪ್ರೀಚಿಂಗಿಗೆ ಯಾರು ಸಹಾಯ ಮಾಡದವರು ಎಂತ, ಪ್ರೀಚಿಂಗ್ ಸಹಾಯ ಮಾಡೋರು ಎಂತ, ಯಾರು ಹೇಳ್ತೀರಿ? ಹೆಸರು ನಾವು ಎಂತ ಅಂತ ಕರಿತೇವೆ? ಪ್ರೀಚಿಂಗ್ಗೆ ಸಹಾಯ ಮಾಡುವವರು. ಮತ್ತೆ ಪ್ರೀಚಿಂಗಿಗೆ ಯಾರು ಸಹಾಯ ಮಾಡುದಿಲ್ಲ ಅವರನ್ನ ಎಂತ ಕರೀತೇವೆ? ಎಸ್, ದಯವಿಟ್ಟು ಹೇಳಿ. ಬ್ರಾಹ್ಮಣರು. ಅಸುರರು ಬ್ರಾಹ್ಮಣರು ಬರುವುದಿಲ್ಲ. ಅಸುರರು ಕರೆಕ್ಟ್. ಓಕೆ, ಅಸುರರು. ಮತ್ತೆ ನೆಕ್ಸ್ಟ್ ಸುರರು. ಓಕೆ, ಅಸುರರು ಅಂದ್ರೆ ಸುರರು. ಓಕೆ, ಸುರರು ಹೆಲ್ಪ್ ಮಾಡುವವರು, ಅಸುರರು ಹೆಲ್ಪ್ ಮಾಡುವುದಿಲ್ಲ. ಹಾಗಾಗಿ ಫುಲ್ ಮೆಟೀರಿಯಲಿಸ್ಟಿಕ್ ಆಗಿದೆ ಶಾಲಾ ಕಾಲೇಜ್. ಈ MBA ಕಾಲೇಜಲ್ಲಿ ಹುಡುಗ ಹುಡುಗಿಯರು ಒಂದೇ ರೂಮಲ್ಲಿ ಇರ್ಬೋದು, ಎಂತ ಬೇಕಿದೆ ಮಾಡ್ಬೋದು, ಹಾಗೆ ಆಗಿದೆ ಈಗ. ಯಾಕೆ ಇದೆಲ್ಲ ಯಾಕೆ ಆಗ್ತಾ ಉಂಟು? ಯಾಕೆಂದ್ರೆ ಕಲಿ ಎಂಟ್ರಿ ಆಗಿದೆ. ಕಲಿಯುಗ ಅಂದ್ರೆ ಕಲಿ ಎಂಟ್ರಿ ಆದ ಕಾರಣ ಈ ರೀತಿ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು ಇಲ್ಲಿ ಎಂತ ಒಂದು ಹಸುಗಳನ್ನು ಕೊಲ್ಲುವಂಥದ್ದು ಮೊದಲು ಗೋ, ಮತ್ತೆ ಬ್ರಾಹ್ಮಣ ಸಂಸ್ಕೃತಿ ಹಾನಿ ಉಂಟು ಮಾಡುತ್ತಾರೆ, ಡಿಸ್ಟ್ರಾಯಿಂಗ್ ಬ್ರಾಹ್ಮಣಿಕಲ್ ಕಲ್ಚರ್. ಹೇಗೆಂದ್ರೆ ಇದಕ್ಕೆ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಓಕೆ, ಒಂದು ನಿಮಿಷ ಇದನ್ನು ತೆಗೆಯುವ, ನೆಕ್ಸ್ಟ್ ಹಾಕುವ. ಓಕೆ, ಹೀಗೆ ಇದಕ್ಕೆ ಉದಾಹರಣೆ ನೋಡಿ. ನಾಳೆ ನಾನು ಕ್ಲಾಸ್ ಮಾಡುವುದಿಲ್ಲ, ಯಾಕೆಂದ್ರೆ ನಾಳೆ ನನಗೆ ಆನ್ಲೈನ್ ಕ್ಲಾಸ್ ಉಂಟು, ಇನ್ನು ದುಬೈಯಲ್ಲಿ ಉಂಟು, ದುಬೈಗೆ ಆನ್ಲೈನ್ ಕ್ಲಾಸ್ ಕೊಡ್ಲಿಕ್ಕೆ. ಹಾಗೆ ನಾಳೆ ಮಾಡೋದಿಲ್ಲ. ಇವತ್ತು ಸ್ವಲ್ಪ ಜಾಸ್ತಿ ಮಾಡ್ತೇನೆ, ಅದೊಂದು 8 ಗಂಟೆ ತನಕ ಮಾಡ್ತೇನೆ, ಇದನ್ನೊಂದು ಫಿನಿಶ್ ಮಾಡಿಬಿಡ್ತೇನೆ. ಓಕೆ, ಹಾಗೆ ಓಕೆ. ಈಗ ಹಸುಗಳನ್ನು ಕೊಲ್ಲುವಂಥದ್ದು ಮತ್ತೆ ಬ್ರಾಹ್ಮಣ ಸಂಸ್ಕೃತಿಯನ್ನು ನಾಶ ಮಾಡುವಂಥದ್ದು. ಓಕೆ, ಈಗ ಹಿರಣ್ಯಕಶಿಪು ವಿಷಯ ಹೇಳ್ತೇನೆ ನಿಮಗೆ. ಹಿರಣ್ಯಕಶಿಪಿನ ಸಮಯದಲ್ಲಿ ಎಲ್ಲ ಗೋಪುರಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಂತೆ, ಗೋಪುರ ಮತ್ತೆ ಎಲ್ಲ ಬ್ರಿಡ್ಜ್ಗಳನ್ನು ನಾಶ ಮಾಡ್ತಾ ಇದ್ದ, ಮತ್ತೆ ಎಲ್ಲ ಈ ಎಂತ ಹೇಳುವಂಥದ್ದು ಒಳ್ಳೆ ಮರಗಳು, ಫ್ರೂಟ್ಸ್ ಕೊಡುವಂತ, ಈಗ ಜಾಕ್ ಫ್ರೂಟ್ ಟ್ರೀ, ಆರೆಂಜ್ ಟ್ರೀ, ಪೈನಾಪಲ್ ಟ್ರೀ, ಇದನ್ನೆಲ್ಲ ಕಟ್ ಮಾಡ್ತಾ ಇದ್ದ. ಮತ್ತೆ ಯಾವುದು ಬೇಡದು ಮರ ಉಂಟು ಅದನ್ನು ಇಡ್ತಾ ಇದ್ದ. ಅದೇ ರೀತಿ ಹಸುಗಳನ್ನೆಲ್ಲ ಕೊಲ್ತಾ ಇದ್ದ, ಮತ್ತೆ ಬ್ರಾಹ್ಮಣರನ್ನು ಕೊಲ್ಲಿ ಈ ರೀತಿ ಹೇಳ್ತಾ ಇದ್ದ ಹಿರಣ್ಯಕಶಿಪು. ಮತ್ತೆ ಯಜ್ಞಗುಂಡಗಳನ್ನೆಲ್ಲ ನಾಶ ಮಾಡಿ ಈ ರೀತಿ ಹೇಳ್ತಾ ಇದ್ದ, ಅದಕ್ಕೆಲ್ಲ ಬೆಂಕಿ ಕೊಡಿ. ಮತ್ತೆ ಈ ಯಾರು ಋಷಿಗಳ ಕಾಟೇಜ್ ಎಲ್ಲ ಉಂಟು, ಅದನ್ನೆಲ್ಲ ನಾಶ ಮಾಡಿಬಿಡಿ. ಈ ಬ್ರಾಹ್ಮಣರೆಲ್ಲ ಯಜ್ಞ ಮಾಡ್ತಾರೆ, ಇದರಿಂದ ಈ ಬ್ರಾಹ್ಮಣಿಕಲ್ ಕಲ್ಚರ್ ಇದು ಜಾಸ್ತಿ ಆಗ್ತದೆ. ಇದರಿಂದ ಎಂತ ಆಗ್ತದೆ, ವಿಷ್ಣು ಮತ್ತೆ ಎಲ್ಲ ದೇವತೆಗಳು ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಹಾಗಾಗಿ ಅವರನ್ನೆಲ್ಲ ವಿಷ್ಣು ಮತ್ತೆ ದೇವತೆಗಳನ್ನು ನನಗೆ ವೀಕ್ ಮಾಡ್ಬೇಕು, ಅದು ಧ್ವಂಸ ಮಾಡಿ ಈ ರೀತಿ ಹೇಳ್ತಾ ಇದ್ದ ಯಾರು, ಹಿರಣ್ಯಕಶಿಪು. ಅಲ್ಟಿಮೇಟ್ ಎಂತ ಅಂದ್ರೆ ಈ ಭೌತಿಕ ಇದನ್ನು ಜಾಸ್ತಿ ಮಾಡುವಂತದ್ದು,
ಯಾರಿಗೆ? ಹಿರಣ್ಯಕಶಿಪನ ಉದ್ದೇಶ ಅಂತಂದ್ರೆ ಮೆಟೀರಿಯಲಿಸಮ್ ಅನ್ನು ಜಾಸ್ತಿ ಮಾಡುವಂತ ಉದ್ದೇಶವಂತ. ಮತ್ತೆ ಎಂತ ಹೇಳ್ತಾ ಇದ್ದ? ಎಲ್ಲ ಬ್ರಾಹ್ಮಣರು ನರಕಕ್ಕೆ ಹೋಗ್ಬೇಕು, ಮತ್ತೆ ನಾವೆಲ್ಲ ಅಸುರರು ಸ್ವರ್ಗಕ್ಕೆ ಹೋಗ್ಬೇಕು, ಈ ರೀತಿಯ ಒಂದು ವಿಚಾರ. ಆ ರೀತಿಯ ಅರೇಂಜ್ಮೆಂಟ್ ಮಾಡಿದ್ದ ಹಿರಣ್ಯಕಶಿಪು. ಈಗ ಪ್ರಭುಪಾದ ಹೇಳುವಂಥದ್ದು ಮಾಡರ್ನ್ ಡೇ ಸಿವಿಲೈಸೇಷನ್, ಈಗಿನ ನಾಗರಿಕತೆ ಹಿರಣ್ಯಕಶಿಪುಗೆ ಹತ್ತಿರ ಇದ್ದಾರಂತೆ. ಹಿರಣ್ಯಕಶಿಪುದು ಎಂತ ನಾಗರಿಕತೆ ಇತ್ತು ಅದೇ ನಾಗರಿಕತೆಗೆ ಹತ್ತಿರ ಇದ್ದಾರೆ. ಇದು ಸರಿಯಾ ಅಲ್ವಾ ಎಂತ ಹೇಳ್ತೀರಿ? ಪ್ರಭುಪಾದ ಹೇಳಿದು 100ಕ್ಕೆ 100% ಸರಿ ಅಂತ ಯಾರಾದ್ರೂ ಒಪ್ತೀರಾ? ಹರೇ ಕೃಷ್ಣ. ಯಾರು ಒಪ್ಪುದಿಲ್ವಾ? ಹರೇ ಕೃಷ್ಣ. ಪ್ರಭುಜಿ ಸರಿ ಪ್ರಭುಜಿ ಸರಿ ಸರಿ 100ಕ್ಕೆ 100% ಕರೆಕ್ಟಾ? ಈಗಿನ ನಾಗರಿಕತೆ ಹಿರಣ್ಯಕಶಿಪುನ ಸ್ಟೈಲ್ಗೆ ಹಾಗೆ ಉಂಟಾ? ಹಾಗೆ ಉಂಟು ಪ್ರಭುಜಿ. ಎಸ್, ಪ್ರಭುಪಾದ ಈ ರೀತಿ ಹೇಳ್ತಾರೆ, ಗೊತ್ತಾಯ್ತಾ? ಹಾಗಾಗಿ ನಮ್ಗೆ ಕಂಪ್ಯಾರಿಸನ್ ಮಾಡ್ಬೋದು. ನೋಡಿ, ಯಾರು ನಮ್ಮ ನಿತ್ಯಾಂಗಿ ಪ್ರೇಮ ಸಾಯಿ ದೇವಿದಾಸಿ, ಹರೇ ಕೃಷ್ಣ ಮಾತಾಜಿ, ಲೆವೆಲ್ 4 ಉಂಟಲ್ಲ, ಈಗ ಲೆವೆಲ್ 4ಗೆ ಪ್ರೆಸೆಂಟೇಷನ್ಗೆ ನಾನೇ ಬರ್ತೇನೆ. ಅವರಿಗೆ ಟಾಪಿಕ್ ಇದನ್ನೊಂದು ಕೊಡಿ, ಆ್ಯಡ್ ಮಾಡಿ. ಈಗ ಟಾಪಿಕ್ ಎಂತ? ಕಂಪ್ಯಾರಿಸನ್. ಹಿರಣ್ಯಕಶಿಪು ಯಾರಾದರೂ ಒಂದು ಇಬ್ಬರು ಇದನ್ನು ಮಾಡ್ಬೋದು. ಹಿರಣ್ಯಕಶಿಪುನ ಸಮಯದಲ್ಲಿ ಮತ್ತೆ ಈಗಿನ ಸಮಯದಲ್ಲಿ ಯಾವ ರೀತಿ ಉಂಟಂತ ಇದೊಂದು ಟಾಪಿಕ್ ಕೊಡ್ಬೋದು. ಓಕೆ, ಲೆವೆಲ್ 4ನವರಿಗೆ ಪ್ರೆಸೆಂಟೇಷನ್ಗೆ. ಹಾಗಾಗಿ ಕಂಪ್ಯಾರಿಸನ್ ಮಾಡಬೇಕು. ಎಸ್, ಹಿರಣ್ಯಕಶಿಪು ಟೈಮಲ್ಲಿ ಎಂತೆಲ್ಲ ಇತ್ತು, ಈಗ ಎಂತೆಲ್ಲ ಉಂಟು, ಅದು ಪ್ರೆಸೆಂಟೇಷನ್. ಓಕೆ, ನಾನು ಯಾಕೆ ಇದನ್ನು ಮಾತಾಡ್ತಾ ಇದ್ದೇನೆ ಅಂದ್ರೆ, ಯಾಕೆಂದ್ರೆ ಕಲಿ ಎಂಟ್ರಿ ಆಗ್ತಾ ಇದ್ದಾನೆ ಈ ಚಾಪ್ಟರ್ ಅಲ್ಲಿ. ಕಲಿ ಅಂದ್ರೆ ಹಸುವನ್ನು ಹೊಡೆಯುವಂಥದ್ದು, ಈ ಎತ್ತನ್ನು ಹೊಡೆಯುವಂಥದ್ದು, ಇದು ಮಾಡ್ತಾ ಇದ್ದಾನೆ. ಮತ್ತೆ ಎಂತ ಎತ್ತಿನ 3 ಕಾಲು ಬಲ ಇಲ್ಲದಾಗೆ ಉಂಟು. ಹೀಗೆ ಒಂದೇ ಕಾಲಲ್ಲಿ ನಿಂತಿದೆ, ಏನು ಬಲ ಇಲ್ಲ ಅದರಲ್ಲಿ. ಮತ್ತೆ ಹಸು ಕೂಗ್ತಾ ಉಂಟು. ಆಕ್ಚುಲಿ ಹಸು ಕೂಗಿದ್ರೆ ಒಳ್ಳೇದಲ್ಲ, ಹಸುವನ್ನು ಕೂಗಿಸಿದ್ರೆ ಒಳ್ಳೇದಲ್ಲ, ಸ್ವಲ್ಪ ಕೂಡ ಒಳ್ಳೇದಲ್ಲ. ಹಾಗೆ ಅವರ ಡೈಲಾಗ್ ಬರ್ತದೆ. ಈಗ ಈ ಶೌನಕಾದಿ ಋಷಿಗಳು ಇವತ್ತು ಅವರ ಈ ಎಂತ ಹೇಳೋದು 5th 6th ಶ್ಲೋಕದಲ್ಲಿ ತುಂಬಾ ಹೇಳಲಿಕ್ಕೆ ಉಂಟು. ಹಾಗೆ 3 ಶ್ಲೋಕದಲ್ಲಿ ಹೇಳ್ತೇನೆ, ಆದ್ರೆ ತುಂಬಾ ಹೇಳುವಂಥದ್ದು. ಹಾಗೆ ಶೌನಕಾದಿ ಋಷಿಗಳು ಇದನ್ನು ಕೇಳ್ತಾರೆ. ಅವರಿಗೆ ಕೇಳಿ ಶಾಕ್ ಆಗ್ತದೆ. ಎಂತ ಎತ್ತಿಗೆ ಮತ್ತು ಹಸುಗೆ ಹೊಡಿತಾ ಇದ್ದಾರೆ? ಹೌದಾ? ಈ ರೀತಿ ಆಗಿದೆ ಅವರಿಗೆ. ಹೌದಾ? ನಂಬಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಯಾರೋ ಹೊಡಿತಾ ಇದ್ದಾರೆ, ಕಾಲನ್ನು ಇದು ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ಡೀಪ್ ಪೇನ್ ಆಗ್ತದೆ. ಓಕೆ, ಈಗ ನಾವು ಶ್ಲೋಕಕ್ಕೆ ಹೋಗುವ. ಶ್ಲೋಕ ನಂಬರ್ 5. ಎಸ್, ಒಂದು ನಿಮಿಷ. ಶ್ಲೋಕ 5. ಶೌನಕ ಉವಾಚ. ರಿಪೀಟ್ ಮಾಡಿ. ಶೌನಕ ಕಸ್ಯ ಏತೋ ನಿಜಾಗ್ರಹ ಕಲಿಂ ದಿಗ್ವಿಜಯೇ ನೃಪ
ನಿರ್ದೇವ ಚಿನ್ನದೃಕ್ಷೂದ್ರ ಕೋ ಅಸೌಗಾಮ್ಯಃ ಪಾದಃ ತತ್ಕಥಯತ ಮಹಾಭಾಗ ಯದಿ ಕೃಷ್ಣ ಕಥಾಶ್ರಯಂ. ಯಾರಾದ್ರೂ ಓದ್ಬೋದು? ಯಾವುದು ಅನುವಾದವನ್ನು ಓದ್ಬೋದು. ಎಸ್, ಯಾರಾದ್ರೂ ಓದಿ. ಅನುವಾದ ಮಾತ್ರ. ಶೌನಕ ಮುನಿಗಳು ಹೇಳಿದರು, ಕಲಿಯು ಕೆಳಮಟ್ಟದ ಶೂದ್ರನಾಗಿದ್ದು ರಾಜನಂತೆ ವೇಷ ಧರಿಸಿ ಗೋವಿನ ಪಾದಕ್ಕೆ ಘಾತ ಉಂಟು ಮಾಡಿದ್ದಕ್ಕೆ ಪರೀಕ್ಷಿತ ರಾಜ ಬರಿದೆ ಶಿಕ್ಷಿಸದನೇಕೆ? ಈ ಎಲ್ಲಾ ಘಟನೆಗಳು ಶ್ರೀಕೃಷ್ಣನ ಕಥೆಗೆ ಸಂಬಂಧಿಸದಿದ್ದರೆ ದಯವಿಟ್ಟು ವಿವರಿಸಿ. ಎಸ್, ನೋಡಿ ಇಲ್ಲಿ ಶ್ಲೋಕ ಯಾವುದು? ಪದ ಆಹನಾಥ್, ಕಾಲಿನ ಮೇಲೆ ಹೊಡಿದನು ಅಂದ್ರೆ ಕಲಿ ಹೊಡಿತಾ ಇದ್ದಾನಂತೆ. ಯಾವುದು? ಎತ್ತಿಗೆ ಮತ್ತೆ ಹಸುವಿಗೆ ಕಾಲಿನಿಂದ ಕಿಕ್ ಮಾಡ್ತಾ ಇದ್ದಾನೆ, ಕಿಕ್. ಹಾಗೆ ಅವ್ರು ಕೇಳುವಂಥದ್ದು, ಯಾರದು ಶೂದ್ರ ಕಾಲಲ್ಲಿ ಹೊಡಿತಾ ಇದ್ದಾನೆ, ಯಾರದು? ಈ ರೀತಿ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಹಸು ತಾಯಿ, ಹಸು ತಾಯಿ. ಹಾಗೆ ನೆಕ್ಸ್ಟ್ ಎಂತ? ಕೋಶ ಒಂದು ನಿಮಿಷ. ಕಸ್ಯ ಹೇತೋ ನಿಜಾಗ್ರಾಹ. ಓಕೆ, ಕಸ್ಯ ಅಂದ್ರೆ ಯಾವ, ಹೇತು ಅಂದ್ರೆ ಕಾರಣಕ್ಕಾಗಿ, ನಿಜಗ್ರಾಹ ಸಾಕಷ್ಟು ದಂಡಿಸಿದನು. ಓಕೆ, ಹಾಗಾಗಿ ಅವ್ರು ಹೇಳುವಂತದ್ದು, ಶೂದ್ರ ಈ ರೀತಿ ಮಾಡ್ತಾ ಇದ್ದಾನೆ, ಅವನನ್ನು ಯಾಕೆ ಕೊಲ್ಲಿಲ್ಲ ಇಮಿಡಿಯೇಟ್? ನೋಡಿ, ಹಸುವನ್ನು ಹೊಡೆದವನನ್ನು ಯಾಕೆ ಕೊಲ್ಲಿಲ್ಲ, ಇದನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಕಾಲಿಯಲ್ಲಿ ಪನಿಷ್ಮೆಂಟ್ ಕೊಟ್ಟ, ಅವನನ್ನು ಕೊಲ್ಬೇಕಿತ್ತು. ಹಸುವಿಗೆ ಎಂತಾದ್ರು ಮಾಡಿದ್ರೆ ಕೊಲ್ಬೇಕಿತ್ತು. ಓಕೆ, ಮತ್ತೆ ನೆಕ್ಸ್ಟ್ ಒಂದು ನಿಮಿಷ. ಉದ್ರಕ ದಿಗ್ವಿಜಯ ಪ್ರಸಾದ ಸಮಯದಲ್ಲಿ ರಾಜನ್ ನೈದೇವ ರಾಜಪುರ ಚಿನ್ನ ದೃಕ್ ಹಾಗೆ ಅಲಂಕೃತ ಶೂದ್ರನ್ ಗೀಲಾದ. ಓಕೆ, ಅವನು ಗಾಮ್ ಹಸುವನ್ನು ಕಾಲಿನ ಮೇಲೆ ಹೊಡೆದನು. ತತ್ ಅದೆಲ್ಲವೂ ಕಥಿತ ದಯವಿಟ್ಟು ಹೇಳುವವಾಗಲಿ. ಮಹಾಭಾಗ ಅತಿ ಯದಿ ಅಂದರೆ ಕೃಷ್ಣನ ವಿಚಾರದ, ಕಥಾಶ್ರಯ ಕಥೆಗಳಿಗೆ ಸಂಬಂಧ ಹೊಂದಿದೆ. ಹಾಗಾಗಿ ಇದು ಎಲ್ಲಿಯಾದ್ರೂ ಕೃಷ್ಣನಿಗೆ ರಿಲೇಟೆಡ್ ಉಂಟಾ? ಇದ್ರೆ ಮಾತ್ರ ಹೇಳಿ, ಇಲ್ಲದ್ರೆ ಬೇಡ. ಇಲ್ಲದ ಅದು ಪೇನ್ಫುಲ್, ಅದು ತುಂಬಾ ಎಂತ ಹೇಳುವಂಥದ್ದು, ನೋವು ಉಂಟು ಮಾಡುವಂಥದ್ದು. ಹಾಗಾಗಿ ಇಂಥದ್ದು ಮಾತಾಡಿ ನೀವು ಹೇಳ್ಬೇಡಿ, ಇಂಥದನ್ನು ಹೇಳ್ಬೇಡಿ. ಅದು ಭಗವಂತನ ರಿಲೇಟೆಡ್ ಇದ್ರೆ ಮಾತ್ರ ಹೇಳಿ. ಎಸ್, ಓಕೆ. ಈಗ ನೆಕ್ಸ್ಟ್ 5th ಪರ್ಪಟಿಗೆ ಹೋಗುವ. 5ನೇ ಪರ್ಪಟ್, ಶೌನಕಾದಿ ಋಷಿ ಇದೆಲ್ಲ 5ನೇ ಪರ್ಪಟ್, 5ನೇ ಶ್ಲೋಕ. ಓಕೆ,
ಓಕೆ. ಎಸ್, ಫಸ್ಟ್ ಲೈನ್ ಓದಿ ಯಾರಾದ್ರೂ ಭಾವಾರ್ಥದ್ದು. ಹರೇ ಕೃಷ್ಣ ಹಾ. ಗುರುಜಿ. ಎಸ್. ಧರ್ಮಿಷ್ಠನಾದ ಪರೀಕ್ಷಿತ ರಾಜನು ಆ ಪಾತಕನನ್ನು ಕೊಲ್ಲದೆ ಬರಿದೇ ಶಿಕ್ಷಿಸಿದನು ಎಂಬುದನ್ನು ಕೇಳಿ ಶೌನಕರು ಹಾಗೂ ಋಷಿಗಳು ಆಶ್ಚರ್ಯಗೊಂಡರು. ಓಕೆ. ರಾಜನಂತೆ ಒಂದೇ ಲೈನ್ ಹೇಳಿ ನಾನು ಓದ್ಲಿಕ್ಕೆ. ಸರಿ. Yes. ಓಕೆ, ಹರೇ ಕೃಷ್ಣ ಗುರುಜಿ. ಹಾಗಾಗಿ ಪರೀಕ್ಷಿತ ರಾಜನು ಆ ಪಾತಕನನ್ನು ಕೊಲ್ಲದೆ ಬರಿದೇ ಶಿಕ್ಷಿಸಿದನು ಎಂಬುದನ್ನು ಕೇಳಿ ಶೌನಕ, ಅಂದ್ರೆ ಅವರ ಶೌನಕಾದಿ ಋಷಿಗಳಿಗೆ ಕೊಲ್ಬೇಕಿತ್ತು ಅಂತವರನ್ನು. ಅದು ಅವರ ಇಂಟೆನ್ಷನ್. ಓಕೆ, ನೆಕ್ಸ್ಟ್. ಎಲ್ಲಿ ಉಂಟು ಇದು? ಓಕೆ, ಅತ್ಯಂತ ಪ್ರಾಣಿಯಾದ ಗೋವನ್ನು ಅವಮಾನಿಸಿ ಪಾದವನ್ನು ಪರಿಶುದ್ಧ ರಾಜನ ಧರ್ಮಿಷ್ಠ ತೊರೆದು ಕೊಲ್ಲುವ ಇದು ಸೂಚಿಸುತ್ತದೆ. ಕಲಿಯುಗ ಮುಂದುವರೆದ ಕೆಳಮಟ್ಟದ ಶೂದ್ರರು ಗೋವಧೆಗಳನ್ನು ಓಕೆ, ಇಲ್ಲಿಂದ ಆ ಕಾಲದ ಋಷಿಗಳಿಂದ. ಓಕೆ, ನೆಕ್ಸ್ಟ್ ಓದಿ. ಎಸ್, ಯಾರಾದ್ರೂ ಓದಿ. ಆ ಕಾಲದ ಋಷಿಗಳು. ಆ ಕಾಲದಲ್ಲಿ ಋಷಿಗಳು ಊಹಿಸಲು ಆಗದವರಾಗಿದ್ದರು. ವಂಚಕನು ಗೋವನ್ನು ಅಪಮಾನಿಸಿದವನು ಆದ ಶೂದ್ರನ ಬಗ್ಗೆ ಕೇಳುವುದು ಆ ಮಹಾ ಋಷಿಗಳಿಗೆ ಆಸಕ್ತಿದಾಯಕವಲ್ಲದಿದ್ದರೂ ಅದು ಶ್ರೀಕೃಷ್ಣನ ಕಥೆಗೆ ಸಂಬಂಧಿಸಿರಬಹುದು ಎಂಬುದಕ್ಕೆ ಅವರು ಅದನ್ನು ಕೇಳಲು ಸಿದ್ಧರಿದ್ದರು. ಕಂಟಿನ್ಯೂ ಮಾಡ್ಬೇಕಾ? ಎಲ್ಲಿ ತನಕ ಹೋದ್ರಿ ನೀವು? ಆ ಕಾಲದ ಇಲ್ಲಿಂದ ಸಿದ್ಧರಿದ್ದರು, ಕೇಳಲು ಸಿದ್ಧರಿದ್ದರು. ಓಕೆ, ಓಕೆ, ಎಸ್, ಸಿದ್ಧರಿದ್ದರು. ಓಕೆ, ಎಸ್, ಅಲ್ಲಿ ತನಕ. ಅಂದ್ರೆ ಇಲ್ಲಿ ಎಂತ ಹೇಳುವಂತದ್ದು, ಅವರಿಗೆ ಆ ಟೈಮ್ ಇದು ಋಷಿನವರಿಗೆ, ಈಗ ಶೌನಕಾದ ಋಷಿನವರಿಗೆ ಈಗ ಎಲ್ಲ ಇದೆಲ್ಲ ಎಂತ ಹೇಳುವಂಥದ್ದು, ಹಸುಗಳನ್ನು ಒಟ್ಟುಗೊಳ್ತಾ ಇದ್ದಾರೆ. ಹಾಗಾಗಿ ಆ ಟೈಮಲ್ಲಿ ಇರ್ಲಿಲ್ಲ ಅದು. ಹಾಗಾಗಿ ಅವರಿಗೆ ಕೇಳುವಾಗಲೇ ಅದು ಇದಾಯ್ತು. ಅವ್ರಿಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಂತ ಹೇಳುವಂಥದ್ದು. ಕಲಿಯುಗದಲ್ಲಿ ಈ ರೀತಿ, ಅಂದ್ರೆ ಕಲಿಯುಗದಲ್ಲಿ ಈಗ ನಮ್ಗೆ ಅದು ಎಂತ ಹೇಳುವಂಥದ್ದು ಎಲ್ಲ ಕಡೆ ಇದು ಕಾಮನ್ ಆಗಿದೆ. ಆದ್ರೆ ಅವರಿಗೆ ಅದನ್ನು ಕೇಳಲೇ ಇಲ್ಲ. ಅವರಿಗೆ ಆಗ್ಲಿಲ್ಲ ಅದು ಕೇಳಲಿಕ್ಕೆ. Lowest Shudras will be elected of admission and will be organized slaughterhouses. Okay, ನೋಡಿ. ಎಸ್, ಪ್ರಭುಪಾದ ಹೇಳುವಂಥದ್ದು ಕಲಿಯುಗದಲ್ಲಿ ಲೋವೆಸ್ಟ್ನವರು ಸೆಲೆಕ್ಟ್ ಆಗ್ತಾರೆ, ಮತ್ತೆ ಸ್ಲಾಟರ್ ಹೌಸ್. ಓಕೆ, ಎಸ್. ನೆಕ್ಸ್ಟ್ 6ನೇ ಇದಕ್ಕೆ ಹೋಗುವ. 6ನೇ ವರ್ಡ್ಸಿಗೆ. ಎಸ್, 6th verse. 6th verse. Okay. ಅಥವಾಸ್ಯ ಪದಾಂಬೋಜ ಮಕರಂದಾಲಿಯಂ ಸತಾಂ ಕಿಂ ಅನ್ಯೇರ್ ಅಸಾದ್ ಆಲ್ಪೆ ಆಯಿಷೋ ಯದ್ ಅಸದ್ ವ್ಯಯಃ. ಎಸ್, ಯಾರದು ಅನುವಾದ ಓದಿ. ಭಗವದ್ಭಕ್ತರು ಭಗವಂತನ ಪಾದಕಮಲಗಳಲ್ಲಿ ದೊರೆಯುವ ಜೇನಿನ ಆಸ್ವಾದನೆಗೆ ಹೊಂದಿಕೊಂಡಂತವರು ಒಬ್ಬನ ಅಮೂಲ್ಯ ಜೀವನವನ್ನು ಸುಮ್ಮನೆ ನಿರರ್ಥಕಗೊಳಿಸುವ ವಿಷಯಗಳಿಂದ ಏನು ಪ್ರಯೋಜನ? ಹರೇ ಕೃಷ್ಣ. ಪಾದಕಮಲದಲ್ಲಿ ಜೇನಿನ ಆಸ್ವಾದನೆ. ಓಕೆ, ವೆರಿ ನೈಸ್. ಈಗ
ಡ್ಯೂರೇಷನ್ ಆಫ್ ಲೈಫ್. ಓಕೆ, ಸೆಕೆಂಡ್ ಪ್ಯಾರ ಓದುವ ನೋಡಿ. ಓಕೆ, ಇದನ್ನು ಓದಿ. ನಮ್ಮ ಜೀವಿತಾವಧಿ. ನಮ್ಮ ಜೀವಿತಾವಧಿ ಬಹಳ ದೀರ್ಘವಾದದ್ದೇನೂ ಅಲ್ಲ. ನಾವು ಮುಂದಿನ ಹಂತಕ್ಕೆ ಹೋಗಲು ಯಾವಾಗ ಆದೇಶ ಬರುತ್ತೆಂಬುದು ನಿಶ್ಚಿತವಲ್ಲ. ಆದ್ದರಿಂದ ಶ್ರೀಕೃಷ್ಣನಿಗೆ ಸಂಬಂಧಪಡದ ವಿಷಯಗಳಲ್ಲಿ ನಮ್ಮ ಬದುಕಿನ ಒಂದು ಕ್ಷಣವೂ ವ್ಯಯವಾಗದಂತೆ ನೋಡಿಕೊಳ್ಳಬೇಕಾದುದು ನಮ್ಮ ಕರ್ತವ್ಯ. ಯಾವ ವಿಷಯವೇ ಆಗಲಿ, ಅದು ಎಷ್ಟೇ ಸೊಗಸಾಗಿರಲಿ, ಕೃಷ್ಣನಿಗೆ ಸಂಬಂಧಪಡದಿದ್ದರೆ ಅದು ಕೇಳಲು ಅರ್ಹವಾದುದಲ್ಲ. ಎಸ್, ಧನ್ಯವಾದ ಧನ್ಯವಾದ ಧನ್ಯವಾದ. ಓಕೆ ಧನ್ಯವಾದ. ಓಕೆ, ಈಗ ಹೇಗಂದ್ರೆ ಮರ ತುಂಬ ವರ್ಷ ಬದುಕ್ತದೆ. ಈಗ ಕೆಲವೆಲ್ಲ 5,000 ವರ್ಷ. ಈಗ ನೀವು ಇಲ್ಲಿ ನಮ್ಮ ವೃಂದಾವನದಲ್ಲಿ ಕಾಲಿಯನನ್ನು ಕೊಂದ ಜಾಗ, ಅದೊಂದು ಮರ ಉಂಟು. ಅದು ಆ ಸಮಯದಿಂದ ಇರೋ ಮರ. ನಾವು ಹೋಗಿ ಅಲ್ಲಿ ಮರವನ್ನು ಟಚ್ ಮಾಡ್ತೇವೆ. ಹಾಗಾಗಿ ಅದು ಕೃಷ್ಣನನ್ನು ನೋಡಿದೆ, ಚೈತನ್ಯ ಮಹಾಪ್ರಭು ನೋಡಿದೆ ಮರ, ಮತ್ತೆ ಈ ಗೋಸ್ವಾಮಿಗಳನ್ನು ನೋಡಿದೆ, ಎಲ್ಲರನ್ನು ನೋಡಿದೆ. ಹಾಗಾಗಿ ತುಂಬಾ ಓಲ್ಡ್ ಮರ. ಪ್ರಭುಪಾದನ್ನು ನೋಡಿದೆ, ಭಕ್ತಿ ಎಲ್ಲರನ್ನು ನೋಡಿದೆ ಅದು ಮರ. ಹಾಗಾಗಿ 5,000 ವರ್ಷ ಇದ್ದು ಏನು ಪ್ರಯೋಜನ? ಮರದಾಗಿ ಇದ್ದು ಏನು ಪ್ರಯೋಜನ? ಆದರೆ ಪ್ರಭುಪಾದ ಹೇಳುವಂಥದ್ದು ಆನ್ ದಿ ಅದರ್ ಹ್ಯಾಂಡ್ ಎಂತ, ಒನ್ ಮೂಮೆಂಟ್ ಆಫ್ ಟ್ರಾನ್ಸೆಂಡೆಂಟಲ್ ಥಾಟ್, ಅಂದ್ರೆ ಒಂದು ಕ್ಷಣ ಆಧ್ಯಾತ್ಮಿಕ ವಿಚಾರ ಬಂದ್ರೆ ಅದು ಸಾಕಂದ್ರೆ. ಮತ್ತೆ ಪ್ರಭುಪಾದ ಹೇಳುವಂಥದ್ದು ಶಂಕರಾಚಾರ್ಯ, he lived for only 32 years. ಚೈತನ್ಯ ಮಹಾಪ್ರಭು 48 ವರ್ಷ ಇದ್ರು. ಈ 2 ಎಕ್ಸಾಂಪಲ್ ಪ್ರಭುಪಾದ ಕೊಡ್ತಾರೆ. ಆದ್ರೆ ಎಷ್ಟು ಎಲ್ಲ ಮಾಡಿದ್ದಾರೆ ಶಂಕರಾಚಾರ್ಯ, ಎಷ್ಟೆಲ್ಲ ಮಾಡಿದ್ದಾರೆ 32 ವರ್ಷ ಇದ್ದು. ಕೆಲವರೆಲ್ಲ ನನ್ನ ಅಜ್ಜನಿಗೆ 89 ವರ್ಷ, ನನ್ನ ಅಜ್ಜಿಗೆ 90 ವರ್ಷ ಇದ್ದು ಎಂತ ಮಾಡಿದ್ದಾರೆ. ಈಗ ನೋಡಿ, ಶಂಕರಾಚಾರ್ಯ ಪ್ರಭುಪಾದ ಕೋಟ್ ಮಾಡ್ತಾರೆ, he lived 32 years, but it was very useful is living to 32 years. Chaitanya Mahaprabhu lived 48 years. Oh, Bapre. He changed. This Krishna consciousness movement is because of Chaitanya Mahaprabhu. ಪ್ರಭುಪಾದ ಹೇಳುವಂಥದ್ದು. ಹಾಗೆ ಕೆಲವೆಲ್ಲ ಪಾಪ್ಯುಲರ್ ಮರಗಳುಂಟು 5,000 ವರ್ಷ ಇರುವಂಥದ್ದೆಲ್ಲ. ಈಗ ರೆಡ್ ವುಡ್ ಟ್ರೀಸ್, ಅದು 8,000 ವರ್ಷ ಇರುವಂಥದ್ದು ಕೂಡ ಉಂಟು, ಲಾಂಗ್ ಟ್ರೀಸ್. ಬುದ್ಧನನ್ನು ನೋಡಿದೆ, ಕೃಷ್ಣನನ್ನು ನೋಡಿದೆ, ದೊಡ್ಡ ದೊಡ್ಡ ಸೈಂಟ್ಲಿ ಅವರು ಸಾಧುಗಳನ್ನೆಲ್ಲ ನೋಡಿದೆ. ಅದು ಮರ ಅವರು ಬಂದು ಉಪದೇಶ ಮಾಡುವಂಥದ್ದು ನೋಡಿದೆ. ಹಾಗೆ ಉಂಟು, ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ, ಪ್ರೋಗ್ರೆಸ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗೆ ನಾವು ಮರದಾಗೆ ಆಗಬಾರ್ದು. ನಮಗೆ ಪ್ರೋಗ್ರೆಸ್ ಮಾಡ್ಲಿಕ್ಕೆ ನಮಗೆ ಅರ್ಥ ಆಗ್ತದೆ, ನಾವು ಕೂಡ ಮರದಾಗಿ ಇದ್ದು ಏನು ಪ್ರಯೋಜನ. ಹಾಗೆ ಲಾಂಗ್ ಲೈಫ್ ವೇಸ್ಟ್ ಅಂತೆ ಪ್ರಭುಪಾದ ಹೇಳುವಂಥದ್ದು. ಲಾಂಗ್ ಲೈಫ್ ಈಗ ಹೇಗಂದ್ರೆ, ಎಸ್ ನಾವು ಯೋಗ ಮಾಡ್ತೇವೆ, ಪ್ರಾಣಾಯಾಮ ಮಾಡ್ತೇವೆ, ಎಸ್ 80 ವರ್ಷ ಆಯ್ತು, ಏನು ರೋಗ ಬರಲಿಲ್ಲ, ಏನು ಪ್ರಯೋಜನ? ಪ್ರಭುಪಾದ ಹೇಳುವಂಥದ್ದು ಎಂತ, ಲಾಂಗ್ ಲೈಫ್ is a waste of time if it is not used for transcendental purpose. ಟ್ರಾನ್ಸೆಂಡೆಂಟಲ್ ಅಂದ್ರೆ ದಿವ್ಯವಾದ ಉದ್ದೇಶಕ್ಕೆ ಯೂಸ್ ಮಾಡದಿದ್ರೆ, ಭಗವಂತನ ಕೃಷ್ಣನ ವಿಷಯ ಎಲ್ಲ ದಿವ್ಯವಾದ ವಿಷಯ, ಅದಕ್ಕೆ ಯೂಸ್ ಮಾಡದಿದ್ರೆ ನಮ್ಮ ಲಾಂಗ್ ಲೈಫ್ ಏನು ಪ್ರಯೋಜನವಿಲ್ಲ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಒನ್ ಮೂಮೆಂಟ್ ಆಫ್ ಟ್ರಾನ್ಸೆಂಡೆಂಟಲ್ ಥಾಟ್ ಈಸ್ by far superior to your life of cholesterol waste. Cholesterol waste ಅಂದ್ರೆ ಟ್ರಾನ್ಸೆಂಡೆಂಟಲ್ ಥಾಟ್ ಅಂದ್ರೆ ದಿವ್ಯವಾದ ವಿಚಾರ, ಭಗವಂತನಿಗೆ ಸಂಬಂಧಪಟ್ಟ ವಿಚಾರ. ಅದು ಒಂದು ವಿಚಾರ ನೀವು ಯೋಚನೆ ಮಾಡಿದ್ರೆ ಸಾಕು. ಮರದಾಗೆ ಎಷ್ಟು 1000 ವರ್ಷ ಇದ್ದು ಏನು ಪ್ರಯೋಜನವಿಲ್ಲ. ಓಕೆ, ಇದಕ್ಕೆ ನಾನೀಗ ಒಂದು ನಿಮಗೆ ಶ್ಲೋಕ ಹೇಳ್ತೇನೆ. ಈಗ ಹೋಗುವ ವೇದ ಬೇಸ್ಗೆ. ನಾನು ಇದು ಬ್ಯಾರಿನಲ್ಲಿ ಇದನ್ನೇ ಕ್ಲಾಸ್ ಮಾಡಿದ್ದು. ಒಂದು ನಿಮಿಷ.
ಭಾಗವತಂ, ಇದು ಬ್ಯೂಟಿಫುಲ್ ಶ್ಲೋಕ. ಭಾಗವತಂ ವೇದ ಬೇಸ್. ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ. ಎಸ್, ಓಕೆ. ಇದನ್ನು ನಾವು ಶ್ಲೋಕವನ್ನು ರಿಸೈಡ್ ಮಾಡುವ. ಇದಕ್ಕೆ ರಿಲೇಟೆಡ್, ಈ ಶ್ಲೋಕಕ್ಕೆ ರಿಲೇಟೆಡ್. ಓಕೆ, ಎಲ್ಲರಿಗೆ ಕಾಣ್ತದಲ್ಲ? ಸರಿ, ಓಕೆ. ಆಯುರರ್ಧಿ ವೈಪುಂಸಾಂ ಆಯುರ್ಹಾರತಿ ಉದಯನ್ ಅಸ್ತಂ ಚ ಯನ್ ಅಸೌ ಉದಯನ್ ಹಸ್ತಂ ಯನ್ ಅಸೌ ಜಯನ್ ಅಸೌ ತಸ್ಯರತೆ ಯತ್ ಕ್ಷಣೋ ನೀತ ತಸ್ಯರ್ತೆ ಯತ್ಕ್ಷಣೋ ನೀತ ಉತ್ತಮ ಶ್ಲೋಕ ವಾರ್ತೆಯ. ಉತ್ತಮ ಶ್ಲೋಕವಾಚಯ. ಓಕೆ, ನೋಡಿ ಇಲ್ಲಿ ಟ್ರಾನ್ಸ್ಲೇಷನ್ ಹೇಳುವಂಥದ್ದು. ಬೋತ್ ಬೈ ರೈಸಿಂಗ್ ಅಂಡ್ ಬೈ ಸೆಟ್ಟಿಂಗ್ ದ ಸನ್ ಡಿಕ್ರೀಸಸ್ ದ ಡ್ಯೂರೇಷನ್ ಆಫ್ ಲೈಫ್ ಆಫ್ ಎವ್ರಿ ಒನ್ except one who utilizes the time by discussing topics of the all good personality of Godhead. Okay, ಹಾಗಾಗಿ ಓಕೆ, ಇದು ನಾನು ಲಾಸ್ಟ್ ಟೈಮ್ ಬ್ಯಾರೆನಲ್ಲಿ ಈ ಶ್ಲೋಕವನ್ನು ಕ್ಲಾಸ್ ಮಾಡಿದ್ದೆ. ಓಕೆ, ಹಾಗೆ ಈ ಶ್ಲೋಕ ಹೇಳುವಂಥದ್ದು ಬೆಳಿಗ್ಗೆ ಮತ್ತೆ ಸಂಜೆ. ಬೆಳಿಗ್ಗೆ ಸೂರ್ಯ ಉದಯ ಆಗ್ತದೆ, ಸಂಜೆ ಸೂರ್ಯಂದು ಅಸ್ತ ಆಗ್ತದೆ. ಹಾಗಾಗಿ ಸೂರ್ಯ ಉದಯ ಸೂರ್ಯ ಅಸ್ತ ಆಗುದಂದ್ರೆ ನಮ್ಮ ಅಸ್ತ ಆಗುದಂದ್ರೆ ನಮ್ಮ ಒಂದು ದಿವಸ ಹೋಯ್ತು. ಅಂತಂದ್ರೆ ಕಟ್ ಮಾಡ್ಬೇಕು ನಾವು ಯಾವ್ದ್ರಲ್ಲಿ, ಕ್ಯಾಲೆಂಡರಲ್ಲಿ. ಇವತ್ತು ಹೋಯ್ತು, ಇವತ್ತು ಡೇಟ್ ಎಷ್ಟು? 19. ಓಕೆ, 19/09/2024 ಕಟ್ ಮಾಡ್ಬೇಕು. ಯಾಕೆಂದ್ರೆ ಸೂರ್ಯ ಅಸ್ತ ಇದೆ. ಇನ್ನೊಂದು ಆ ದಿವಸ ನಮಗೆ ಸಿಗುವುದಿಲ್ಲ, ಹೋಯ್ತು ಅದು. ನೀವು ಎಷ್ಟು ಹಣ ಕೊಟ್ಟು ಕೂಡ ನಿಮಗೆ ಸಿಗುವುದಿಲ್ಲ ಆ ದಿನ. ಹಾಗೆ ನಾಳೆ ವಾಪಸ್ ಸೂರ್ಯ ಉದಯ ಆಗ್ತದೆ ಬೆಳಿಗ್ಗೆ, ಮತ್ತೆ ಸಂಜೆ ಸೂರ್ಯಾಸ್ತ ಆಗ್ತದೆ. ಇನ್ನೊಂದು ದಿವಸ ಕಟ್ ಕ್ಯಾಲೆಂಡರಲ್ಲಿ, ಅದು ಕೂಡ ಸಿಗುವುದಿಲ್ಲ ನಿಮಗೆ. ನಾಳೆ 20, ಅದು ಕೂಡ ಸಿಗುವುದಿಲ್ಲ. ಈ 20th ಸೆಪ್ಟೆಂಬರ್ 2024. ಮತ್ತೆ ನಾವು ಹೇಳ್ಬೋದು ಆಗ ಅದು ಮಾಡಿದೆ ಇದು ಮಾಡಿದೆ, ಆದ್ರೆ ಆ ದಿವಸ ಸಿಗುವುದಿಲ್ಲ ನಿಮಗೆ. ದಿವಸ ಹೋಯ್ತು, ಆ ದಿವಸ ನಿಮಗೆ ಮತ್ತೆ ಸಿಗುವುದಿಲ್ಲ. ಅದೇ ರೀತಿ ನಾವು ಯಾವಾಗಲೂ ನೆನಪು ಮಾಡಬೇಕು, ಒಂದ್ ದಿವಸ ಹೋಯ್ತು, ಆ ಒಂದ್ ದಿವಸ ನಮ್ಗೆ ಇನ್ನು ಸಿಗುವುದಿಲ್ಲ. ವಿ ಆರ್ ಬಿಕಮಿಂಗ್ ಒನ್ ಡೇ ಓಲ್ಡರ್. ಈಗ ಜನರೆಲ್ಲ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು ಎಲ್ಲ ಹೇಳ್ತಾರೆ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಂದ್ರೆ ಇಷ್ಟು ವರ್ಷ ನಾನು ಓಲ್ಡ್. ಎಸ್, ಐ ಆಮ್ 35 years ಓಲ್ಡ್. 35 ವರ್ಷ ಓಲ್ಡ್ ನಾನು. 30 years ಓಲ್ಡ್, 25 years ಓಲ್ಡ್. ಓಲ್ಡ್ ಯಾಕೆಲ್ಲ ನಾವು ಓಲ್ಡ್ ಹೇಳುವಂಥದ್ದಲ್ಲಿ? ಓಲ್ಡ್ ಅಂದ್ರೆ ಆ ಟೈಮ್ ಹೋಯ್ತು, ಆ ಟೈಮ್ ಮತ್ತೆ ನಮಗೆ ಸಿಗುವುದಿಲ್ಲ. ಈಗ ಈ ಟಾನಿಕ್ ಬಾಟಲ್ ಅಲ್ಲಿ, ನನ್ನ ಹತ್ರ ಇಲ್ಲಿ ಟಾನಿಕ್ ಉಂಟು, ಅದ್ರಲ್ಲಿ ಎಕ್ಸ್ಪೈರಿ ಡೇಟ್ ಉಂಟು ಟಾನಿಕ್ ಬಾಟಲ್ ಅಲ್ಲಿ. ಹಾಗಾಗಿ ಈ ಮೆಟೀರಿಯಲ್ ಬಾಡಿ ಅದರ ಎಕ್ಸ್ಪೈರಿ ಡೇಟ್ ಉಂಟು. ನಾವು ಕೆಲವೊಮ್ಮೆ ಮೇಕಪ್ ಎಲ್ಲ ಮಾಡ್ತೇವೆ,
ಮೇಕಪ್ ಮಾಡಿ ಎಂತ ಮಾಡುವಂಥದ್ದು? ಎಸ್, ನಾವು ತುಂಬಾ ಯಂಗ್ ಅಂತ ಇಲ್ಲ. ಗೊತ್ತಾಗ್ತದೆ, ಇಮಿಡಿಯೇಟ್ ಗೊತ್ತಾಗ್ತದೆ, ಎಷ್ಟೇ ಮೇಕಪ್ ಮಾಡಿ. ಹಾಗಾಗಿ ಒಂದು ದಿವಸ ಹೋಗುವುದಂದ್ರೆ ನಾವು ಎಕ್ಸ್ಪೈರಿ ಡೇಟಿಗೆ ಹತ್ತಿರ ಆಗುವಂಥದ್ದು. ಈಗ 25 ವರ್ಷ, ಕಲಿಯುಗದಲ್ಲಿ 100 ವರ್ಷ. ಹಾಗಾಗಿ ಫಸ್ಟ್ 25 ವರ್ಷ ತಗೊಳ್ಳುವ. 25 ವರ್ಷ ಅಂದ್ರೆ ಕಾಲು ಭಾಗ. ಕಾಲ ಉರಗ ಅಂದ್ರೆ ಸ್ನೇಕ್. ಎಸ್, ಸಾಲೋಡ್ ಬೈ ಕಾಲ ಉರಗ. ಎಂತ 25 ವರ್ಷ ಕಾಲು ಭಾಗ ಹೋಯಿತು. ಈಗ 50 ವರ್ಷ, 50 ವರ್ಷ ಆದವರು ಕೂಡ ಇದ್ದೀರಿ ಚಿನ್ನವರು. ಎಸ್, ಅರ್ಧ ಭಾಗ ಕಾಲ ಉರಗ ಸಾಲ್ವ್ ಮಾಡಿ ಆಯ್ತು ನಮ್ಮನ್ನು. 75 ವರ್ಷ, ಮುಕ್ಕಾಲು ಭಾಗ. ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಈ ಎಕ್ಸಾಂಪಲ್ ಅನ್ನು ಶಾಸ್ತ್ರ ಹೇಳ್ತಾ ಉಂಟು. ನಾವು ಈ ಕಾಲವನ್ನು, ಟೈಮ್ ಅನ್ನು ನೋಡ್ಬೇಕಂತೆ. ಹಾಗೆ ನಮ್ಮ ಜೀವನದಲ್ಲಿ ಟೈಮ್ ಇದು ಇನ್ಫ್ಲುಯೆನ್ಸ್ ಉಂಟು. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇಲ್ಲ, ಅಲ್ಲಿ ಟೈಮ್ ಫ್ಯಾಕ್ಟರ್ ಇಲ್ಲ, ಇಲ್ಲಿ ಮಾತ್ರ, ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಮಾತ್ರ. ಹಾಗಾಗಿ ಈಗ ನಾವು ಅದನ್ನ ಟೈಮ್ ಅನ್ನು ನೋಡದಿದ್ರೆ ನಮ್ಗೆ ಗೊತ್ತಾಗುದಿಲ್ಲ ಯಾವುದು ಈ ಲೈಫ್ ಟೆಂಪರರಿ. ಆಕ್ಚುಲ್ ಲೈಫ್ ಟೆಂಪರರಿ, ನಮ್ಗೆ ಗೊತ್ತಾಗುದಿಲ್ಲ. ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಎಸ್ ಇದು ಟೆಂಪರರಿ ಇರೋದು. ಯಾಕೆಂದ್ರೆ ನಮ್ಗೆ ಡಿಫ್ರೆನ್ಸ್ ಕಾಣ್ತದೆ. 25 ವರ್ಷ ಇರುವಾಗ ನಾನು ಹೇಗಿದ್ದೆ, ಈಗ ನನಗೆ 50 ವರ್ಷ ಆಗಿದೆ ಹೇಗಿದ್ದೆ, ಈ ನೆಕ್ಸ್ಟ್ ನನಗೆ 60 ಆಗ್ತದೆ ಹೇಗೆ ಆಗ್ತೇನೆ, ಎಲ್ಲ ಗೊತ್ತಾಗ್ತದೆ ನಮ್ಗೆ. ಹಾಗಾಗಿ ಇದೆಲ್ಲ ಇಮ್ಯಾಜಿನೇಷನ್ ಅಲ್ಲ. ಹಾಗೆ ನಾವು ಪೆಸಿಮಿಸ್ಟಿಕ್ ಅಲ್ಲ, ವಿ ಆರ್ ರಿಯಲಿಸ್ಟಿಕ್. ಸತ್ಯವನ್ನು ಪ್ರಭುಪಾದ ಹೇಳುವಂಥದ್ದು, ವಿ ಆರ್ ನಾಟ್ ಪೆಸಿಮಿಸ್ಟಿಕ್, ವಿ ಆರ್ ರಿಯಲಿಸ್ಟಿಕ್. ಯಾಕೆಂದ್ರೆ ಈ ಭೌತಿಕ ದೇಹ ಇದು ಒಂದಲ್ಲ ಒಂದು ದಿವಸ ಡಿವಾಲ್ವ್ ಆಗ್ಲಿಕ್ಕೆ ಉಂಟು. ಎಂತಂದ್ರೆ ಡಿವಾಲ್ವ್ ಆಗುದಂದ್ರೆ ನಾವು ಸಾಯುವಾಗ ಐದರ್ ನಮ್ಮನ್ನು ಸುಡ್ತೇವೆ, ಸುಟ್ಟ ಮೇಲೆ ಭಸ್ಮ ಆಗ್ತೇವೆ, ಇಲ್ಲದಿದ್ರೆ ಎಂತ ಹೇಳುವಂಥದ್ದು, ಸುಡದಿದ್ರೆ ಭೂಮಿ ಒಳಗೆ ಹೋಗುವಂಥದ್ದು, ಒಂದು ಕ್ರಿಮಿ ಆಗುವಂಥದ್ದು, ಇಲ್ಲದ್ರೆ ಇದು ಮಲ ಆಗುವಂಥದ್ದು. ಯಾಕೆಂದ್ರೆ ಈ ದೇಹದಿಂದ ಎಂತ ಆಗ್ಲಿಕ್ಕಿಲ್ಲ, ಆತ್ಮದಲ್ಲಿ ಮಾತ್ರ ಆಗುವಂಥದ್ದು. ಹಾಗೆ ಇದೆಲ್ಲ ಫ್ಯಾಕ್ಟ್. ಇದೆಲ್ಲ ಎಂತ ಹೇಳುವಂಥದ್ದು, ನಮ್ಗೆ ಕೇಳಲಿಕ್ಕೆ ಸ್ವಲ್ಪ ಆಚೆ ಈಚೆ ಆಗ್ಬಹುದು, ಆದ್ರೆ ಫ್ಯಾಕ್ಟ್. ಪ್ರಭುಪಾದ ಇದನ್ನು ಹೇಳ್ತಾರೆ. ಹಾಗಾಗಿ ಈ ಮೆಟೀರಿಯಲ್ ಬಾಡಿ ಇಸ್ ಗೋಯಿಂಗ್ ಟು ಪೆರಿಶ್, ಇಟ್ ಇಸ್ ಗೋಯಿಂಗ್ ಟು ಪೆರಿಶ್. ಹಾಗಾಗಿ ಇಲ್ಲಿ ಯಾವುದೆಲ್ಲ ಈ ದೇಹಕ್ಕೆ ಸಂಬಂಧ ಉಂಟು ಅದು ಸೇಂಟ್ಲಿ ಪರ್ಸನ್ ಅವರಿಗೆ ದೇ ಡೋಂಟ್ ಲೈಕ್, ಅವರಿಗೆ ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅವ್ರಿಗೆ ಹೇಳುವಂಥದ್ದು, ಎಂತ ಮಾತಾಡ್ತಿದ್ದೀರಿ ನೀವು, ಎಲ್ಲಿಯಾದ್ರೂ ಕೃಷ್ಣನಿಗೆ ಕನೆಕ್ಷನ್ ಉಂಟಾ, ಮತ್ತೆ ಮಾತ್ರ ಮಾತಾಡಿ. ಆದ್ರೆ ಅದೇ ಈಗ ಶ್ಲೋಕದಲ್ಲಿ ಯಾವ ಶ್ಲೋಕ, ಆಯುರರತಿ ನೋಡಿ, ಸೆಕೆಂಡ್ ಲೈನ್ ನೋಡುವ. ಇಲ್ಲಿ ನಮಗೆ ಒಂದು ಸ್ಪೆಷಲ್ ಅಡ್ವಾಂಟೇಜ್ ಉಂಟು ಡಿವೋಟೀಸ್ನವರಿಗೆ. ಎಸ್, ಎಂತ ಹೇಳುವಂಥದ್ದು ಇಲ್ಲಿ ನೋಡಿ, ಸೆಕೆಂಡ್ ಲೈನ್ ಅಲ್ಲಿ, accept one who utilizes the time of by discussing topics of all good personality of Godhead. ಓಕೆ, ಹಾಗಾಗಿ ಈಗ ಅದೇ ಈಗ ನಾನು ಹೇಳಿದೆ, ಒಂದು ಸೈಡಲ್ಲಿ ಹೇಳಿದೆ ಅಂತಂದ್ರೆ ಇದು ಇದಾಗ್ತದೆ, ಒಂದ್ ದಿವಸ ಹೋಗ್ತದೆ, ಸೂರ್ಯ ಉದಯ ಆಗುವಾಗ ಅಸ್ತ ಆಗುವ ಒಂದ್ ದಿವಸ ಹೋಯ್ತು, ಮತ್ತೆ ನಮ್ಮ ದೇಹ ಒಂದು 5 ಭಸ್ಮ ಆಗುವಂಥದ್ದು, ಇಲ್ಲದ ಮಲ್ಲ ಆಗುವಂಥದ್ದು, ಕ್ರಿಮಿ ಆಗುವ, ಇದೆಲ್ಲ ಹೇಳಿದೆ. ಆದರೆ
ಯಾರು ಭಗವಂತನ ಬಗ್ಗೆ ಚರ್ಚೆ ಮಾಡ್ತಾನೆ ಅವನಿಗೆ ಬೇರೆ. ಇದು ಭಯಂಕರ ವಿಚಿತ್ರ. ಆಕ್ಚುಲಿ ನಾವು ಹೇಳ್ಬೋದು ಇದು ಪಾರ್ಶಿಯಾಲಿಟಿ ಅಲ್ಲ ಇದು. ಈಗ ನೀವು ಡಿವೋಟಿ ಆದ್ರೆ ಯು ಆರ್ ಗೋಯಿಂಗ್ ಟು ನದರ್ ಝೋನ್. ಹೇಗೆಂದ್ರೆ ನೀವು ಏರ್ಪೋರ್ಟ್ ಅಲ್ಲಿ ಕಾಣಬಹುದು, ದೇರ್ ಇಸ್ ಒನ್ ಝೋನ್, ಬೇರೆ ಬೇರೆ ಝೋನ್ ಉಂಟು. ಯು ಗೋ ಟು, ಅಲ್ಲಿ ಅನೌನ್ಸ್ ಮಾಡ್ತಾರೆ, ಯು ಗೋ ಟು ದಿಸ್ ಝೋನ್, ಯು ಗೋ ಟು ದಿಸ್ ಝೋನ್. ಡೆಲ್ಲಿ ಬಾಂಬೆ ಅಲ್ಲೆಲ್ಲ ತುಂಬಾ ಬಿಸಿ. ಯು ಗೋ ಟು ದಿಸ್ ಝೋನ್, ಗಡಿ ಅನೌನ್ಸ್ಮೆಂಟ್ ಆಗ್ತಾ ಇರ್ತಾರೆ. ಹಾಗೆ ಇಲ್ಲಿ ಮಾಮೂಲಿ ಜನರಿಗೆ ಆ ದಿವಸ ಹೋಯ್ತು, ಆದ್ರೆ ಇಲ್ಲಿ ಭಕ್ತನಿಗೆ ಹಾಗೆ ಅಲ್ಲ ಅಂತೆ. ಟೈಮ್ಲೆಸ್ನೆಸ್ ಬೈ ಹಿಯರಿಂಗ್ ಕೃಷ್ಣ ಕಥಾ ಅಂದ್ರೆ ಹಾಗೆ ಡಿವೋಟಿ ಒನ್ ಹೂ ಇಸ್ ಹಿಯರಿಂಗ್ ಕೃಷ್ಣ ಕಥಾ, ಯಾರು ಕೃಷ್ಣ ಕಥಾ ಕೇಳ್ತಾ ಇರ್ತಾನೆ, ಈಸ್ ಇಂಟೆಲಿಜೆನ್ಸ್ ಬಿಕಮ್ಸ್ ಬ್ರಾಡ್. ಬುದ್ಧಿ ಚುರುಕಾಗ್ತದೆ ಮತ್ತೆ ಸ್ಪ್ರೆಡ್ ಆಗ್ತದಂತೆ. ಯಾರು ಕೃಷ್ಣ ಕಥಾ ಕೇಳ್ತಾನೆ ಅವನು. ಸೂರ್ಯ ಎಂದೇಳುವಂಥದ್ದು, ಸೂರ್ಯನ ಉದಯ ಮತ್ತೆ ಅಸ್ತದಿಂದ ಏನಾಗ್ಲಿಕ್ಕಿಲ್ಲ. ಯಾರಿಗೆ ಯಾರಿಗೆ ಎಸ್ ಯಾರು ಹೇಳ್ತೀರಿ? ಅಟೆಂಟಿವ್ ಆಗಿ ಕೇಳ್ತಾ ಇದ್ದೀರಾ ಅಂತ ನೋಡುವ. ಸೂರ್ಯನ ಉದಯ ಮತ್ತೆ ಅಸ್ತದಿಂದ ಏನಾಗ್ಲಿಕ್ಕಿಲ್ಲ ಯಾರಿಗೆ? ಭಕ್ತರಿಗೆ. ಭಕ್ತನಿಗೆ. ಯಾಕೆಂದ್ರೆ ಎನಿಬಡಿ ಹೂ ಇಸ್ ಹಿಯರಿಂಗ್ ಕೃಷ್ಣ ಕಥಾ ಇಸ್ ಇಂಟೆಲಿಜೆನ್ಸ್ ಬಿಕಮ್ಸ್ ಬ್ರಾಡರ್ ಅಂಡ್ ಇಟ್ ಇಸ್ ಸ್ಪ್ರೆಡಿಂಗ್. ಅಂದ್ರೆ ಮಹಾವಿಷ್ಣು, ಯು ಕ್ಯಾನ್ ನಮ್ಗೆ ಮಹಾವಿಷ್ಣುನ ವಿಷಯವನ್ನು ಇದು ಮಾಡಬಹುದು. ಯಾಕೆಂದ್ರೆ ಮಹಾವಿಷ್ಣುನ ಎಕ್ಸಲೇಷನ್ ಇನ್ಹೇಲ್ ಮಾಡುವಾಗ ಬ್ರಹ್ಮ ಮತ್ತೆ ಎಲ್ಲರೂ ಒಳಗೆ ಹೋಗ್ತಾರೆ, ಎಕ್ಸೇಲ್ ಮಾಡುವಾಗ ವಾಪಸ್ ಸೃಷ್ಟಿ ಆಗುವಂಥದ್ದು, ಬ್ರಹ್ಮ ಹುಟ್ಟುವಂಥದ್ದು. ಅದು 3.11 ಟ್ರಿಲಿಯನ್ ಇಯರ್ಸ್, 40 ಬಿಲಿಯನ್ ಇಯರ್ಸ್. ಅಂದ್ರೆ ಇದು ತುಂಬಾ ಕ್ಯಾಲ್ಕುಲೇಷನ್ ತುಂಬಾ ಉಂಟು. ಹಾಗೆ ಡಿವೋಟಿ ಮೀನ್ಸ್ ದಿಸ್ ಬ್ರಾಡರ್ ಕ್ಯಾಲ್ಕುಲೇಷನ್, ಬ್ರಾಡ್ ಮೈಂಡೆಡ್. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು ನೋಡಿ, ಪ್ರಭುಪಾದ ಒಮ್ಮೆ ಹೇಳುವಂಥದ್ದು, ಜಸ್ಟ್ ಚೈತನ್ಯ ಮಹಾಪ್ರಭು ಕೇಮ್ 500 years ಬ್ಯಾಕ್. ಆದ್ರೆ ನಮ್ಮ ಈ ಮಾಡರ್ನ್ ಡೇ ಜನರು ಅವರಿಗೆ ಶಾಕ್ ಆಗ್ತದೆ, ಎಂತ ಜಸ್ಟ್ 500? ಯಾಕೆಂದ್ರೆ ಅವರಿಗೆ ಗೊತ್ತಿರುವಂತದ್ದು, ನಮ್ಮ ಈ ಸೋಕಾಲ್ಡ್ ಸೈಂಟಿಸ್ಟ್ ಅವರಿಗೆಲ್ಲ 2000 ವರ್ಷಕ್ಕಿಂತ ಜಾಸ್ತಿ ಗೊತ್ತಿಲ್ಲ. ಆದ್ರೆ ಪ್ರಭುಪಾದ ಇಲ್ಲಿ ಹೇಳುವಂತ ಎಂತ 3.11 ಟ್ರಿಲಿಯನ್ ಇಯರ್ಸ್, 40 ಬಿಲಿಯನ್ ಇಯರ್ಸ್. ಹಾಗಾಗಿ 40 ಬಿಲಿಯನ್ ಇಯರ್ ಎದುರು ಈ 500 ಇಯರ್ಸ್ ಜಸ್ಟ್. ಆದ್ರೆ ಅವರಿಗೆ ಆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ. ಕ್ಯಾಲ್ಕುಲೇಷನ್ ಗೊತ್ತಾಗುವುದು ಹೇಗೆ? ಶಾಸ್ತ್ರವನ್ನು ಫಾಲೋ ಮಾಡಿದ್ರೆ ಮಾತ್ರ ಗೊತ್ತಾಗುದು, ಇಲ್ಲ ಗೊತ್ತಾಗುವುದಿಲ್ಲ. ಸತ್ಯ ಅವರಿಗೆ ಸತ್ಯ ಯುಗ ಎಂತ, ಈ ತ್ರೇತ ಯುಗ ಎಂತ, ದ್ವಾಪರ ಯುಗ ಎಂತ, ಕಲಿಯುಗ ಯಾವ್ದು ಗೊತ್ತಿಲ್ಲ, ದಿವ್ಯ ಯುಗ ಎಂತ ಗೊತ್ತಿಲ್ಲ, ಮನ್ವಂತರು ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ಕಲ್ಪ ಎಂತಂದ ಗೊತ್ತಿಲ್ಲ. ಆದ್ರೆ ಇದೆಲ್ಲ ಶಾಸ್ತ್ರದಲ್ಲಿ ಉಂಟು. ಹಾಗಾಗಿ ಈ ಪಾಯಿಂಟ್ ಅಲ್ಲಿ 500 ವರ್ಷ ಜಸ್ಟ್ ನಿನ್ನೆ ಇದ್ದಾಗೆ. 500 ವರ್ಷ ಏನು ಅಲ್ಲ. ಮತ್ತೆ ಭಗವಂತನ ಭಕ್ತರು ದೇ ಆರ್ ನಾಟ್ ಸಬ್ಜೆಕ್ಟೆಡ್ ಟು ಡೆತ್. ಯಾರಾದ್ರೂ ಇದಕ್ಕೆ ಹೇಳ್ಬೋದಾ ಯಾಕೆ ಭಕ್ತರಿಗೆ ಇಲ್ಲಿ ಸಾವಿಲ್ಲ ಅಂತೆ? ಎಸ್,
ಯಾಕೆಂದ್ರೆ ಭಕ್ತರು ಕೂಡ ಸಾಯ್ತಾರೆ. ವೈ? ಡಿವೋಟೀಸ್ ಕೂಡ ಸಾಯುವುದಿಲ್ವಾ? ವೈ? ಇದಕ್ಕೆ ಪ್ರಭುಪಾದ ಒಂದು ವಿಷಯ ಹೇಳ್ತಾರೆ, ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಫಸ್ಟ್ ನೀವು ನಿಮ್ಮ ಅಭಿಪ್ರಾಯ ಹೇಳಿ. ಓಕೆ, ಭಕ್ತರು ಕೂಡ ಸಾಯ್ತಾರೆ, ಆದ್ರೆ ಪ್ರಭುಪಾದ ಹೇಳ್ತಾರೆ ಎಂತ? ದ ಡಿವೋಟೀಸ್ ಆಫ್ ದಿ ಲಾರ್ಡ್ ಆರ್ ನಾಟ್ ಸಬ್ಜೆಕ್ಟೆಡ್ ಟು ಡ್ಯಾತ್. ಪ್ರಭುಪಾದ ಹೇಳುವಂಥದ್ದು. ಯಾಕೆ? ಎಸ್, ಯಾರು ಹೇಳ್ತೀರಿ? ಎಸ್, ದಯವಿಟ್ಟು ಟ್ರೈ ಮಾಡಿ, ತಪ್ಪಾದ ಕೂಡ ಚಿಂತೆ ಇಲ್ಲ. ಫಾಸ್ಟ್. ಅವರು ಕೃಷ್ಣನ ಭಕ್ತಿ ಮಾಡ್ತಾರೆ ಪ್ರಭು, ಅದಕ್ಕೆ. ಅವರು ಕೃಷ್ಣನ ಭಕ್ತಿಯಲ್ಲಿ ಇರ್ತಾರ ಪ್ರಭು, ಅದಕ್ಕೆ. ಓಕೆ, ಬೇರೆ ಅವರು ಬೇರೆ ಕೃಷ್ಣನಿಗೆ ಸರೆಂಡರ್ ಆಗಿರ್ತಾರಲ್ವಾ ಪ್ರಭುಜಿ, ಅದಕ್ಕೆ ಅನ್ಸುತ್ತೆ. ಬೇರೆ ಬೇರೆ ನಮ್ಮಂತವ್ರಲ್ಲ, ಶುದ್ಧ ಭಕ್ತರು ಪ್ರಭು. ಓಕೆ, ಪ್ರಭುಪಾದ ಒಂದು ಒಳ್ಳೆ ವರ್ಡ್ ಒಂದು ಯೂಸ್ ಮಾಡ್ತಾರೆ. ಓಕೆ, ಎಸ್, ಕಸ್ತೂರಿ ರಾಜು ಹೇಳಿ. ಹರೇ ಕೃಷ್ಣ. ಹಾ, ಅಂದ್ರೆ ಅವ್ರು ಇದ್ದಾಗ್ಲೂ ಭಕ್ತಿ ಮಾಡ್ತಾರೆ, ಯಾವಾಗ್ಲೂ ಭಕ್ತಿ ಮಾಡ್ತಾರೆ. ಓಕೆ ನೋಡಿ. ಓಕೆ ಓಕೆ, ಯಾರು ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಪ್ರಭುಪಾದ ಹೇಳುವಂಥದ್ದು, ಇದು ಪ್ರಭುಪಾದ ಹೇಳಿದ ವರ್ಡ್. ಆಕ್ಚುಲಿ ದಿಸ್ ಈಸ್ ದ ಲಾಸ್ಟ್ ಬರ್ತ್ ಫಾರ್ ಡಿವೋಟೀಸ್. ಲಾಸ್ಟ್ ಬರ್ತ್ ಅಂತೆ ಪ್ರಭುಪಾದ ಹೇಳುವಂಥದ್ದು. ಯು ವಿಲ್ ನಾಟ್ ಹ್ಯಾವ್ ಟು ಡೈ ಅಗೇನ್. ಇನ್ನೊಮ್ಮೆ ಸಾಯ್ಲಿಕ್ಕಿಲ್ಲ. ಅಂದ್ರೆ ಈಗ ನಮ್ಗೆ ಈ ದೇಹ ಸಿಕ್ಕಿದೆ, ಸತ್ತ ಮೇಲೆ ಎಂತ ಹೇಳುವಂತಹದ್ದು, ಮತ್ತೆ ಮತ್ತೆ ಹುಡ್ಲಿಕ್ಕಿಲ್ಲ, ಭಗವಂತ ಧಾಮಕ್ಕೆ ಹೋಗುವಂಥದ್ದು. ಅದು ಕೂಡ ನಿಮ್ಗೆ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ತೋರಿಸಿದ್ದೇನೆ, ಯಾರ್ದು? ಸಂತ ತುಕಾರಾಮ್. ಅದು ಸೆಲ್ಫಿಯಂ ಬಾಡಿ, ಅಂದ್ರೆ ಹಾಗೆ ಹೋಗುವಂಥದ್ದು. ಇಲ್ಲದೆ ಸಿದ್ಧ ದೇಹ ಗಳಿಸ್ಬೇಕು. ಹಾಗೆ ಇದು ಅರ್ಥ ಅಂತಂದ್ರೆ, ಅವರಿಗೆ ಈ ಸಾವನ್ನು ದೇ ಆರ್ ನಾಟ್ ಗೋಯಿಂಗ್ ಟು ಅಪ್ರೋಚ್ ಡೆತ್. ಸಾವನ್ನು ಅವರು ಬರ್ತ್ ಆಫ್ಟರ್ ಬರ್ತ್ ಇಲ್ಲ. ಉಳಿದವರು ಹಾಗೆಲ್ಲ, ಈಗ ಸಾವು ಮತ್ತೆ ಹುಟ್ಟು, ಮತ್ತೆ ಸಾವು, ಮತ್ತೆ ಹುಟ್ಟು, ಮತ್ತೆ ಸಾವು, ಮತ್ತೆ ಹುಟ್ಟು, ಮತ್ತೆ ಸಾವು ಇಲ್ಲ. ಪ್ರಭುಪಾದ ಹೇಳುವಂಥದ್ದು ಫಿನಿಶ್, ಲಾಸ್ಟ್ ಡೆತ್, ಲಾಸ್ಟ್ ಡೆತ್. ಮತ್ತೆ ಇಲ್ಲಿ ಋಷಿನವ್ರು ಹೇಳುವಂಥದ್ದು ಎಂತ, ಅವರಿಗೆ ಪ್ರಜ್ವಲ್ಪ ಇಷ್ಟ ಇರಲಿಲ್ಲ. ಅವ್ರು ಹೇಳುವಂಥದ್ದು, ಇದು ಎಲ್ಲಿಯಾದ್ರೂ ಕೃಷ್ಣನಿಗೆ ಸಂಬಂಧಿಸಿದ್ರೆ ಮಾತ್ರ ಮಾತಾಡಿ, ಇಲ್ಲದ ಮಾತಾಡಬೇಡಿ, ಈ ರೀತಿ ಹೇಳ್ತಾರೆ ಅವರು. ಈ ಎತ್ತು ಮತ್ತೆ ಹಸುವಿದು ಅಲ್ಲಿ ಯಾರೋ ಒಬ್ಬ ಶೂದ್ರ ಹೊಡಿತಾ ಇದ್ದ ಅಂತ ಹೇಳುವಾಗ, ಅದು ಎಲ್ಲಿಯಾದ್ರೂ ಕೃಷ್ಣನಿಗೆ ಸಂಬಂಧ ಉಂಟ ಮಾತ್ರ ಮಾತಾಡಿ ಅಂತ ಹೇಳ್ತಾರೆ. ಈಗ ಇದರಿಂದ ನಾವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾವು ಕಲಿಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಹೆಚ್ಚಿನವರು ಕ್ಲಾಸ್ ತೆಗೆಯುವಂಥವ್ರು, ಹಾಗಾಗಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಗೆ ನಾನೊಂದು ಟಾಪಿಕ್ ಹೇಳ್ತೇನೆ ಭಾಗವತಂನಿಂದ. ಯಾವುದು ಟಾಪಿಕ್? ಭೌತಿಕವಾದ ಅಸುರರು, ಅವರು ಇಂದ್ರಿಯ ಸುಖವನ್ನು ಮಾಡ್ತಾರೆ. ಅಂದ್ರೆ ಮೆಟೀರಿಯಲಿಸ್ಟಿಕ್ ಡೆಮನ್ಸ್ ಗ್ರಾಟಿಫೈ ದೇರ್ ಸೆನ್ಸಸ್. ಇದು ಪ್ರಭುಪಾದ ಹೇಳಿದ್ದಾರೆ, ಭಾವಾರ್ಥದಲ್ಲ ಉಂಟು ಪ್ರಭುಪಾದ. ಇದು ಥೀಮ್. ಈಗ ನಿಮ್ಗೆ ಯಾರು ಇದು ಟಾಪಿಕ್ ಬಂತು, ನೀವು ಹೋಗಿ ಭಾಗವತಂ ಕ್ಲಾಸ್ ಮಾಡುವಂಥದ್ದು, ತುಂಬಾ ಎಲಾಬ್ರೇಟ್ ಎಕ್ಸ್ಪ್ಲನೇಷನ್. ಎಂತ? ಯಾವುದರ ಬಗ್ಗೆ? ಮೆಟೀರಿಯಲಿಸ್ಟಿಕ್ ಡಿಮನ್ಸ್. ಇದಕ್ಕೆ ನೀವು ಅಮೆರಿಕದ ಎಕ್ಸಾಂಪಲ್ ಕೊಡ್ಬಹುದು, ಲಂಡನ್ ಇದು ಕೊಡ್ಬಹುದು,
ಬೇರೆ ಬೇರೆ ದೇಶದ ಕೆನಡಾದ ಕೊಡ್ಬೋದು, ಇನ್ನೊಂದು ಕೊಡ್ಬೋದು, ಎಂತೆಲ್ಲ ಗ್ರಾಟಿಫೈ ಮಾಡ್ತಿದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಕೊಡ್ಬೋದು, ತುಂಬಾ ಚಂದ ಮಾಡಿ ಕೊಡ್ಬೋದು. ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ, ಯಾರು ಎಂತ ಮಾಡ ಅದೆಲ್ಲ ಕೊಡ್ಬೋದು, ಯಾಕಂದ್ರೆ ಟಾಪಿಕ್ ಅದೇ. ಮತ್ತೆ ಕ್ಲಾಸ್ ಆದ್ಮೇಲೆ ಎಂತ ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಎಲ್ಲ ಬೇರೆ ಬೇರೆ ಕಡೆಯಲ್ಲಿ ಎಂತೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ದೇಶದಲ್ಲಿ, ಒಂದು ಸೆನ್ಸ್ ಗ್ರಾಟಿಫಿಕೇಶನ್ ಆಗ್ತಾ ಉಂಟು. ಭಾರತದಲ್ಲಿ ಕೂಡ ಆಗ್ತಾ ಉಂಟು, ಆದ್ರೆ ಭಾರತದಲ್ಲಿ ಸ್ವಲ್ಪ ಈಗ ಕೂಡ ಎಂತ ಹೇಳುವಂಥದ್ದು, ಭಗವಂತ ಇಲ್ಲಿ ಇದ್ದ ಕಾರಣ ಸ್ಪಿರಿಚುವಲ್ ಸ್ವಲ್ಪ ಉಂಟು, ಆದ್ರೆ ಎಂತ ಹೇಳುವಂಥದ್ದು ಅಷ್ಟು ಇಲ್ಲ, ಉಂಟು ಉಳಿದ ದೇಶಕ್ಕಿಂತ ಜಾಸ್ತಿ. ಯಾಕೆಂದ್ರೆ ಇಲ್ಲಿ ಇದು ಲ್ಯಾಂಡ್ ಫೇವರೇಬಲ್ ಭಕ್ತಿ ಮಾಡ್ಲಿಕ್ಕೆ. ಹಾಗೆ ಇದನ್ನೆಲ್ಲ ಕೊಡ್ಲಾ ಶ್ರೀಮದ್ ಭಾಗವತಂ ಕಿ ಜೈ, ಗ್ರಂಥರಾಜ್ ಶ್ರೀಮದ್ ಭಾಗವತ ಅದನ್ನು ಹೇಳ್ಬೋದು ಕ್ಲಾಸ್ ಮಾಡಿದ ಮೇಲೆ. ಈಗ ಜನರೆಲ್ಲ ಕ್ಲಾಸ್ ಕೇಳಿದ ಮೇಲೆ ಹೋಗ್ತಾ ಇದ್ದಾರೆ, ಅವರ ತಲೆಯಲ್ಲಿ ಪೂರ್ತಿ ಅಂತ ಉಂಟು, ಎಸ್ ಅಮೆರಿಕದಲ್ಲಿ ಇದು ಮಾಡ್ತಾ ಇದೆ, ಇದು ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಆ ಇಂದ್ರಿಯ ಸುಖದ ಇನ್ಫಾರ್ಮೇಶನ್ ಅಷ್ಟು ಕೊಟ್ಟಿದ್ದೀರಾ ಅವರಿಗೆ. ಈಗ ಯಾರಾದ್ರೂ ಬಂದು ಕೇಳ್ಬೋದು ನಿಮ್ಮ ಹತ್ರ, ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭು, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೋದ? ನೀವು ಕ್ಲಾಸ್ ಮಾಡಿದ್ದೀರಿ, ಆದ್ರೆ ಕೃಷ್ಣನ ಬಗ್ಗೆ ಸ್ವಲ್ಪ ಆದ್ರೆ ಅಂತ ಅದು ಹೇಳ್ಬೋದಿತ್ತಲ್ಲ. ಅಟ್ಲೀಸ್ಟ್ ನೀವು ಒಂದು ಮಹಾಮಂತ್ರ ಅದು ಕೂಡ ಹೇಳ್ಬೋದಿತ್ತಲ್ಲ. ಭಗವಂತನ ಬಗ್ಗೆ ಎಂತಾದ್ರು ನೀವು ಹೇಳ್ಬೋದಿತ್ತಲ್ಲ. ಈ ರೀತಿ ಹೇಳಿದಾಗ ಅದಕ್ಕೆ ಕ್ಲಾಸ್ ಯಾರೇ ಹೆಂಗಸಾಗ್ಲಿ ಗಂಡಸಾಗ್ಲಿ, ನಾನು ಪ್ರಭುಪಾದಿದ ಪುಸ್ತಕ ಭಾವಾರ್ಥದಲ್ಲಿ ಎಂತ ಇತ್ತು ಅದನ್ನೇ ಹೇಳಿದೆ, ಈ ರೀತಿ ನಾವು ಹೇಳ್ಬೋದು. ಪರ್ಪಟಲ್ಲಿ ಅದೇ ಇತ್ತು, ಮೆಟೀರಿಯಲಿಸ್ಟಿಕ್ ಡೆಮನ್ ಡೂಯಿಂಗ್ ಸೆನ್ಸ್ ಗ್ರಾಟಿಫಿಕೇಶನ್. ಹಾಗಾಗಿ ಅದನ್ನೇ ನಾನು ಎಕ್ಸ್ಪಾಂಡ್ ಮಾಡಿದೆ. ಹಾಗಾಗಿ ನನ್ನಲ್ಲಿ ನೀವು ತಪ್ಪನ್ನು ಹುಡುಕಬೇಡಿ. ಹಾಗಾಗಿ ಈಗ ಎಂತ ಅಂದ್ರೆ ಕ್ಲಾಸ್ ಆದ ಮೇಲೆ ನೀವು ಕ್ಲಾಸ್ ಮಾಡಿದ್ದೀರಿ, ಆ ಒಂದು ಕಾನ್ಶಿಯಸ್ನೆಸ್ ಅಲ್ಲಿ ಎಂತ ಉಂಟು ಅದು ಮೇನ್ ಇಂಪಾರ್ಟೆಂಟ್. ಹೌದಾ ಅಲ್ವಾ? ಈಗ ನೀವು ಕ್ಲಾಸ್ ಕೇಳ್ತಾ ಹೋಗ್ತೀರಿ, ಕ್ಲಾಸ್ ಕೇಳಿದ ಮೇಲೆ ನೀವು ಈಗ ನಾನು ಕೃಷ್ಣ ಕಥೆ ಬಗ್ಗೆ ಮಾತಾಡ್ತೇನೆ, ಈಗ 8 ಗಂಟೆ ಕ್ಲಾಸ್ ಮುಗೀತದೆ, ಮುಗಿದ ಮೇಲೆ ನಿಮಗೆ ಯಾವ ರೀತಿಯ ಫೀಲಿಂಗ್ ಇರ್ತದೆ ಕ್ಲಾಸ್ ಆದ ಮೇಲೆ? ಎಸ್, ಎಕ್ಸಾಂಪಲ್ ಹೇಳಿ. ಓಕೆ, ಎಸ್, ದಯವಿಟ್ಟು ಕ್ಲಾಸ್ ಆದ ಮೇಲೆ ಯಾವ ರೀತಿಯ ವಿಚಾರ ಇರ್ತದೆ? ಸೊ ಒಂದೊಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೋದು, ತುಂಬಾ ಹೇಳ್ಬೇಡಿ. ಎಸ್, ಒಂದೊಂದು ಪಾಯಿಂಟ್ ಹೇಳ್ಬೋದಾ? ಎಸ್, ಮೆಡಿಟೇಷನ್ ಆದಂಗ ಆಗುತ್ತೆ ಪ್ರಭುಜಿ. ಓಕೆ, ಎಸ್, ಬೇರೆಯವರು ಎಸ್ ದಯವಿಟ್ಟು. ನಾನು ಒಂದು ಲೀಲೆಯ ಬಗ್ಗೆ ಚಿಂತಿಸ್ತಾ ಇರ್ತೀವಿ ಮತ್ತೆ ಪ್ರಭುಜಿ, ಆ ಒಂದು ಇನ್ಸ್ಟೆನ್ಸ್ ನ ಹೇಗಿರ್ಬೋದು ಅನ್ನೋದನ್ನ ಒಂಚೂರು think ಓಕೆ, ಮಾಡ್ತಾ ಇರ್ತೀನಿ. ಓಕೆ, ನಿನ್ನೆ ನಾನು ಬ್ರಾಹ್ಮಣರ ಬಗ್ಗೆ ಭಗವಂತ ರಿಲೇಟೆಡ್ ತುಂಬಾ ಹೇಳಿದ್ದೇನೆ. ಓಕೆ, ಕ್ಲಾಸ್ 1 ಗಂಟೆ ಕ್ಲಾಸ್ ಕೊಟ್ಟೆ, ಎಂತಾಯ್ತು ಅದರಿಂದ? ಎಸ್, ಎಸ್, ಯಾರಾದ್ರೂ ಹೇಳ್ಬೋದು ಹೇಳಿ, ಯಾಕೆಂದ್ರೆ ಇದು ರಿಲೇಟೆಡ್. ಈಗ ನಾನು ಎಂತ ಹೇಳ್ತೀನಿ ಅದಕ್ಕೆ ರಿಲೇಟೆಡ್ ನನಗೆ ಉತ್ತರ ಕೊಡಿ, ಆಗ ಸುಲಭ ಆಗ್ತದೆ ಕ್ಲಾಸ್ ಮಾಡ್ಲಿಕ್ಕೆ, ನಿಮ್ಮನ್ನು ಅರ್ಥ ಮಾಡಿಸ್ಲಿಕ್ಕೆ ಸುಲಭ ಆಗ್ತದೆ. ಎಸ್, ಯಾರು ಹೇಳುವುದಿಲ್ಲ? ಹರೇ ಕೃಷ್ಣ, ದಯವಿಟ್ಟು ಮಾತಾಡಿ. ಭಕ್ತಿ ವೈಭವ ಅಂದ್ರೆ ಮಾತಾಡ್ಬೇಕು, ಇದ್ರಲ್ಲಿ ನೀವು ಮಾತಾಡದಿದ್ರೆ ಹೇಗೆ ಆಗ್ತದೆ? ಹರೇ ಕೃಷ್ಣ. ಜ್ಞಾನ ಇರೋರೆಲ್ಲ ಬ್ರಾಹ್ಮಣರಂತ ಆಗ್ತದೆ. ಅದಲ್ಲ ವೈಷ್ಣವ ಅದಲ್ಲ, ಎಂತ ಗೊತ್ತುಂಟ, ಕ್ಲಾಸ್ ಆದ ಮೇಲೆ ಈಗ ಬೇಡ, ನಂದು ಎಕ್ಸಾಂಪಲ್ ಬೇಡ. ಈಗ ನೀವು ಯಾವ್ದೊಂದು ಕ್ಲಾಸ್ ಕೇಳ್ತೀರಿ, ಕ್ಲಾಸ್ ಆದ ಮೇಲೆ ನಿಮ್ಮ ಮೈಂಡ್ ಅಲ್ಲಿ ಎಂತ ಇರ್ತದೆ ಕೇಳುವಂಥದ್ದು ನಾನು. ಎಸ್, ನನಗೆ ಉತ್ತರ ಬರ್ಬೇಕು. ಹಾ, ಎಸ್, ದೀನಾ ಉದಾಹರಣೆ ಪ್ರಭು ಹೇಳಿ. ಪ್ರಭು ಒಂದು 10 ನಿಮಿಷ ಹಾಗೆ ಇರುತ್ತೆ ಪ್ರಭು ತಲೆಯಲ್ಲಿ, ಅದಾದ್ಮೇಲೆ ಇಲ್ಲಿ ಕೆಲಸದ ವಿಚಾರದಲ್ಲಿ ಎಲ್ಲ ಮರ್ತೋಗ್ಬಿಡ್ತಾರೆ. ಕೆಲಸದ ವಿಷಯ ಬರ್ತದೆ. ಓಕೆ, ಅದು 10 ನಿಮಿಷ ಆದ್ರೂ ಕೂಡ ಆ ಥಾಟ್ 15 ನಿಮಿಷ ಹಾಗೆ ಇರುತ್ತೆ. ಹಾ. ಹೌದು, ಕ್ಲಾಸ್ ಕೇಳಿದ ತಕ್ಷಣ ಹಾಗೆ ಇರುತ್ತೆ. ಬಟ್ ಯಾರಾದ್ರೂ ಬಂದು ಮಾತಾಡ್ತಿದ್ರೆ ಕ್ಲಾಸ್ ಮರ್ತ ಹೋಗುತ್ತೆ, ಮೆಟೀರಿಯಲ್ ಜಾಸ್ತಿ ಆಗುತ್ತೆ ಪ್ರಭು.
ಓಕೆ, ಎಸ್, ಓಕೆ, ಓಕೆ. ಅಂದ್ರೆ ಅದು ಇಂಪ್ರೆಷನ್ ಬರ್ಬೇಕು, ಕ್ಲಾಸ್ ಇಂಪ್ರೆಷನ್ ಬರ್ಬೇಕು. ಹಾಗೆ ಈಗ ಪ್ರಭುಪಾದನ್ನು ನೋಡುವಾಗ ಈಗ ನನ್ನ ತಲೆಗೆ ಎಂತ ಬರ್ತದೆ? ನನ್ನ ತಲೆಗೆ ಎಂತ ಬರುವುದಂದ್ರೆ, ಪ್ರಭುಪಾದ ಈಸ್ ಎ ವೆರಿ ಎಕ್ಸ್ಟ್ರೀಮ್ ಕಂಪ್ಯಾಷನ್, ದಯೆ ಅವರಿಗೆ. ಎಲ್ಲ ಈ ಪತಿತರನ್ನು ಉದ್ಧಾರ ಮಾಡುವುದು ಅವರಿಗೆ ಅವರ ಇಚ್ಛೆ. ಹಾಗೆ ಎಲ್ಲ ಪತಿತರ ಮೇಲೆ ದಯೆ. ಪ್ರಭುಪಾದ ನೋಡುವಾಗ ಅದೇ ಪಿಕ್ಚರ್ ಬರ್ತದೆ ನನಗೆ. ಮತ್ತೆ ಆ ಒಂದು ಎಂತ ಹೇಳುವಂಥದ್ದು, ಪ್ರಾಯದಲ್ಲಿ ಈ ಭಗವದ್ಗೀತೆ ಮೆಸೇಜ್ ಅನ್ನು ಇಡೀ ವಿಶ್ವದಾದ್ಯಂತ ಪ್ರಚಾರ ಮಾಡಲಿಕ್ಕೆ ಹೋಗಿದ್ದಾರೆ ಅವರು. ಇದು ವಿಚಾರ ಬರ್ತದೆ ಪ್ರಭುಪಾದನ್ನು ಇಮಿಡಿಯೇಟ್ ನೋಡುವಾಗಲೇ ಆ ವಿಚಾರ ಬರ್ತದೆ. ಹಾಗಾಗಿ ಕ್ಲಾಸ್ ಮಾಡಿದ ಮೇಲೆ ನಾವು ಯಾವ ಟಾಪಿಕ್ ಕೊಡ್ತೇವೆ, ನಾವು ಅದನ್ನೇ ಮಾಡಿದ ಅದೇ ಬರ್ತದೆ. ಹಾಗೀಗ ಅಲ್ಲಿ ನಾವು ಭೌತಿಕದ ಬಗ್ಗೆ ಎಲ್ಲ ಮಾತಾಡಿದ್ದೇವೆ, ಕೃಷ್ಣ ಇಲ್ಲ, ಅದು ಪ್ರಯೋಜನವಿಲ್ಲ. ಮತ್ತೆ ಪ್ರಭುಪಾದಿಗೆ ನೋಡಿ, ಈ ಹ್ಯಾಡ್ ಎ ಟ್ರಾನ್ಸ್ಡೆಂಟಲ್ ಗ್ರೀಡ್. ಅವರಿಗೆ ಗ್ರೀಡ್ ಅಂದ್ರೆ ಲೋಭ, ಅವ್ರಿಗೆ ದಿವ್ಯವಾದ ಲೋಭ. ಟ್ರಾನ್ಸ್ಡೆಂಟಲ್ ದಿವ್ಯವಾದ. ಎಲ್ಲ ಮೂಲೆ ಮೂಲೆಗೆ, ವಿಶ್ವದ ಮೂಲೆ ಮೂಲೆಗೆ ಕೃಷ್ಣನ ಪ್ರಚಾರ ರೀಚ್ ಆಗಬೇಕು. ಒಮ್ಮೆ ಪ್ರಭುಪಾದ ಹೇಳುವಂತದ್ದು, ಐ ವಾಂಟ್ ಟು ರೀಚ್ ಕೃಷ್ಣ ಕಾನ್ಶಿಯಸ್ನೆಸ್ ಸೈಮಲ್ಟೇನಿಯಸ್ಲಿ ಎವ್ರಿವೇರ್. ಎಲ್ಲ ಕಡೆ ಕೃಷ್ಣ ಪ್ರಜ್ಞೆ ಹಾಗೂ ಇದು ಎಂತ ಹೇಳುವಂತದ್ದು, ಇದನ್ನು ನಾವು ಸಣ್ಣದು ಮಾಡ್ಲಿಕ್ಕಿಲ್ಲ. ಈಗ ನಾನು ಹೇಳಿದ್ರೆ ಐ ವಾಂಟ್ ಟು ರೀಚ್ ಕೃಷ್ಣ ಎವ್ರಿವೇರ್, ಅದನ್ನು ಸಣ್ಣದು ಮಾಡ್ಬೋದು. ಆದರೆ ಪ್ರಭುಪಾದ ಹಾಗೆ ಅಲ್ಲ. ಪ್ರಭುಪಾದ ಈಸ್ ಎ ಇಟರ್ನಲ್ ಅಸೋಸಿಯೇಟ್, ನಿತ್ಯ ಸಿದ್ಧ. ಅದಕ್ಕೆ ಸತ್ಸ್ವರೂಪ್ ಮಹಾರಾಜ್ ಹೇಳುವಂಥದ್ದು, ಪ್ರಭುಪಾದ ಈಸ್ ಟೂ ಗ್ರೀಡಿ ಟು ರೀಚ್ ಎವ್ರಿವೇರ್. ಇದರ ಅರ್ಥ ಎಂತ ಅಂದ್ರೆ, ಭಗವಂತ ಎಲ್ಲ ಅಣುವಣುವಲ್ಲಿ ಇದ್ದಾನೆ. ಹಾಗಾಗಿ ಭಗವಂತನ ಶುದ್ಧ ಭಕ್ತನಿಗೆ ಎಲ್ಲ ಅಣುವಣುಗೆ ಕೂಡ ಪ್ರೀಚ್ ಮಾಡುವಂತ ಡಿಸೈರ್, ಭಗವಂತನನ್ನು ಗ್ಲೋರಿಫೈ ಮಾಡುವಂತ ಇಚ್ಛೆ. ಹಾಗೆ ಇದನ್ನು ಕಂಡೆಮ್ ಮಾಡ್ಲಿಕ್ಕಿಲ್ಲ ಅಂತೆ ಸತ್ಸ್ವರೂಪ್ ಮಹಾರಾಜ್ ಹೇಳುವಂಥದ್ದು. ಇದನ್ನು ಕ್ರಿಟಿಸೈಸ್ ಮಾಡ್ಲಿಕ್ಕಿಲ್ಲ ಅಂತೆ. ಅಂದ್ರೆ ಅಷ್ಟು ಪ್ರೀಚ್ ಮಾಡ್ಲಿಕ್ಕೆ ಪ್ರಬಲ ಇಚ್ಛೆ. ಯಾರಿಗೆ? ಭಗವಂತನ ಶುದ್ಧ ಭಕ್ತರಿಗೆ. ಮತ್ತೆ ಪ್ರಭುಪಾದ ಇದನ್ನು ಮಾಡಿದ್ದಾರೆ. ಖಾಲಿ ಹೇಳಿದ್ ಮಾತ್ರ ಅಲ್ಲ ಪ್ರಭುಪಾದ. ನಾವು ಎಷ್ಟೋ ಸಲ ಹೇಳ್ತೇವೆ, ಮಾಡುವುದಿಲ್ಲ. ನಾವು ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಶುದ್ಧ ಭಕ್ತರು ಹಾಗೆಲ್ಲ. ಶುದ್ಧ ಭಕ್ತರು ಹೇಳಿದನ್ನೇ ಮಾಡುವಂತ. ಮತ್ತೆ ಪ್ರಭುಪಾದ ಇಚ್ಛೆ ಇತ್ತು ಹಸುಗಳನ್ನು ಪ್ರೊಟೆಕ್ಟ್ ಮಾಡುವಂತದ್ದು, ಮಕ್ಕಳಿಗೆ ಎಜುಕೇಶನ್ ಕೊಡುವಂತದ್ದು. ಮತ್ತೆ ಇನ್ನೊಂದು ಮೇನ್ ಇಚ್ಛೆ ಅಂತಂದ್ರೆ, ಎಲ್ಲ ಯಂಗ್ಸ್ಟರ್ಸ್ ಅವರ ಜೀವನವನ್ನು ಕೃಷ್ಣನಿಗೋಸ್ಕರ ಡೆಡಿಕೇಟ್ ಮಾಡಬೇಕು. ಹಾಗಾಗಿ ಇದು ನನಗೆ ತುಂಬಾ ಇಚ್ಛೆ ಆಯಿತು ಪ್ರಭುಪಾದ ಇದು. ಹಾಗೆ ನಾನು ಡೆಡಿಕೇಟ್ ಮಾಡಿದೆ ಲೈಫ್ ಅನ್ನು. ಇದು ಪ್ರಭುಪಾದ ಡಿಸೈರ್. ಯಾವುದೆಲ್ಲ ಡಿಸೈರ್? ಎಸ್, 3 ನಾನು ಈಗ ಹೇಳಿದೆ. ಯಾವುದೆಲ್ಲ? ಇನ್ನು 2 ಉಂಟು. ಓಕೆ, ಯಾರು ಹೇಳ್ತೀರಿ? ಫಸ್ಟ್ ಡಿಸೈರ್ ಅಂತ? ಎಲ್ಲ ಪತಿತರನ್ನು ಉದ್ಧಾರ ಮಾಡಲು. ಅಲ್ಲ, ಈಗ ನಾನು ಹೇಳಿದೆ ಎಲ್ಲ ಯುವಕರನ್ನು ಈ ಕೃಷ್ಣ ಪ್ರಜ್ಞೆಯಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡುವಂತದಾ? ಮತ್ತೆ ಇನ್ನೊಂದು ಅದಕ್ಕಿಂತ ಮುಂಚೆ ಯುವಕರಿಗೆ ತಮ್ಮ ಜೀವನವನ್ನು ಮುಡಿಪಾಗಿರೋದು. 2 ಆಯ್ತಾ? ಇನ್ನೊಂದು ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಅಲ್ಲ, ಹಸುಗಳನ್ನು ರಕ್ಷಣೆ ಮಾಡುವಂತದ್ದು. ನೋಡಿ, ಫಸ್ಟ್ಗೆ ಹಸುಗಳನ್ನು ರಕ್ಷಣೆ ಮಾಡುವಂತದ್ದು. 2ನೇದು ಎಲ್ಲ ಮಕ್ಕಳಿಗೆ ಸರಿಯಾದ ಕೃಷ್ಣ ಪ್ರಜ್ಞೆ ಎಜುಕೇಶನ್ ಕೊಡುವಂಥದ್ದು. ಮತ್ತೆ ಎಲ್ಲ ಯಂಗ್ಸ್ಟರ್ಸ್ ಅವರ ಜೀವನವನ್ನು ಡೆಡಿಕೇಟ್ ಮಾಡ್ಬೇಕಂತೆ. ಇದು ಪ್ರಭುಪಾದ ಇಚ್ಛೆ. ಪ್ರಭುಪಾದ ಇಚ್ಛೆ ಇದು. ಮತ್ತೆ ಪ್ರಭುಪಾದ ಇನ್ನೊಂದು ಇಚ್ಛೆ, ವರ್ಣಾಶ್ರಮ ಪ್ಲಾನಿಂಗ್. ಮತ್ತೆ ಪ್ರಭುಪಾದ ಇನ್ನೊಂದು ಇಚ್ಛೆ, 5ನೇ ಇಚ್ಛೆ ಎಂತ? ವಾನಪ್ರಸ್ಥರೆಲ್ಲರೂ
ದೇ ಶುಡ್ ರಿನೌನ್ಸ್. ರಿನೌನ್ಸ್ ಅಂದ್ರೆ 50 ಆದ ಮೇಲೆ ದೇ ಶುಡ್ ರಿನೌನ್ಸ್. ಇದು ಪ್ರಭುಪಾದದ ಇಚ್ಛೆ. ಹಾಗಾಗಿ ನೋಡಿ, ಒಂದು ನಡುವಿಗೆ ನಾನು ಸ್ವಲ್ಪ ಸೇರಿದ್ದೇನೆ ಅಂದ್ರೆ ಎಸ್ ಪ್ರಭುಪಾದ ಇದನ್ನು ಕೇಳಿ ಎಸ್ ಐ ವಾಂಟ್ ಟು ಡೆಡಿಕೇಟ್, ಅದು ಆಗ್ಬೇಕಂತೆ ನಮ್ಗೆ. ಹಾಗೆ ನಾವು ಖಾಲಿ ಜೈ ಪ್ರಭುಪಾದ್ ಕಿ ಜೈ ಹೇಳಿ ಪ್ರಯೋಜನ ಇಲ್ಲ. ಪ್ರಭುಪಾದ್ ಹೇಳಿದನ್ನು ಮಾಡ್ಬೇಕು. ವಾಟ್ ಈಸ್ ಇಸ್ ಡಿಸೈರ್, ಅದನ್ನು ಮಾಡ್ಬೇಕು. ಮತ್ತೆ ಪ್ರಭುಪಾದ ಹತ್ರ ಎಲ್ಲ ಪ್ರಶ್ನೆಗೆ ಉತ್ತರ ಇತ್ತು. ಈಗ ಯಾಕೆ ನಾವು ನಮ್ಮ ಜೀವನವನ್ನು ಪ್ರಭುಪಾದಿಗೆ ಡೆಡಿಕೇಟ್ ಮಾಡಬೇಕು? ಈ ಪ್ರಶ್ನೆ ಬರ್ಬೋದು. ಯಾಕೆಂದ್ರೆ ಪ್ರಭುಪಾದ ಎವ್ರಿ ಆನ್ಸರ್, ಎಲ್ಲ ಪ್ರಶ್ನೆಗೆ ಉತ್ತರ ಇತ್ತು. ಆಸ್ ಆನ್ಸರ್ ಫಾರ್ ಎವ್ರಿ ಕ್ವಶನ್. ಈಸ್ ಅ ಸ್ವಾಮೀಜಿ ವಿತ್ ಆನ್ಸರ್ ಫಾರ್ ಎವ್ರಿ ಕ್ವಶನ್. ಎಲ್ಲ ಪ್ರಶ್ನೆಗೆ ಉತ್ತರ ಇತ್ತು ಪ್ರಭುಪಾದ ಹತ್ರ. ಹಾಗಾಗಿ ನಾವು ವಿ ಆರ್ ಸಪೋಸ್ ಟು ಬಿ ಎ ಗಾಡ್ಲಿ ಪರ್ಸನ್. ಗಾಡ್ಲಿ ಪರ್ಸನ್ ಅಂದ್ರೆ ನಾವು ದೇವರಿಗೆ ರಿಲೇಟ್ ಆದವರು. ಹಾಗಾಗಿ ದೇವರನ್ನು ನಾವು ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತೇವೆ ಅದೇ ರೀತಿ ನಮ್ಮನ್ನು ಕೂಡ ರೆಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ನಾವು ಕೊಡುವಂತ ಕ್ಲಾಸ್ ಯಾವ ರೀತಿ ಇರಬೇಕು, ಇದು ಪ್ರಶ್ನೆ. ಹಾಗಾಗಿ ನಾವು ಕ್ಲಾಸ್ ಮಾಡುವಾಗ ಖಾಲಿ ಮೆಟೀರಿಯಲಿಸ್ಟಿಕ್ ಸ್ಟಫ್ ಅನ್ನು ಮಾತ್ರ ಕೊಡುವುದಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈಗ ಎಂತ ಆಗ್ತದೆ, ನಾವು ಕಾಲೇಜಲ್ಲೆಲ್ಲ ಲೆಕ್ಚರಿಂಗ್ ಎಲ್ಲ ಮಾಡುವಾಗ ನಾವು ಕೊಡ್ತೇವೆ, ನಾವು ಒಳ್ಳೆ ಕ್ಲಾಸ್ ಮಾಡ್ತೇವೆ, ಆದ್ರೆ ಅದು ಭೌತಿಕವಾಗಿ ಒಳ್ಳೆ ಕ್ಲಾಸ್ ಕೊಡುವುದು. ಆದ್ರೆ ಇಲ್ಲಿ ಅಂತ ಅಂದ್ರೆ ನಾಟ್ ಓನ್ಲಿ ಮೆಟೀರಿಯಲಿಸ್ಟಿಕ್ ಸ್ಟಫ್, ಮತ್ತೆ ಎಂತ ನಾವು ಆಧ್ಯಾತ್ಮಿಕ ಕೂಡ ಕೊಡ್ಬೇಕು ಅದರೊಟ್ಟಿಗೆ. ಈಗ ಪ್ರಭುಪಾದ ನಾನು ಟಾಪಿಕ್ ಹೇಳಿದ್ದೇನೆ ಎಂತ, ಮೆಟೀರಿಯಲಿಸ್ಟಿಕ್ ಡೆಮನ್ಸ್ ಆರ್ ಗ್ರಾಟಿಫೈಯಿಂಗ್ ದೇರ್ ಸೆನ್ಸಸ್. ಓಕೆ, ಪ್ರಭುಪಾದ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಆಗ 1/3 ಆಫ್ ದಿ ಕ್ಲಾಸ್ ಅದು ಇರಲಿ, 1/3 ಆಫ್ ದಿ ಕ್ಲಾಸ್, ಈಗ 35% ಕ್ಲಾಸ್ ಇದು, ಅದು ಇರಲಿ, ಮಾತಾಡಿ ಪ್ರಭುಪಾದ ಹೇಳಿದ್ದಾರೆ. ಆದ್ರೆ ಪ್ರಭುಪಾದ ನೋಡಿ, ಪ್ರಭುಪಾದ ಕೂಡ ಮಾತಾಡ್ತಾರೆ, ಆದ್ರೆ ಪ್ರಭುಪಾದ ಮತ್ತೆ ಸೊಲ್ಯೂಷನ್ ಕೊಡ್ತಾರೆ. ಸೊಲ್ಯೂಷನ್ ಕೃಷ್ಣ ಬಗ್ಗೆ ಮಾತ್ರ, ಅದಕ್ಕೆ ಸೊಲ್ಯೂಷನ್, ಅದನ್ನು ಕೂಡ ನಾವು ಹೇಳ್ಬೇಕು. ಮತ್ತೆ ನಾವು ಕಂಪ್ಯಾರಿಸನ್ ಮಾಡಬಹುದು. ಮೆಟೀರಿಯಲಿಸ್ಟಿಕ್ ಡೆಮನ್ ಎಂತ ಮಾಡ್ತಾರೆ. ಈಗ ನಾನು ನಿನ್ನೆ ಕ್ಲಾಸ್ ಮಾಡಿದೆ, ಅರ್ಜುನ ಮತ್ತೆ ದುರ್ಯೋಧನ, ಮೆಟೀರಿಯಲಿಸ್ಟಿಕ್ ಲೀಡರ್ ಅಂಡ್ ಸ್ಪಿರಿಚುವಲಿಸ್ಟಿಕ್ ಲೀಡರ್, ಸ್ಪಿರಿಚುವಲಿಸ್ಟ್ ಮೈಂಡೆಡ್ ಲೀಡರ್. ಎರಡೂ ಕೂಡ ಒಂದು ಖಾಲಿ ನಾವು ಹಿರಣ್ಯಕಶಿಪು ಹೇಳುವುದಲ್ಲ, ಈ ಕಡೆಯಿಂದ ಪ್ರಹ್ಲಾದ್ ಅಂತ ಕೂಡ ಹೇಳ್ಬೇಕು. ಹಾಗಾಗಿ ಎರಡು ಕೂಡ ಆಗ್ಬೇಕು ಆ ರೀತಿ. ಹಾಗಾಗಿ ನಾವು ಕ್ಲಾಸ್ ಕೊಡುವಾಗ ಈಗ ಎಂತಂದ್ರೆ ಮೆಟೀರಿಯಲಿಸ್ಟಿಕ್ ಡೀಮನ್ ಅವರು ಸೆನ್ಸ್ ಗ್ರಾಟಿಫಿಕೇಶನ್ ಮಾಡ್ತಾರೆ. ಆರ್ ದೇ ಹ್ಯಾಪಿ? ಇಲ್ಲ. ಅವ್ರು ಖುಷಿಯಲ್ಲಿ ಇದ್ದಾರಾ? ಹಿಂದೆ ಸುಖ ಮಾಡಿ ಖುಷಿಯಲ್ಲಿ ಇದ್ದಾರಾ? ಇಲ್ಲ. ಮತ್ತೆ ನೆಕ್ಸ್ಟ್ ನಾವು ಕಂಪ್ಯಾರಿಸನ್, ಎಸ್ ಬಟ್ ಡಿವೋಟೀಸ್ ಆಫ್ ದಿ ಲಾರ್ಡ್ ದೇ ಆರ್ ಅಲೈನಿಂಗ್ ವಿತ್ ಕೃಷ್ಣ, ಸಿ ಹೌ ಮಚ್ ಹ್ಯಾಪಿ ದೇ ಆರ್. ಕೃಷ್ಣನಿಗೆ ಅಂತ ಹೇಳುವಂಥದ್ದು ಶರಣಾಗತರಾಗಿದ್ದಾರೆ, ನೋಡಿ ಎಷ್ಟು ಖುಷಿಯಲ್ಲಿ ಇದ್ದಾರೆ. ಹಾಗಾಗಿ ಎರಡನ್ನು ಕೂಡ ಕೊಡ್ಬೇಕು. ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಯೋಗಕ್ಷೇಮಂ ಮಹಾಮ್ಯಂ, ಅಂದ್ರೆ ಕೃಷ್ಣ ಭಕ್ತರ ಎಂತ ಕ್ಷೇಮವನ್ನು ನೋಡ್ತಾನೆ ಅವನು. ಈಗ ನಿಮ್ಗೆ ಈಗ ಶ್ಲೋಕ ಹೇಳ್ತೇನೆ, ಯಾವ ರೀತಿ ಈ ಪಾಸಿಟಿವ್ ವೈಬ್ರೇಷನ್ ಅನ್ನು ನಮ್ಮ ಕ್ಲಾಸಿನಿಂದ ನಾವು ತಗೊಳ್ಳುವಂಥದ್ದು. ಇದಕ್ಕೆ ಒಂದು ರಾಮಾಯಣದ ಒಂದು ನಾನು ಶ್ಲೋಕವನ್ನು ಹೇಳ್ತೇನೆ. ಎಸ್, ಎಲ್ಲರೂ ರಿಪೀಟ್ ಮಾಡಿ, ನಾನು ಹೇಳಿದ ಮೇಲೆ ನೀವು ರಿಪೀಟ್ ಮಾಡಿ. ಓಕೆ.
ರಾಮಾಯ ರಾಮಾಯ ರಾಮಭದ್ರಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಾಮಚಂದ್ರಾಯ ವೇದಸೆ ರಘುನಾಥಾಯ ರಘುನಾಥಾಯ ನಾಥಾಯ ನಾಥಾಯ ಸೀತಾಯ ಪತೆ ನಮಃ. ಸೀತಾಪತಿಯೇ ನಮಃ. ಹಾಗಾಗಿ ಈ ಶ್ಲೋಕವನ್ನು ನೆನ್ಪಿಡ್ಲಿಕ್ಕೆ ತುಂಬಾ ಸುಲಭ. ಓಕೆ, ಈಗ ಇದರ ನಾನು ಅರ್ಥವನ್ನು ಹೇಳ್ತೇನೆ. ಈಗ ಅಯೋಧ್ಯೆಯಲ್ಲಿ ರಾಮನನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಕರೆಯುವಂಥದ್ದು. ಫಸ್ಟಿಗೆ ರಾಮಾಯ ಅಂದ್ರೆ ದಶರಥ ರಾಮ ಈ ರೀತಿ ಕರೀತಾ ಇದ್ರು. ಈಗ ರಾಮಂದು ಫುಲ್ ಹೆಸರು ರಾಮಚಂದ್ರ, ಆದ್ರೆ ಪ್ರೀತಿಯಿಂದ ಖಾಲಿ ರಾಮ ಈ ರೀತಿ ಕರೀತಾ ಇದ್ದ. ಈಗ ನಮ್ಮ ಇಲ್ಲಿ ಕೂಡ ಎಂತ ಹೇಳುವಂಥದ್ದು, ನಮ್ದು ಫುಲ್ ಹೆಸರಿದ್ರೆ ಅರ್ಧ ಮಾತ್ರ ಕರೆಯುವಂಥದ್ದು. ನನ್ನನ್ನು ಕೂಡ ಮನೆಯಲ್ಲಿ ಅರ್ಧ ಕರೆಯುವಂಥದ್ದು. ನಂದು ಎಂತ ಹೇಳುವಂಥದ್ದು ಶಿವಪ್ರಸಾದ್, ಶಿವ ಅರ್ಧ ಕರೆಯುವಂಥದ್ದು. ಇಲ್ಲದ ಪೆಟ್ ನೇಮ್ ಇರ್ತದೆ ಮನೇಲಿ, ಯಾವುದಾದ್ರು ಇರ್ತದೆ. ಹಾಗೆ ಹಾಗೆ ಆ ರೀತಿ ಕರೆಯುವಂಥದ್ದು ರಾಮ ರಾಮ. ಈಗ ಯಾರ್ದಾದ್ರು ರಾಮಕೃಷ್ಣ ಹೆಸರಿದ್ರೆ ಆಗ ರಾಮ ಕರೀತಾರೆ, ಕೃಷ್ಣ ರಾಮಕೃಷ್ಣ ಕರೆಯುವುದಿಲ್ಲ, ಫುಲ್ ಹೆಸರು ಕಳೆಯುವುದಿಲ್ಲ. ಹಾಗೆ ಫಸ್ಟಿಗೆ ರಾಮಾಯ ರಾಮ, ದಶರಥ ಕರೆಯುವಂಥದ್ದು ರಾಮ. ನೆಕ್ಸ್ಟ್ ರಾಮಚಂದ್ರಾಯ. ಈ 3 ರಾಣಿಗಳು ಕೌಶಲ್ಯ, ಕೈಕೆ ಮತ್ತೆ ಸುಮಿತ್ರ, ಅವರು ರಾಮಚಂದ್ರ ಕರೀತಾ ಇದ್ರು. ಏನು ಚಂದ್ರ ಅಂದ್ರೆ ಕೂಲಿಂಗ್ ಮೂನ್. ಈಗ ವೃಂದಾವನ ಚಂದ್ರ, ಈಗ ವೃಂದಾವನ ಚಂದ್ರ ಮತ್ತೆ ರಾಮನ್ ನೀವು ಫೇಸ್ ನೋಡಿದ್ರೆ ಇಟ್ ಇಸ್ ಲೈಕ್ ಎ ಕೂಲಿಂಗ್ ಮೂನ್. ಕೂಲಿಂಗ್ ಮೂನ್ ಅಂದ್ರೆ ಅದು ನೋಡ್ತಾ ಇರುವಂತ ಆಗ್ತದೆ, ತುಂಬಾ ಸ್ವೀಟ್, ಅದು ತುಂಬಾ ಸ್ಮೈಲ್ ಕೂಡ ಒಳ್ಳೆ ಸ್ಮೈಲ್, ಎಫಲ್ಜೆಂಟ್. ಹಾಗಾಗಿ ಇಮಿಡಿಯೇಟ್ ನಮ್ಮ ಮೈಂಡಿಗೆ ಅಂತ ಪೀಸ್ಫುಲ್ ಆಗ್ತದೆ, ಜಾಯ್ಫುಲ್ ಆಗ್ತದೆ. ಅದೇ ಮತ್ತೆ ಅದು ಹೃದಯಕ್ಕೆ ತುಂಬಾ ಹತ್ತಿರ ಆಗ್ತದೆ. ಹಾಗಾಗಿ 3 ತಾಯಿಯಂದಿರು ರಾಮಚಂದ್ರ ಹೇಳ್ತಾ ಇದ್ರು. ನೆಕ್ಸ್ಟಿಗೆ ರಾಮಭದ್ರಾಯ. ರಾಮಭದ್ರಾಯ ಅಂದ್ರೆ ಎಲ್ಲ ಬ್ರಾಹ್ಮಣರು. ಭದ್ರಾಯ ಅಂದ್ರೆ ಶುಭಕರ, ಆಲ್ ಆಸ್ಪಿಷಿಯಸ್. ಹಾಗೆ ರಾಮ ಯಾವಾಗ ಈ ಅವನ ಪಾದವನ್ನು ಇಲ್ಲಿ ಇಟ್ಟ ಎಲ್ಲ ಶುಭಕರ ಆಯ್ತು. ಹಾಗಾಗಿ ಬ್ರಾಹ್ಮಣರೆಲ್ಲ ರಾಮಭದ್ರಾಯ ಹೇಳ್ತಾ ಇದ್ರು. ನೆಕ್ಸ್ಟ್ಗೆ ವೇದಸೆ. ವೇದಸೆ ಅಂದ್ರೆ ಈ ಋಷಿಗಳು ವಸಿಷ್ಠ, ವಿಶ್ವಾಮಿತ್ರ, ಅವರು ರಾಮನನ್ನು ವೇದಸೆ ಹೇಳ್ತಾ ಇದ್ರು. ಯಾಕೆಂದ್ರೆ ಈ 15th ಚಾಪ್ಟರ್ 15th ಶ್ಲೋಕ, ವೇದ ಸರ್ವೇ ಅಹಂ ವೇದ. ಹಾಗೆ ರಾಮ ಎಲ್ಲ ವೇದಗಳ ಸೋರ್ಸ್. ಹಾಗೆ ಅವನನ್ನು ವೇದಸೆ. ನೆಕ್ಸ್ಟ್ಗೆ ರಘುನಾಥಾಯ. ಎಲ್ಲ ಎಂತ ಹೇಳುವಂತದ್ದು ಪ್ರಜೆಗಳು ರಘುನಾಥಾಯ ಕರೀತಾ ಇದ್ರು ರಾಮನನ್ನು. ಯಾಕೆಂದ್ರೆ ಈ ವಾಸ್ ಎ ರಘುಕುಲ ಶಿರೋಮಣಿ, ರಘು ಡೈನಾಸ್ಟಿಯಿಂದ ಬಂದವ. ಎಸ್. ನೆಕ್ಸ್ಟ್ಗೆ ನಾಥಾಯ. ನಾಥಾಯ ಯಾರೆಲ್ಲ ಕರೀತಾ ಇದ್ರು? ಸುಗ್ರೀವ, ಗುಹ, ಹನುಮಾನ್, ವಿಭೀಷಣ, ಇವರೆಲ್ಲ ನಾಥಾಯ. ನಾಥ ಅಂದ್ರೆ ಓ ಮಾಸ್ಟರ್. ನೆಕ್ಸ್ಟ್ ಸೀತಾಪತೆ. ಅಯೋಧ್ಯದ ಎಲ್ಲ ಹೆಂಗಸರು ಸೀತಾಪತೆ ಅಂದ್ರೆ ಸೀತೆಯ ಗಂಡ. ಓಕೆ, ಈಗ ನಿಮ್ಮಲ್ಲಿ ಪ್ರಶ್ನೆ, ಯಾರೆಲ್ಲ ಯಾವ ಯಾವ ಹೆಸರಲ್ಲಿ ಕರೀತಾ ಇದ್ರು? ಎಸ್, ಓಕೆ, ಒಬ್ಬೊಬ್ರು ಒಂದೊಂದು ಹೇಳಿ. ಎಲ್ಲರೂ ಎಲ್ಲವನ್ನು ಹೇಳ್ಬೇಡಿ, ಒಬ್ಬೊಬ್ರು ಒಂದೊಂದು. ಓಕೆ, ದಶರಥ ರಾಮ. ಓಕೆ, ಒಂದಾಯ್ತಾ? ನೆಕ್ಸ್ಟ್ ಬೇರೆ ರಾಮಚಂದ್ರ 3 ಮಾತೆಯರು.
ಮೂರು ಮಾತು ರಾಮಚಂದ್ರ. ಓಕೆ, ಮತ್ತೆ ರಾಮಭದ್ರಾಯ ಬ್ರಾಹ್ಮಣರು. ರಾಮಭದ್ರ ಯಾರು ಹೇಳಿದ? ಬ್ರಾಹ್ಮಣರು. ಬ್ರಾಹ್ಮಣರು. ಓಕೆ, ನೆಕ್ಸ್ಟ್ ರಘುನಾಥಾಯ ಎಲ್ಲ ಪ್ರಜೆಗಳು. ಪ್ರಜೆಗಳು. ಓಕೆ, ನೆಕ್ಸ್ಟ್ ಹೇಳದವ್ರು ಹೇಳಿ, ಎಲ್ಲರಿಗೂ ಅವಕಾಶ. ವೇದಸೆ ಎಲ್ಲ ವೇದಗಳಲ್ಲಿ ತಿಳ್ಕೊಬೇಕಾಗಿರೋದು ರಾಮ. ಯಾರು ಹೇಳಿದ ಅದನ್ನು? ಯಾರು? ಋಷಿಗಳು. ಋಷಿಗಳು. ಓಕೆ, ನೆಕ್ಸ್ಟ್ ರಾಮಚಂದ್ರ ಅವರ ಮೂರು ತಾಯಂದಿರು ಹೇಳ್ತಾರೆ. ಅದಾಯ್ತು ಅದಾಯ್ತು. ಹಾ, ರಘುನಾಥಾಯ ಅದಾಯ್ತು ವಿಭೀಷಣ, ಅದಾಯ್ತು. ಹನುಮಂತ. ಸೀತಾಯ ಪದ ಯಾರು ಹೇಳಿದ? ಅಯೋಧ್ಯೆ ಹೆಂಗಸರು. ಓಕೆ, ಲಾಸ್ಟ್ ಒಂದುಂಟು, ಒಂದು ಬಿಟ್ಟಿದ್ದೀರಾ? ನಾತಾಯ ಸುಗ್ರೀವ ವಿಭೀಷಣ. ಓಕೆ, ನಾತಾಯ ಅಂದ್ರೆ ಎಂತ ಮೀನಿಂಗ್? ಮಾಸ್ಟರ್. ಎಸ್, ಓಕೆ, ಧನ್ಯವಾದಗಳು. ಓಕೆ, ವೆರಿ ಗುಡ್, ಎಲ್ಲರೂ ಉತ್ತರ ಹೇಳಿದ್ರು. ಓಕೆ, ಹಾಗೆ ಇದು ತುಂಬಾ ಸಿಂಪಲ್ ವರ್ಡ್, ಯಾರು ಕೂಡ ಇದನ್ನು ಎಂತ ಹೇಳುವಂತ ಮೆಮೊರೈಸ್ ಮಾಡ್ಬೋದು, ರಿಮೆಂಬರ್ ಮಾಡ್ಬೋದು. ಓಕೆ, ಹಾಗಾಗಿ ಈಗ ನೋಡಿ, ಈಗ ಆ ಶ್ಲೋಕವನ್ನು ಹೇಳುವಾಗ ನಿಮಗೆ ಇಮಿಡಿಯೇಟ್ ಪಿಕ್ಚರ್ ಬರ್ತದೆ. ಎಸ್, ರಾಮಾಯ ದಶರಥನ ಪಿಕ್ಚರ್ ಬರ್ತದೆ, ರಾಮಭದ್ರಾಯ ಬ್ರಾಹ್ಮಣರು, ರಾಮಚಂದ್ರಾಯ ಮೂರು ರಾಣಿಯರು, ವೇದಸೆ ಈ ವಸಿಷ್ಠ ಮತ್ತೆ ವಿಶ್ವಾಮಿತ್ರಂದು ಬರ್ತದೆ, ರಘುನಾಥಾಯ ಹೇಳುವಾಗ ನಿಮಗೆ ಪ್ರಜೆಗಳು ಇದು ಬರ್ತದೆ, ನಾಥಾಯ ಸುಗ್ರೀವ ಒಂದು ಬರ್ತದೆ, ವಿಭೀಷಣ್ ಬರ್ತದೆ, ಸೀತಾಪದೆ ಎಲ್ಲ ಅಯೋಧ್ಯ ಹೆಂಗಸರದು ನಿಮಗೆ ಪಿಕ್ಚರ್ ಬರ್ತದೆ. ಹಾಗಾಗಿ ಕ್ಲಾಸ್ ಮಾಡಿದ ಮೇಲೆ ನಮಗೆ ಈ ರೀತಿ ಬರಬೇಕು, ತಿಳಿದ? ಇಮಿಡಿಯೇಟ್ ಪಿಕ್ಚರೈಸೇಷನ್ ಆಗ್ಬೇಕು ಮೈಂಡ್ ಅಲ್ಲಿ. ಹಾಗಾಗಿ ಈ ರೀತಿ ಹೇಳುವಾಗ ನಮ್ಮ ಮೈಂಡ್ ಅಲ್ಲಿ ಬರಬೇಕು. ಹಾಗಾಗಿ ಈ ರೀತಿ ನಮ್ಮ ಮೈಂಡಿಗೆ ಬರುವಂತದ್ದು ಇದರಿಂದ ಶುಭಕರ ಆಗ್ತದ ನಮ್ಗೆ. ಎಸ್, ಹೇಳಿ. ಈ ರೀತಿ ನಾವು ಶ್ಲೋಕ ಹೇಳಿ ಆ ಶ್ಲೋಕದಲ್ಲ ಪಿಕ್ಚರ್ ಬರುವಾಗ ಶುಭಕರ ಆಗ್ತದ? ಆಗುತ್ತೆ ಪ್ರಭುಜಿ. ಹಾಗಾಗಿ ನಾವು ಕ್ಲಾಸ್ ಮಾಡುವಾಗ ನಾವು ಆ ಸ್ಪಿರಿಚುವಲ್ ವೈಬ್ರೇಷನ್ ಕೊಡ್ಬೇಕು, ಸ್ಪಿರಿಚುವಲ್ ವೈಬ್ರೇಷನ್ ಕೊಡ್ಬೇಕು ಲೆಕ್ಚರ್. ಹಾಗೆ ಖಾಲಿ ಭಾವಾರ್ಥದಿಂದ ಖಾಲಿ ಹೇಳುವುದಲ್ಲ, ತರಬೇಕು, ಸ್ಪಿರಿಚುವಲ್ ವೈಬ್ರೇಷನ್ ತರಬೇಕು, ನಮಗೆ ಕನೆಕ್ಟ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಹಾಗಾಗಿ ಈ ಜೀವ ಅಂದ್ರೆ ಆತ್ಮಕ್ಕೆ, ಇದಕ್ಕೆ ಮಂಗಳ ಹೇಗೆ ಆಗುವಂತದ್ದು? ಈಗ ನಾನು ನಿನ್ನೆ ಒಂದು ಎಕ್ಸಾಂಪಲ್ ಹೇಳಿ, ನಿನ್ನೆ ಮೊನ್ನೆ ಹೇಳಿದ್ದು, ಆ ಗೂಡಿಗೆ ಪೇಂಟ್ ಹೊಡೆಯುವಂಥದ್ದು 10 ದಿವಸ, ಲಾಸ್ಟ್ 11ನೇ ದಿವಸ ಆ ಗಿಳಿ ಸತ್ತೋಯ್ತು. ಏನು ಪ್ರಯೋಜನ? ಪೇಂಟ್ ಎಂತ 10-20 ಕಲರ್ ಪೇಂಟ್ ಹೊಡೆದಿದ್ದಾರೆ, ಚಂದ ಮಾಡಿದ್ದಾರೆ, ಏನು ಪ್ರಯೋಜನ? ಹಾಗೆ ಕ್ಲಾಸ್ ಆದ ಮೇಲೆ ಈ ಎಂತ ಹೇಳುವಂಥದ್ದು, ಕೆಲವೊಮ್ಮೆ ನನಗೆ ನಗಲಿಕ್ಕೆ ಬರ್ತದೆ, ಕೆಲವೊಮ್ಮೆ 10 ಜನ, ಇಟ್ ವಾಸ್ ವೆರಿ ನೈಸ್ ಕ್ಲಾಸ್. ಆಫ್ಟರ್ ಕ್ಲಾಸ್ ಯು ಆರ್ ಸೇಮ್ ಲೈಕ್ ಬಿಫೋರ್ ಓನ್ಲಿ. ನಾವು ಮುಂಚೆ ಹೇಗಿದೆ ಆಗಿದ್ದೇವೆ. ಎಂಥದ್ದು ನಮಗೆ ಎಂತ ಹೇಳುವಂಥದ್ದು, ಈಗ ನಾನು ಪ್ರಭುಪಾದಿದ್ದು ಡೈಲಿ ಕೇಳ್ತೇನೆ, ಪ್ರಭುಪಾದಿದ್ದು ಮತ್ತೆ ಗುರು ಮಹಾರಾಜದ್ದು ಮತ್ತೆ ಸೀನಿಯರ್ ಎಂತ ಹೇಳುವಂಥದ್ದು ಸನ್ಯಾಸಿದ್ದು ಕ್ಲಾಸ್ ಎಲ್ಲ ಕೇಳ್ತೇನೆ ನಾನು. ಹಾಗೆ ನನಗೆ ಇಮಿಡಿಯೇಟ್ ವೈಬ್ರೇಷನ್ ಆಗ್ತದೆ ಕ್ಲಾಸ್ ಕೇಳಿದ ಮೇಲೆ. ಎಸ್ ಎಂತಂದ್ರೆ ಎಸ್ ನಾನು ತಪ್ಪಿತಸ್ಥ ಅಂತ ಆಗ್ತದೆ, ಐ ವಾಂಟ್ ಟು ಇಂಪ್ರೂವ್, ಈ ರೀತಿ ಬರ್ತದೆ, ಥಾಟ್ಸ್ ಬರ್ತದೆ. ಓಕೆ, ಎಸ್ ಹೀಗೆ ಮಾಡ್ಬೇಕು, ಇಂಥದ್ದೆಲ್ಲ ಬರ್ಬೇಕು. ಅಂದ್ರೆ ಒಳಗಿಂದ ರಿಫಾರ್ಮೇಶನ್ ಆಗ್ಬೇಕು. ಹಾಗೆ ಜೀವಿಗೆ ಮಂಗಳ ಆಗುವಂಥದ್ದು ಹೇಗೆ ಅಂದ್ರೆ ನಾವು ಹೆಲ್ಪ್ ಮಾಡಬೇಕು ಜೀವಿಗೆ ಅಂತ, ಟು ರಿವೈವ್ his affection for the Lord.
ಎಲ್ಲ ಆತ್ಮಕ್ಕೆ ಆಕ್ಚುಲಿ ಭಗವಂತನ ಮೇಲೆ ಅಫೆಕ್ಷನ್ ಉಂಟು, ಆದ್ರೆ ಈಗ ಅದು ಮರ್ತೋಗಿದೆ. ನಮ್ಮ ಕ್ಲಾಸ್ನಿಂದ ಅಫೆಕ್ಷನ್ ವಾಪಸ್ ಕನೆಕ್ಟ್ ಆಗ್ಬೇಕು. ನೋಡಿ, ಇದೆಲ್ಲ ಇವರು ಸಂಗೀತಮಯ್ಯ ಮೊನ್ನೆ ಹೇಳಿದ್ರು, ಈ ಕ್ಲಾಸ್ ಅನ್ನು ನಾವು ನಿಮ್ಮ ಲಿಂಕ್ ಅಲ್ಲೇ ಮಾಡುವ, ಎಲ್ಲರಿಗೂ ಬೇಡ. ಭಕ್ತಿ ವೈಭವ ಅಂದ್ರೆ ಇದು ನನ್ನ ಎಂತ ಹೇಳುವ ಒಂದು ಭಾಗವತಂ ಕ್ಲಾಸಲ್ಲಿ ಇಂಥದ್ದೆಲ್ಲ ಮಾತಾಡೋದಿಲ್ಲ. ಇದು ಸೀರಿಯಸ್ ಭಕ್ತಿ ವೈಭವ ಅಂದ್ರೆ ಸೀರಿಯಸ್ ಡಿವೋಟೀಸ್. ಹಾಗಾಗಿ ಇಲ್ಲಿ ತುಂಬಾ ಸೀರಿಯಸ್ ಆದ ವಿಷಯವನ್ನು ಮಾತಾಡೋದು. ಎಲ್ಲ ಕಡೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರಿಗೂ ಅಲ್ಲ ಇದು. ಹಾಗೆ ನಾನು ಹೇಳಿದೆ ಬೇಡ ಇದಕ್ಕೆ ಸಪ್ರೇಟ್ ಲಿಂಕ್, ನಾನು ದೇವಿಕ ಮಾತಾಡಿ ತಗೊಂಡದ್ದು ಲಿಂಕ್, ಸಪ್ರೇಟ್ ಕ್ಲಾಸ್ ಮಾಡ್ತೇವೆ. ಬೇಡ, ಎಲ್ಲರೂ ಬೇಡ. ಸೀರಿಯಸ್ ಆದ ಜನ ಬೇಕು ಇದಕ್ಕೆ, ಸೀರಿಯಸ್ ಆದ ಜನ. ಹಾಗಾಗಿ ಇಲ್ಲಿ ನಾವು ನಮ್ಮ ಹೃದಯವನ್ನು ಓಪನ್ ಔಟ್ ಆಗಿ ಮಾತಾಡುವಂಥದ್ದು, ಔಟ್ ಆಗಿ ಮಾತಾಡುವಂಥದ್ದು. ಹಾಗಾಗಿ ಜೀವಿಗೆ ಭಗವಂತನೊಟ್ಟಿಗೆ ಅಫೆಕ್ಷನ್ ಉಂಟು, ಆದ್ರೆ ಈಗ ಮರೆತು ಬಿಟ್ಟಿದ್ದೇವೆ ನಾವು. ಹಾಗಾಗಿ ಅದನ್ನು ರಿವೈವ್ ಮಾಡ್ಬೇಕು. ಕ್ಲಾಸಿನಿಂದ ಅದು ರಿವೈವ್ ಆಗ್ಬೇಕು. ಅಂದ್ರೆ ಹೃದಯದಿಂದ ಪ್ರೇಮ ಬರ್ಬೇಕಂತೆ, ಪ್ರೊಡ್ಯೂಸ್ ಆಗ್ಬೇಕಂತೆ ಹೃದಯದಿಂದ. ಹಾಗಾಗಿ ಆ ಪ್ರೇಮವನ್ನು ನಾವು ನರಿಶ್ ಮಾಡದೆ ಸುಮ್ಮನೆ ಮಾತಾಡಿದ್ರೆ ಪ್ರಯೋಜನವಿಲ್ಲ. ಪ್ರೇಮವನ್ನು ಹೇಗೆ ಅವೇಕನ್ ಮಾಡುವಂಥದ್ದು ಹೃದಯದಲ್ಲಿ. ಒಂದು ವೇಳೆ ನಾವು ಮಾಡದಿದ್ರೆ ವಿ ಆರ್ ಡನ್ ಇನ್ಜಸ್ಟಿಸ್. ನಾವು ಇನ್ಜಸ್ಟಿಸ್ ಮಾಡಿದ ಹಾಗೆ, ಅಂದ್ರೆ ನಾವು ಮಾಡಿದ್ದೇವೆ, ಕಾಟಾಚಾರಕ್ಕೆ ಮಾಡಿದ್ದೇವೆ ಕ್ಲಾಸ್, ಇನ್ಜಸ್ಟಿಸ್. ಅದಕ್ಕೆ ನಾರದ ಮುನಿ ಹೇಳುವಂಥದ್ದು ವೇದವ್ಯಾಸನಿಗೆ, ಅಂದ್ರೆ ವೇದವ್ಯಾಸರು ಎಂತ ಹೇಳುವಂತ 4 ವೇದಗಳನ್ನು ಬರ್ತಿದ್ದಾರೆ, ಈ ಉಪನಿಷತ್ 108 ಉಪನಿಷತ್ ಬರ್ತಿದ್ದಾರೆ, 17 ಪುರಾಣಗಳನ್ನು ಬರ್ತಿದ್ದಾರೆ, ಎಲ್ಲ ಬರ್ತಿದ್ದಾರೆ. ಆದ್ರೆ ಹೀಗಿದ್ದಾರೆ. ನಾರದ ಮುನಿ ಬಂದು ಹೇಳುವಂತ ಎಂತಾಯ್ತು, ಇಷ್ಟನ್ನೆಲ್ಲ ಬರ್ತಿದ್ದೇನೆ, ನನಗೆ ಹ್ಯಾಪಿನೆಸ್ ಇಲ್ಲ. ನೀನು ಭಗವಂತನನ್ನು ಹೊಗಳಿ ಬರೀಲಿಲ್ಲ ನೀನು. ಧರ್ಮಾರ್ಥ ಕಾಮ ಮೋಕ್ಷದ ಬಗ್ಗೆ ಬರ್ತಿದ್ದೀಯಾ, ಅದು ಸಾಕಾಗುವುದಿಲ್ಲ. ಪಂಚಮ ಪುರುಷಾರ್ಥ ಭಕ್ತಿಯೋಗ ಅದರ ಬಗ್ಗೆ ಬರಲಿಲ್ಲ ನೀನು. ಈ ರೀತಿ ಹೇಳುವಂತ ನಾರದ ಮುನಿ. ಈಗ ನಾವು ಹೇಳ್ಬೋದು, ಎಸ್ ಪ್ರಭು ನಾನು ಖಾಲಿ ಅದರಲ್ಲಿ ಎಂತ ಉಂಟು ಅದನ್ನೇ ಮಾತಾಡುವಂಥದ್ದು, ಈ ರೀತಿ ಹೇಳ್ಬೋದು. ನಾನು ಎಂತ ಮಾಡುವಂತ ಅದರಲ್ಲಿ ಎಂತ ಉಂಟು ಅದನ್ನು ಹೇಗೆ ನೋಡಿ. ನಾವು ಜೀವಿಗೆ ಇನ್ಫಾರ್ಮೇಶನ್ ಕೊಡ್ತೇವೆ ನಮ್ಮ ಕ್ಲಾಸ್ನಿಂದ. ಆ ಇನ್ಫಾರ್ಮೇಶನ್ ಎಂತ ಬರೀ ಹಾರ್ಟ್ ಪೇನ್ ಆಗುವುದು ಮಾತ್ರ. ವಿ ಶುಡ್ ನಾಟ್ ಲಿವ್ ಇನ್ಫಾರ್ಮೇಶನ್ ವಿಚ್ ವಿಲ್ ಮೇಕ್ ಪೇನ್ ಇನ್ ದೇರ್ ಹಾರ್ಟ್. ಪೇನ್ ಅಂದ್ರೆ ಕೃಷ್ಣ ಕೊಡದಿದ್ರೆ ಪೇನೇ ಆಗುವಂತದ್ದು, ಕೃಷ್ಣ ಕೊಡದಿದ್ರೆ ಪೇನೇ ಆಗುವಂತದ್ದು, ಎಂಟಿ ಮತ್ತೆ ಪೇನ್ ಅದು. ಹಾಗಾಗಿ ನಾವು ಕೃಷ್ಣನ ಬಗ್ಗೆ ಹೋದ್ರೆ ನನ್ಗೆ ಕೂಡ ಇದು ಬೆನಿಫಿಟ್, ನಿಮ್ಗೆ ಕೂಡ ಬೆನಿಫಿಟ್, ಇಬ್ಬರಿಗೂ ಕೂಡ ಬೆನಿಫಿಟ್. ನನ್ನ ಈ ಪ್ರಜ್ಞೆ ಕೂಡ ಸ್ಯಾಂಕ್ಟಿಫೈ ಆಗ್ತದೆ, ನಿಮ್ಮ ಪ್ರಜ್ಞೆ ಕೂಡ ಸ್ಯಾಂಕ್ಟಿಫೈ ಆಗ್ತದೆ. ಮತ್ತೆ ಗುಡ್ ಒಳ್ಳೆಯ ಅಂತ ಹೇಳುವಂಥದ್ದು ವೈಬ್ರೇಷನ್ ಬರ್ತದೆ. ಹಾಗಾಗಿ ಇಬ್ಬರಿಗೂ ಕೂಡ ಬೆನಿಫಿಟ್ ಆಗ್ತದೆ.
ಎಸ್. ಹಾಗಾಗಿ ಈ ಋಷಿನವರಿಗೆ ಅವರಿಗೆ ಪೇಯ್ನ್ ಆಯ್ತು ನೋಡಿ, ಅದಕ್ಕೋಸ್ಕರ ಇದನ್ನೆಲ್ಲ ಹೇಳಿದೆ ನಾನು. ಋಷಿನವರಿಗೆಲ್ಲ ಯಾವುದು ಅಲ್ಲಿ ಈ ಎತ್ತು ಮತ್ತೆ ಹಸು ಇದು ಕಾಲ್ ಕಟ್ ಮಾಡ್ತಾರೆ ಶೂದ್ರ, ಇದನ್ನ ಹೇಳುವ ಪೇನ್ ಆಯ್ತು. ಯಾಕೆಂದ್ರೆ ದೇ ವಾಂಟ್ ಓನ್ಲಿ ಕೃಷ್ಣ, ಅವರಿಗೆ ಬೇರೆ ಯಾವುದು ಬೇಡ. ನಮ್ಗೆ ಹಾಗೆಲ್ಲ ವಿ ವಾಂಟ್ ಎವ್ರಿಥಿಂಗ್. ನಮ್ದು ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಸಪೋಸ್ ಇಫ್ ಯು ಆರ್ ಈಟಿಂಗ್, ನಾವೀಗ ಊಟ ಮಾಡ್ತಾ ಇದ್ದೇವೆ, ಊಟ ಮಾಡುವಾಗ ಬಾಳೆ ಎಲೆ ಊಟ, 15 ಐಟಮ್ ಪದಾರ್ಥ, ಮತ್ತೆ ಲಾಸ್ಟಿಗೆ ಬರ್ತಾನೆ ಅವ ಯಾರು ಊಟ ಯಾರು ಇವತ್ತು ಒಂದು ಸ್ಪಾನ್ಸರ್ ಹೇಳ್ತಾನೆ, ಎಸ್ ತಿನ್ನಿ ಅಂತ ಹೇಳ್ತಾನೆ. ಆಗ್ತದಾ ನಿಮ್ಗೆ ತಿನ್ಲಿಕ್ಕೆ ಊಟ? ಅಷ್ಟು 15 ಐಟಮ್ ಪದಾರ್ಥ ಹಾಕಿದ್ದಾನೆ, 2 ಐಟಮ್ ಸ್ವೀಟ್ ಹಾಕಿದ್ದಾನೆ, ಎಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾನೆ. ನೀವೆಂತ ಹೇಳ್ತೀರಿ? ಅನ್ನ ಬರ್ಲಿ ಅಂತ ಹೇಳ್ತೀವಿ. ಅನ್ನ ಬರ್ಲಿ, ಎಸ್. ಹಾಗಾಗಿ ಅನ್ನ ಅಂದ್ರೆ ಕೃಷ್ಣ. ಅದನ್ನು ಬಿಟ್ಟು ನಾವು ಉಳಿದೆಲ್ಲ ಕೊಟ್ಟರು ಏನು ಪ್ರಯೋಜನವಿಲ್ಲ, ಏನು ಪ್ರಯೋಜನವಿಲ್ಲ. ಹಾಗಾಗಿ ಈ ಋಷಿಗಳಿಗೆ, ಶೌನಕಾದಿ ಋಷಿಗಳಿಗೆ, ಅವರಿಗೆ ಅದಕ್ಕೆ ಅವರು ಹೇಳೋದು, ಇದು ಎಲ್ಲಿಯಾದ್ರೂ ಕೃಷ್ಣನಿಗೆ ಸಂಬಂಧ ಉಂಟಾ? ಉಳಿದವರಿಗೆ ಕೇಳಿಗೆ ಆಸಕ್ತಿ ಇಲ್ಲ, ಕೃಷ್ಣನ ವಿಷಯ ಮಾತ್ರ ಕೇಳಿಗೆ ಆಸಕ್ತಿ. ಹಾಗೆ ನಾವು ಕೂಡ ಯಾವುದೇ ಕ್ಲಾಸ್ ಕೊಡುವಾಗ ನಮ್ಮ ಕ್ಲಾಸ್ ಯಾವ ರೀತಿ ಇರ್ಬೇಕಂದ್ರೆ, ಎಸ್ ಪ್ರಭುಪಾದ ಎಂತ ಭಾವಾರ್ಥ ಹೇಳಿದ್ದಾರೆ ಅದನ್ನ ನಾವು ಪಾಯಿಂಟ್ ಮಾಡಬೇಕು. ಆದ್ರೆ ನಮ್ಮ ಕ್ಲಾಸ್ ಎಂಡ್ ಆಗುವಾಗ ಒಳಗಿಂದ ಎಂತಾಗ್ಬೇಕು? ಅವೇಕನ್ ಆಗ್ಬೇಕು. ಜೀವಿಗೆ ಕೃಷ್ಣನಲ್ಲಿರುವ ಎಫೆಕ್ಷನ್ ಅವೇಕನ್ ಆಗ್ಬೇಕು. ಎಸ್. ಹೀಗೇಗಂದ್ರೆ ಈಗ ಪ್ರಭುಪಾದ್ ಕೂಡ ಹೇಳ್ತಾರೆ, ಯಾವುದು ಲಿಕ್ವಿಡ್ ಬ್ಯೂಟಿ ಸ್ಟೋರಿ. ಲಿಕ್ವಿಡ್ ಬ್ಯೂಟಿ ನಿಮ್ಗೆ ಗೊತ್ತುಂಟು, ಎಲ್ಲರಿಗೂ ಹೆಚ್ಚಿನವರಿಗೂ ಗೊತ್ತುಂಟಲ್ಲ ಲಿಕ್ವಿಡ್ ಬ್ಯೂಟಿ ಸ್ಟೋರಿ? ಪ್ರಭುಪಾದ್ ಇದು ಗೊತ್ತುಂಟಾ ಲಿಕ್ವಿಡ್ ಬ್ಯೂಟಿ? ಇಲ್ಲ ಪ್ರಭುಜಿ. ಯಾರಿಗೆ ಗೊತ್ತಿಲ್ವಾ ಲಿಕ್ವಿಡ್ ಬ್ಯೂಟಿ ಸ್ಟೋರಿ? ಗೊತ್ತಿದೆ ಪ್ರಭುಜಿ, ಸುಮಾರು ಸರಿ ನೀವೇ ಹೇಳಿದ್ದೀರಿ. ನಾನೇ ಸುಮಾರು ಸತಿ ಹೇಳಿದ್ದೇನೆ. ಅಂದ್ರೆ ಒಬ್ಬ ಸಣ್ಣದಾಗಿ ಹೇಳ್ತೇನೆ ನೋಡಿ. ಲಿಕ್ವಿಡ್ ಬ್ಯೂಟಿ ಅಂದ್ರೆ ಒಬ್ಬ ರಾಜ ಹೋಗುವಂಥದ್ದು ಒಂದು ಮನೆಗೆ ಹೋಗ್ತಾನೆ, ಅಲ್ಲಿ ಹುಡುಗಿಯ ನೋಡ್ತಾನೆ, ಅವನಿಗೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಇಮಿಡಿಯೇಟ್ ಹೇಳ್ತಾನೆ ಅವ, ನನ್ಗೆ ನಿನ್ನ ಮದ್ವೆ ಆಗ್ಬೇಕಂತ. ಅದಕ್ಕೆ ಅವಳಿಗೆ ಮನಸ್ಸಿರುವುದಿಲ್ಲ, ಅದಕ್ಕೆ ಅವಳು ಸ್ವಲ್ಪ ಡೇಟ್ ಕೊಡ್ತಾಳೆ. ಮತ್ತೆ ಎಷ್ಟು 20 ದಿವಸ ಬಿಟ್ಟು ಬರ್ತಾನೆ. ಬರುವಾಗ ಇವಳು ಎಂತ ಮಾಡುದು ಅಂದ್ರೆ, ಇವಳು ಈ ಮೆಡಿಸಿನ್ ತಗೊಳ್ಳುವಂಥದ್ದು, ಆ ಮೆಡಿಸಿನ್ ಅವಳಿಗೆ ವಾಮಿಟಿಂಗ್ ಕೂಡ ಆಗ್ತದೆ, ಮತ್ತೆ ಇದು ಲೂಸ್ ಮೋಷನ್ ಕೂಡ ಆಗ್ತದೆ. ಅವಳು ಅದನ್ನು ಕೂಡಿ ಇಡುವಂಥದ್ದು. ಕೂಡಿಟ್ಟ ಮೇಲೆ ಒಂದು ಇದರಲ್ಲಿ ಅಂತ ಹೇಳುವಂಥದ್ದು ದೊಡ್ಡ ಇದರಲ್ಲಿ ಅದನ್ನ ಇಡ್ತಾಳೆ. ಯಾವುದು ಪ್ರಾಮಿಸ್ ಮಾಡಿದ ದಿವಸ ಬರ್ತಾನೆ ರಾಜ, ತುಂಬಾ ಖುಷಿಯಲ್ಲಿ ಇರ್ತಾನೆ. ಎಸ್ 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 ಅವಳನ್ನು ಮದುವೆ ಆಗುದು ಅಂತ ಖುಷಿಯಲ್ಲಿ ಬರ್ತಾನೆ. ಬರುವಾಗ ಎದುರಲ್ಲಿ ಇರ್ತಾಳೆ ಅವಳು, ತುಂಬಾ ಚಂದ ಇದ್ಲು. ಎದುರು ಸ್ಕೆಲಿಟನ್ ತರ ಇದ್ದಾಳೆ, ಸ್ಕೆಲಿಟನ್ ತರ, ಏನಿಲ್ಲ ಹೀಗೆ ಅಂತ ಹೇಳೋದು, ತುಂಬಾ ಪ್ರಾಯ ಆದವರಾಗಿ. ಹಾಗೆ ಇವಾಗ ಹೇಳ್ತಾನೆ, ಅವಳೆಲ್ಲಿ ಹುಡುಗಿ ಇಲ್ಲಿ ಅಂತ. ನಾನೇ ಹುಡುಗಿ, ನೀನೆಂತ ಅವಳ ಹುಡುಗಿ ಅಂತ ಹೇಳ್ತಾನೆ. ಮತ್ತೆ ಒಳಗೆ ಹೋಗ್ತಾನೆ, ಇಡೀ ಹೋಗಿ ಲಾಸ್ಟ್ಗೆ ಹಿಂದೆ ಎಂತ ಹೇಳೋದು ಕುರುಬಾಗಿಲು, ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ಮತ್ತೆ ಅಲ್ಲಿಗೆ ಕೂಡ ಅವಳು ಬರ್ತಾಳೆ. ಮತ್ತೆ ಕೇಳ್ತಾನೆ, ನೀನ್ ಯಾಕೆ ಬರ್ತೀಯ, ಎಲ್ಲಿ ಯಾವುದು ಅವಳೆಲ್ಲಿ, ನಿನ್ಗೆ ಅವಳು ಬೇಕಲ್ಲ, ಅವಳ ಈ ಬ್ಯೂಟಿ ಅದರಲ್ಲಿ ಆ 2 ಇದರಲ್ಲಿ ಉಂಟಂತ. ಒಂದರಲ್ಲಿ ವಾಮಿಟ್ ಮಾಡಿದ್ರೆ ನಾನೇ ಅದಂತ. ಅವನಿಗೆ ಶಾಕ್ ಆಗ್ತದೆ, ಮತ್ತೆ ಅವ ರಿಫಾರ್ಮ್ ಆಗ್ತಾನೆ. ಹಾಗೆ ಅದು ಲಿಕ್ವಿಡ್ ಬ್ಯೂಟಿ. ಹಾಗಾಗಿ ನಾವು ಎಣಿಸುವಂಥದ್ದು ಆ ಹುಡುಗಿ ಚಂದ ಅಂತ. ಒಂದು ರೋಗ ಬರಲಿ, ಯಾವ್ದಾದ್ರು ಮೇಜರ್ ಡಿಸೀಸ್ ಬರಲಿ, ಮತ್ತೆ ನೋಡಿ ಚಂದ ಏನಿಲ್ಲ ಪ್ರಭುಪಾದ ಹೇಳುವಂಥದ್ದು. ಹಾಗೆ ಈಗ ಪ್ರಭುಪಾದ ಕೂಡ ಹೇಳ್ತಾರೆ ಎಂತದ್ದು, ಆದ್ರೆ ರಿಸಲ್ಟ್ ಎಂತ? ರಿಸಲ್ಟ್ ಅವರ್ ಡ್ಯೂಟಿ ಆದ ವಂಡರ್ಫುಲ್ ರಿಸಲ್ಟ್. ಅಂದ್ರೆ
ಬಾಡಿಲಿ ಬ್ಯೂಟಿ ಇಸ್ ಅ ಪೆರಿಷೇಬಲ್, ಇದರ ಅರ್ಥ. ಹಾಗಾಗಿ ನಾವು ಬೇಡದ ವರ್ಡ್ಸ್ ಅನ್ನು ಹೇಳುವಾಗ ನಾವು ಸ್ವಲ್ಪ ಜಾಗ್ರತೆ ಇರಬೇಕು. ಯಾಕೆಂದ್ರೆ ನಾವು ಕೇರ್ಫುಲ್. ಈಗ ಹೇಗಂದ್ರೆ ಪಿಕ್ಚರ್ ಆಕ್ಟ್ರೆಸ್ ಅವರ ಬಗ್ಗೆ ನಮಗೆ ಗೊತ್ತಿದ್ರು ಕೂಡ ನಾವು ಡೀಟೇಲ್ ಆಗಿ ಹೇಳುವಂಥದ್ದು 20 ನಿಮಿಷ, ಅದು ಹೀಗೆ ಇದು ಪಿಕ್ಚರ್ ಹೀಗೆ, ಇದು ಅದು, ಅವಳು ಹೀಗೆ ಮಾಡಿದ್ಲು, ಇವಳು ಹಾಗೆ ಮಾಡಿದ್ಲು. ಇಲ್ಲ, ಡೀಟೇಲ್. ಕೆಲವೊಮ್ಮೆ ನಾವು ಜಸ್ಟ್ ಒಂದು ನರೇಶನ್ಗೆ ಒಂದೊಂದು ಹೇಳ್ತೇವೆ, ಒಂದು ಎಕ್ಸಾಂಪಲ್, ಅದು ಡೀಟೇಲ್ ಹೋಗ್ಲಿಕ್ಕಿಲ್ಲ. ಗೊತ್ತಿದ್ರು ಕೂಡ ಹೇಳುವುದಿಲ್ಲ ನಾವು, ಒಂದು ಯಾವ್ದೊಂದು ವರ್ಡ್ ತರ್ತೇವೆ ಅಷ್ಟೇ, ಅದನ್ನೇ ಡೀಟೇಲ್ ಮಾಡುವಂತ ಇಲ್ಲ. ಮತ್ತೆ ಕೆಲವು ಪೊಲಿಟಿಷಿಯನ್ಸ್ನವರು ಅವ್ರದೆಲ್ಲ ಬೇಡದೆಲ್ಲ ಇರ್ತದೆ, ತುಂಬ ಹಣ ಮಾಡಿದ್ದು, ಅದು ಮಾಡಿದ್ದು, ಇದು ಮಾಡಿದ್ದು, ಅದನ್ನೆಲ್ಲ ಹೇಳಲಿಕ್ಕಿಲ್ಲ. ಅಂದ್ರೆ ಅದನ್ನೇ ಮಾತಾಡ್ಲಿಕ್ಕಿಲ್ಲ ಕ್ಲಾಸಲ್ಲಿ, ಭಾಗವತಂ ಕ್ಲಾಸಲ್ಲಿ. ಮತ್ತೆ ಅದು ಡೇಂಜರಸ್ ಕೂಡ. ಈಗ ಅವರು ಸಪೋಸ್ ನೀವು ಅವರ ವಿಷಯವನ್ನು ಹೇಳ್ತೀರಿ, ಹಾಗೆಂತ ಆಗ್ತದೆ, ಅದು ರೆಕಾರ್ಡಿಂಗ್ ಸಿಕ್ಕಿದ್ರೆ ಮತ್ತೆ ನಮ್ಮ ಮೇಲೆ ರಿವೆಂಜ್ ಇಡ್ತಾರೆ. ಈಗ ಮೊನ್ನೆ 2-3 ಪಾರ್ಟಿಯವರನ್ನು ಕೂಡ ಕರೆದಿದ್ದೇನೆ, 3 ಪಾರ್ಟಿಯವರು ಕೂಡ ಬಂದಿದ್ದಾರೆ. ಎಲ್ಲರೂ ಏನಿಲ್ಲ, ನಗಾಡ್ತಾ ಒಳ್ಳೆ ಇರುವಂತದ್ದು. ಯಾಕೆ ನಮ್ಗೆ ಎಂತ ಹೇಳುವ, ನಾವು ಯಾವ ಪಾರ್ಟಿಯಲ್ಲಿ ಇಲ್ಲ, ನಾವು ಕೃಷ್ಣನ ಪಾರ್ಟಿ, ಹಾಗೆ ಎಲ್ಲರದ್ದು ಒಂದೇ ರೀತಿ ಇರುವಂತದ್ದು. ಇಲ್ಲ ಕಾಂಟ್ರವರ್ಸಿ ಆಗ್ತದೆ. ಈಗ ಪ್ರಭುಪಾದ್ ಎಲ್ಲ ಪೊಲಿಟಿಷಿಯನ್ ಎಲ್ಲರಿಗೆ ಹೇಳಿದ್ದಾರೆ, ಅಮೆರಿಕಕ್ಕೆ ಹೋಗಿ ಅಮೆರಿಕದ ಪ್ರೆಸಿಡೆಂಟ್ಗೆ ಹೇಳಿದ್ದಾರೆ, ಯುವರ್ ಪ್ರೆಸಿಡೆಂಟ್ ವಿಲ್ ಡೈ. ಯಾಕೆಂದ್ರೆ ಅವ್ರಿಗೆ ಏಜ್ ಇತ್ತು, ಮತ್ತೆ ಅವರು ಆಚಾರ್ಯ, ಈ ಕುಡ್ ಸ್ಪೀಕ್ ಸ್ಟ್ರಾಂಗ್ಲಿ. ಆದ್ರೆ ಪ್ರಭುಪಾದ್ ಹೇಳಿದಾಗ ನಮ್ಗೆ ಆಗುದಿಲ್ಲ. ನಾವು ನಮ್ಮ ಲೆವೆಲ್ನಲ್ಲಿ ಸ್ವಲ್ಪ ಹೇಳ್ತೇವೆ, ಅದು ಕೂಡ ಸೀರಿಯಸ್ ಕ್ಲಾಸ್ ಇರುವಾಗ ಅಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ತೇವೆ, ಇಲ್ಲದ ಬಾಕಿ ನಾವು ಮಾತಾಡೋದಿಲ್ಲ. ಈಗ ಹೊಸ ಭಗವದ್ಗೀತೆ ಗೀತಾ 18 ಅಲ್ಲೆಲ್ಲ ನಾವು ಜಾಸ್ತಿ ಮಾತಾಡೋದಿಲ್ಲ. ಯಾಕೆಂದ್ರೆ ಅವರೆಲ್ಲ ನ್ಯೂ ಕಮರ್ಸ್, ಅವರಿಗೆಲ್ಲ ಅವರ ಮೇಲೆ ಎಲ್ಲ ಸ್ವಲ್ಪ ಇದಿರ್ತದೆ, ನಂಬಿಕೆ ಇರ್ತದೆ, ಹಾಗೆ ಅಲ್ಲಿ ಮಾತಾಡ್ಲಿಕ್ಕಿಲ್ಲ. ಹಾಗೆ ನಾವು ಇದನ್ನು ನೋಡ್ಬೇಕು, ಯಾವ ಕ್ಲಾಸಲ್ಲಿ ಹೇಗೆ ಮಾತಾಡೋದು ಕೂಡ ಗೊತ್ತಿರ್ಬೇಕು ನಮ್ಗೆ. ಈಗ ಎಂತಂದ್ರೆ ಕ್ವಶನ್ ಆನ್ಸರ್ ಸೆಷನ್, ಈಗ ಗೀತಾ 18 ಅಲ್ಲಿ ಕ್ವಶನ್ ಕೇಳ್ತಾರೆ, ಆಗ ನಮ್ದು ಆನ್ಸರ್ ಬೇರೆ ರೀತಿ ಇರ್ತದೆ, ನಾನು ಕೊಡುವಂಥದ್ದು. ಈಗ ನಿಮ್ದು ಕ್ವಶನ್ಗೆ ಆನ್ಸರ್ ಬೇರೆ ರೀತಿ ಇರ್ತದೆ, ಅದು ಬೇರೆ ಅವರಿಗೆ ಬೇರೆ ರೀತಿ ನಾವು ಆನ್ಸರ್ ಕೊಡ್ಬೇಕು. ಹಾಗೆ ಮತ್ತೆಂತ ಆಗ್ತದೆ, ಈಗ ಸಪೋಸ್ ಕೆಲವರೆಲ್ಲ ಅವ್ರದ್ದು ಈ ಪೊಲಿಟಿಷಿಯನ್ ಫೇವರೇಟ್ ಇರ್ತಾರೆ, ಕೆಲವರದ್ದು ಪಿಕ್ಚರ್ ಆಕ್ಟರ್ ಫೇವರೇಟ್ ಇರ್ತಾರೆ. ಹಾಗೆ ನೀವು ಹೇಳುವಾಗ ಅವರಿಗೆ ಬೇಜಾರಾಗ್ತದೆ ಅದು. ಹಾಗಾಗಿ ಅದನ್ನೆಲ್ಲ ನಾವು ನೋಡ್ಬೇಕು. ಹಾಗೆ ಅದನ್ನೆಲ್ಲ ನಾವು ಅವರ ಪರ್ಟಿಕ್ಯುಲರ್ ಹೆಸರು ಕೂಡ ಹೇಳಲಿಕ್ಕಿಲ್ಲ. ಮತ್ತೆಂತ ಅಂದ್ರೆ ಈ ಸಂಸ್ಥೆಯ ಹೆಸರು ನಾನು ನೋಡಿ ಯಾವಾಗಲೂ ಹೇಳುವುದಿಲ್ಲ. ಬೇರೆ ಸಂಸ್ಥೆಗಳು ಉಂಟು, ಕೆಲವು ಸಂಸ್ಥೆದೆಲ್ಲ ಪ್ರಭುಪಾದೆಲ್ಲ ಹೆಸರು ಕೂಡ ಹೇಳಿದ್ದಾರೆ, ಹೀಗೆ ಇದು ಮಾಡುವಂಥದ್ದು ನಮಗೆ ಗೊತ್ತು, ನಾವು ಹೇಳುವುದಿಲ್ಲ. ಹಾಗೆ ಇದೆಲ್ಲ ನಾವು ಸ್ವಲ್ಪ ಕ್ಲಾಸ್ ಮಾಡುವಾಗ ಜಾಗೃತಿಯಲ್ಲಿ ಇರಬೇಕು. ಹಾಗೆ ವ್ಯಾಸಾಸನಲ್ಲಿ ಕೂತ ಮೇಲೆ, ಈಗ ಈ ಸೀಟ್ ವ್ಯಾಸಾಸನ, ನಾವು ಭಾಗವತಂ ಕ್ಲಾಸ್ ಮಾಡುದಂದ್ರೆ ಯಾವ ಕ್ಲಾಸ್ ಇದು ವ್ಯಾಸಾಸನ, ಹಾಗೆ ಅಲ್ಲಿ ನಾವು ಸ್ವಲ್ಪ ಜಾಗ್ರತೆ ಇರಬೇಕು. ಹಾಗಾಗಿ ನಮ್ಮ ಕ್ಲಾಸಿಂದ ಅವರಿಗೆ ಬೆನಿಫಿಟ್ ಆಗ್ಬೇಕು. ಹಾಗಾಗಿ ಬೆನಿಫಿಟ್ ಅಂದ್ರೆ ಎಂತ ಎಸ್ ಯಾರು ಹೇಳ್ತೀರಿ? ನಮ್ಮ ಕ್ಲಾಸಿಂದ ಅವರಿಗೆ ಲಾಭ ಆಗ್ಬೇಕು. ಲಾಭ ಅಂದ್ರೆ ಎಂತ? ಎಸ್ ಅನ್ಮ್ಯೂಟ್ ಅಲ್ಲಿ ಉಂಟು, ಎಸ್ ಹೇಳ್ಬೋದು. ಕೃಷ್ಣ ಪ್ರಜ್ಞೆಯಲ್ಲಿ ಮತ್ತೆ ಆಸಕ್ತಿ ಉಂಟಾ? ಎಸ್, ಓಕೆ. ಇದಕ್ಕೊಂದು ಪ್ರಭುಪಾದ ಒಂದು ವರ್ಡ್ ಹೇಳಿದ್ದಾರೆ, ಎಸ್, ಈ ವರ್ಡ್ ಅನ್ನು ಹೇಳ್ಬೋದಾ? ಭಕ್ತಿ ಸೇವೆಯಲ್ಲಿ ಓಕೆ, ಕ್ಲಾಸ್ ಆದ್ಮೇಲೆ ಓಕೆ, ನಾನು ಹೇಳ್ತೇನೆ. ಓಕೆ, ಈಗ ಸಮಯ ಇಲ್ಲ ನೋಡಿ. ಪ್ರಭುಪಾದ ಹೇಳುವಂತದ್ದು ಬೆನಿಫಿಟಿಂಗ್ ಮೀನ್ಸ್ ಬ್ರಿಂಗಿಂಗ್ ದೆಮ್ ಒನ್ ಸ್ಟೆಪ್ ಕ್ಲೋಸರ್ ಟು ಕೃಷ್ಣ. ಈಗ ಸಪೋಸ್ ಈಗ ನಾವು ತುಂಬಾ ದೂರದಲ್ಲಿ ಇದ್ದೇವೆ, ಕೃಷ್ಣ ನಮ್ಮ ತುಂಬಾ ದೂರ ಇದ್ದಾನೆ, ಡಿವೋಟೀಸ್ ಇದು ಹತ್ತಿರ ಇದ್ದಾನೆ. ಈಗ ಪ್ರಹ್ಲಾದ್ ಮಹಾರಾಜ್ ಹಿರಣ್ಯಕಶಿಪು ಹತ್ರ
ಹಿರಣ್ಯಕಶಿಪು ಹೇಳುವಂಥದ್ದು, ಈ ಕಂಬದಲ್ಲಿ ಇದ್ದಾನೆ, ಅಲ್ಲಿ ಇದ್ದಾನೆ. ಪ್ರಭುಪಾದ ಕೂಡ ಎಸ್ ಕೃಷ್ಣ ಇಸ್ ದರ್ ಹಿಯರ್, ಕೃಷ್ಣ ಇಸ್ ದರ್ ಹಿಯರ್, ಕೃಷ್ಣ ಇಸ್ ಹಿಯರ್ ಇದ್ದಾರೆ. ನಮ್ಗೆ ಹಾಗೆ ಅಲ್ಲ, ನಮ್ಗೆ ತುಂಬಾ ದೂರ ಇದ್ದಾರೆ. ಆದ್ರೆ ಈಗ ಎಣಿಸುವ, ಈಗ 100 ಮೀಟರ್ಸ್, 100 ಮೀಟರ್ಸ್ ರೇಸ್ ನಿಮಗೆ ಗೊತ್ತುಂಟು, 100 ಮೀಟರ್ಸ್, 50 ಮೀಟರ್ಸ್. ಈಗ 50 ಮೀಟರ್ಸ್ ದೂರದಲ್ಲಿ ಇದ್ದಾರೆ ಅಂತ ಎಣಿಸುವ, ನಾವು ಜಸ್ಟ್ ಎಣಿಸುವಂಥದ್ದು. ಓಕೆ, ಎಣಿಸುವ. 1 ಸ್ಟೆಪ್ ಕ್ಲೋಸರ್ ಅಂದ್ರೆ, 1 ಸ್ಟೆಪ್ ಕ್ಲೋಸರ್ ಅಂದ್ರೆ ಇಷ್ಟಾದ್ರೆ ಇಡುವಂಥದ್ದು. ಎಷ್ಟು? 1 ಸ್ಟೆಪ್ ಕ್ಲೋಸರ್ ನಾವು ಹೋಗ್ಬೇಕು ಕೃಷ್ಣ ಹತ್ರ. ಆ ಕ್ಲಾಸ್ ಇಂದ ಬೆನಿಫಿಟಿಂಗ್ ಮೀನ್ಸ್ he should go 1 step closer to Krishna. ನೋಡಿ ಎಷ್ಟು ಮೀನಿಂಗ್ ಉಂಟು ಪ್ರಭುಪಾದ ವರ್ಡ್ ಅಲ್ಲಿ, ಎಷ್ಟು ಮೀನಿಂಗ್ ಉಂಟು. ವೆದರ್ ಈಸ್ ಆಫ್ಟರ್ ಯುವರ್ ಕ್ಲಾಸ್, ವೆದರ್ ಈಸ್ ಬಿಕಮಿಂಗ್ one step closer to Krishna. ಪ್ರಭುಪಾದ ಕ್ಲಾಸ್ ಕೇಳುವಾಗ ಯಾವಾಗಲೂ ನಾವು 1 step closer ಆಗ್ತೇವೆ. 1 step closer to Krishna's lotus feet. Okay, that is the meaning of benefiting. ನಾ ಉತ್ಪಾದಯರದಿಂ ಶ್ರಮಯವೈ ಕೇವಲ, ಸಿಂಪ್ಲಿ ವೇಸ್ಟ್ ಆಫ್ ಟೈಮ್. ಅಂದ್ರೆ ಆ ಒಳಗಿಂದ ಎಂತ ಹೇಳುವಂಥದ್ದು, ಭಗವಂತನಿಗೆ ಅಫೆಕ್ಷನ್ ಬರದಿದ್ರೆ ಸಿಂಪ್ಲಿ ವೇಸ್ಟ್ ಆಫ್ ಟೈಮ್. ಬಂದ್ರೆ ನಿಮ್ಗೆ ಕೂಡ ಬೆನಿಫಿಟ್, ಅವರಿಗೆ ಕೂಡ ಬೆನಿಫಿಟ್, ಇಬ್ಬರಿಗೆ ಕೂಡ ಬೆನಿಫಿಟ್. ಓಕೆ, ಈಗ ನಾವು ನೆಕ್ಸ್ಟ್ ಇದು ಕೂಡ ತುಂಬಾ ಉಂಟು. ಓಕೆ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಈಗ 7th ವರ್ಸ್ 6th ವರ್ಸ್ ಆಯ್ತಲ್ಲ. ನೋಡಿ, ಒಂದು ಶ್ಲೋಕದಲ್ಲಿ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಇರ್ತದೆ. ಓಕೆ, ಎಲ್ಲಿ ಹೋಯ್ತು? 7th ವರ್ಸ್ 8th ವರ್ಸ್ 2 ವರ್ಸ್ ಮಾಡುವ, ಮತ್ತೆ ಅಲ್ಲಿಗೆ ನಿಲ್ಲಿಸುವ. ಮತ್ತೆ ನಾನು ಸ್ಯಾಟರ್ಡೆ ಮಾಡ್ತೇನೆ ಕ್ಲಾಸ್, ಸ್ಯಾಟರ್ಡೆ ಮಾಡುವ. ಎಲ್ಲಿಗೆ ಹೋಯ್ತಪ್ಪ? ಎಸ್, 8ಗೆ ಫಿನಿಶ್ ಮಾಡ್ತೇನೆ. ನಾಳೆ ಕ್ಲಾಸ್ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೆ. ಎಸ್ 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 ಎಷ್ಟನೇ ಶ್ಲೋಕ? 7th. ಓಕೆ, ಎಸ್, ಓದಿ ಅನುವಾದ ಯಾರಾದ್ರು. ಹರೇ ಕೃಷ್ಣ ಪ್ರಭುಜಿ. ಹಾ. ಹೇ ಸೂತ ಮುನಿಗಳೇ, ಮಾನವರಲ್ಲಿಯೂ ಸಾವಿನಿಂದ ಸ್ವತಂತ್ರರಾಗಿ ಚಿರಂತನ ಜೀವನ ಬಯಸುವವರಿದ್ದಾರೆ. ಅವರು ಮೃತ್ಯು ನಿಯಂತ್ರಕನಾದ ಯಮರಾಜನನ್ನು ಆಹ್ವಾನಿಸುವುದರ ಮೂಲಕ ಕೊಲೆಯ ಪ್ರಕ್ರಿಯೆಯಿಂದ ಪಾರಾಗುತ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಎಸ್, ನೋಡಿ. ನೆಕ್ಸ್ಟ್ ಭಾವಾರ್ಥವನ್ನು 1 ನಿಮಿಷ. ಎಸ್, 3ನೇ ಲೈನ್ ಆಧುನಿಕ ವಿಜ್ಞಾನಿಗಳು, ಅಲ್ಲಿಂದ ಓದಿ ಯಾರಾದ್ರು. ಆಧುನಿಕ ವಿಜ್ಞಾನಿಗಳು ಶಾರೀರಿಕ ರಸಾಯನ ಶಾಸ್ತ್ರದ ಮುನ್ನಡೆಯಿಂದ ಎಸ್, 1 ನಿಮಿಷ. ಸಾವನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. 1 ನಿಮಿಷ, ಓದಿ ಎಲ್ಲಿಗೆ, ಎಲ್ಲಿ ತನಕ? ವಿಕ್ಟಿಮ್ ಆಫ್ ಡೆತ್. ಓಕೆ, ಆದರೆ ಅಯ್ಯೋ ಯಮರಾಜ, ಎಂತಹ ಕ್ರೂರಿ ಎಂದರೆ ವಿಜ್ಞಾನಿಯ ಜೀವವನ್ನೇ ಆತ ಉಳಿಸುವುದಿಲ್ಲ. ವೈಜ್ಞಾನಿಕ ಜ್ಞಾನದ ಮುನ್ನಡೆಯಿಂದ ಸಾವನ್ನು ತಡೆಯುವ ತತ್ವವನ್ನು
ವಿಜ್ಞಾನಿಗಳು ಪ್ರತಿಪಾದಿಸುತ್ತಾರೆ. ಆದರೆ ಯಮರಾಜನ ಕರೆ ಬಂದಾಗ ಸ್ವತಃ ಅವರೇ ಸಾವಿಗೆ ಬಲಿಯಾಗುತ್ತಾರೆ. ಸಾವನ್ನು ತಡೆಯುವುದರ ಬಗ್ಗೆ ಏನು ಹೇಳುವುದು? ಎಸ್, ಧನ್ಯವಾದ. ಅಲ್ಪಾವಧಿಯ ಎಸ್, ಧನ್ಯವಾದ, ಧನ್ಯವಾದ. ಓಕೆ, ಎಸ್, ಧನ್ಯವಾದ. ಓಕೆ. ಈಗ ಎಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತುಂಟು, ಫೇಮಸ್ ವೆಂಟಿಲೇಟರ್ ಇಡ್ತಾರೆ ICU ಅಲ್ಲಿ. ನೋಡಿದ್ದೀರಾ ವೆಂಟಿಲೇಟರ್ ಇಡುವಂತದ್ದು? ಹೌದು ಪ್ರಭುಜಿ. ಈಗ ವೆಂಟಿಲೇಟರ್ ಅಲ್ಲಿ ಎಂತದ್ದು ಪ್ರಯೋಜನ ಉಂಟಾ? ವೆಂಟಿಲೇಟರ್ ಅಲ್ಲಿ ಇಡುವಂತದ್ದು ಇಲ್ಲ ಪ್ರಭುಜಿ, ಅದು ಸುಮ್ನೆ ಸ್ವಲ್ಪ ಏನು ಪ್ರಯೋಜನ ಇಲ್ಲ. ಅದು ವೆಜಿಟೇಬಲ್ ಇಟ್ಟಾಗೆ, ಫ್ರಿಜ್ ಅಲ್ಲಿ ವೆಜಿಟೇಬಲ್ ಇಡ್ತೀರಲ್ಲ ಹಾಗೆ. ಅಂದ್ರೆ ಅವನಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಹೀಗೆ ಮಾತಾಡ್ತಾ ಇರ್ತಾನೆ ಈ ವೆಂಟಿಲೇಟರ್ ಅಲ್ಲಿ. ಹಾಗಾಗಿ ತುಂಬಾ ಕಷ್ಟ. ಅದಂದ್ರೆ ಏನಿಲ್ಲ, ಪ್ರಯೋಜನ ಇಲ್ಲ. ಓಕೆ, ನೆಕ್ಸ್ಟ್ ಓದಿ ಯಾರಾದ್ರು ಅಲ್ಪ ಅವಧಿಯನ್ನು ಎಲ್ಲಿ ತನಕ ಓದಿದ್ದೀರ ಅವ್ರ ಬಗ್ಗೆ? ಓಕೆ, ಅಲ್ಪ ಅವಧಿಯ ಜೀವನವನ್ನು. ಎಸ್, ನೆಕ್ಸ್ಟ್ ಓದಿ. ಅಲ್ಪಾವಧಿಯ ಜೀವನವನ್ನು, ಹರೇ ಕೃಷ್ಣ ಪ್ರಭುಜಿ, ಅಲ್ಪಾವಧಿಯ ಜೀವನವನ್ನು ಯಾರೂ ಒಂದು ಕ್ಷಣ ಸಹ ಹೆಚ್ಚಿಸಲಾರರು. ಯಮರಾಜನ ಈ ಕ್ರೂರ ಖಗೋಲಿಯನ್ನು ತಡೆಯುವ ಏಕೈಕ ಭರವಸೆ ಎಂದರೆ ಭಗವಂತನ ನಾಮ ಸಂಕೀರ್ತನ ಮಾಡಿ ಅದನ್ನು ಕೇಳಲು ಯಮರಾಜನನ್ನು ಕರೆಯುವುದು. ಯಮರಾಜ ಭಗವಂತನ ಶ್ರೇಷ್ಠ ಭಕ್ತ. ಆತ ಕೀರ್ತನೆಗಳಿಗೆ ಹಾಗೂ ಸದಾ ಭಗವಂತನ ಭಕ್ತಿ ಸೇವೆಯ ನಿರತನಾಗಿರುವ ಪರಿಶುದ್ಧ ಭಕ್ತರ ಯಜ್ಞಗಳಿಗೆ ಆಹ್ವಾನಿತನಾಗಲು ಆಶಿಸುತ್ತಾನೆ. ಹೀಗಾಗಿ ಶೌನಕರ ಮುಂದಾಳುತನದಲ್ಲಿ ಶ್ರೇಷ್ಠ ಋಷಿಗಳು ಮತ್ತು ಇತರರು ನೈಮಿಷಾರಣ್ಯದಲ್ಲಿ ನಡೆಸುವ ಯಜ್ಞಕ್ಕೆ ಬರುವಂತೆ ಯಮರಾಜನನ್ನು ಆಹ್ವಾನಿಸಿದರು. ಸಾವನ್ನು ಬಯಸಿದವರಿಗೆ ಇದು ಒಳ್ಳೆಯದಾಗುತ್ತದೆ. ಹರೇ ಕೃಷ್ಣ ಪ್ರಭು. ಹಾಗಾಗಿ ಎಂತಂದ್ರೆ ನೋಡಿ, ಈಗ ಯಮರಾಜ್ ಬಂದ್ರು ಕೂಡ ಸಪೋಸ್ ಅಲ್ಲಿ ಕೀರ್ತನ ಆದ್ರೆ ಯಮರಾಜ್ ಬಂದ ಕೆಲಸವನ್ನು ಮರ್ತು ಬಿಡ್ತಾನಂತೆ. ಯಮರಾಜನ ಕೆಲಸ ಎಂತ ಯಾರು ಹೇಳ್ತೀರಿ? ಯಮರಾಜನ ಕೆಲಸ ಎಂತ? ಪ್ರಾಣವನ್ನು ಕೊಂಡೋಗುದು. ಪ್ರಾಣವನ್ನು ಕೊಂಡೋಗುದು. ಅವ ಆ ಕೆಲಸವನ್ನು ಮರ್ತು ಬಿಡ್ತಾನಂತೆ, ಇದ್ರಲ್ಲಿ ಅವ ತಲ್ಲಿನಾಗ್ತಾನಂತೆ. ಅಪ್ಪ ನೋಡಿ ಅಂತೆ, ಎಷ್ಟು ಪವರ್ಫುಲ್. ಭಗವಂತನ ಕೀರ್ತನೆ ಮಾಮೂಲಿ ಅಲ್ಲ, ತುಂಬಾ ಪವರ್ಫುಲ್. ಓಕೆ, ಈಗ ನಾವು ನೆಕ್ಸ್ಟ್ ಶ್ಲೋಕದ್ದು ಭಾವಾರ್ಥ. ಎಸ್, ಇದನ್ನು ಓದಿ ಭಾವಾರ್ಥ. ಹರೇ ಕೃಷ್ಣ ಪ್ರಭುಜಿ. ಎಸ್. ಪ್ರತಿಯೊಬ್ಬರ ಸಾವಿಗೆ ಕಾರಣವಾಗುವ ಯಮರಾಜ ಎಲ್ಲಿಯವರೆಗೆ ಇರುತ್ತಾನೆಯೋ ಅಲ್ಲಿಯವರೆಗೆ ಯಾರಿಗೂ ಸಾವು ಸಂಭವಿಸುವುದಿಲ್ಲ. ಶ್ರೇಷ್ಠ ಋಷಿಗಳು ಭಗವಂತನ ಪ್ರತಿನಿಧಿಯಾದ ಮರಣ ನಿಯಂತ್ರಕ ಯಮರಾಜನನ್ನು ಆಹ್ವಾನಿಸಿದ್ದಾರೆ. ಆತನ ಹಿಡಿತದಲ್ಲಿರುವ ಜೀವಿಗಳು ಭಗವಂತನ ಕಥಾರೂಪದ ದಿವ್ಯಲೀಲೆಗಳ ಚಿರಂತನ ಅಮೃತವನ್ನು ಆಸ್ವಾದಿಸುವುದರಿಂದ ಲಾಭ ಪಡೆಯಬೇಕು. ಎಸ್, ಓಕೆ, ಧನ್ಯವಾದಗಳು. ಓಕೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಉಂಟು. ಓಕೆ, ನೋಡಿ ಇಲ್ಲಿ ಈ ಶ್ಲೋಕದಲ್ಲಿ ಅಹೋ ನೃಲೋಕೆ ಪೀಯತೆ ಹರಿಲೀಲಾಮೃತಂ ವಚ, ಲಾಸ್ಟ್ ಲೈನ್ ನಿಮ್ಗೆ ಕಾಣ್ಬೋದು ಮೇಲೆ. ಹಾಗೆ ಓಕೆ, ನೆಕ್ಸ್ಟ್ ಪರ್ಫೆಕ್ಟ್ ಅಲ್ಲಿ ಒಂದು ಸೆಂಟೆನ್ಸ್ ಉಂಟು. ಓಕೆ, ಯಾವ ಸೆಂಟೆನ್ಸ್? 8th ಶ್ಲೋಕ. desire does not answer the Lord. ಓಕೆ, ಇದರಲ್ಲಿ ಈ ಸೆಕೆಂಡ್ ಲೈನ್ ಅನ್ನು ಓದಿ. ಯಾರಾದ್ರೂ ಓದಿ. ಓಕೆ, ಸಾವನ್ನು ತಪ್ಪಿಸಿಕೊಳ್ಳಲು ಇರುವ ಖಚಿತ ಪರಿಹಾರ ಉಪಾಯವೆಂದರೆ ಶ್ರೀಮದ್ ಭಾಗವತ ಗ್ರಂಥದಲ್ಲಿ ವ್ಯವಸ್ಥಿತವಾಗಿ ನಿರೂಪಿತವಾಗಿರುವ ಭಗವಂತನ ದಿವ್ಯ ಲೀಲಾಮೃತವನ್ನು ಕೇಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು. ಧನ್ಯವಾದ. ಎಸ್, ಓಕೆ,
ಈಗ ಎಷ್ಟು ನನಗೆ ಸಮಯ ಉಂಟು, ಯಾರು ಹೇಳ್ತೀರಿ? ಓಕೆ, ಇಲ್ಲಿಗೆ ನನ್ನ ಎಕ್ಸ್ಪ್ಲನೇಷನ್ ಇಲ್ಲಿ ಇದಕ್ಕೆ ತುಂಬಾ ಎಕ್ಸ್ಪ್ಲನೇಷನ್ ಉಂಟು. ಇದನ್ನ ಪ್ರಭುಜಿ, ಶನಿವಾರಕ್ಕೆ ಇಡ್ಬೇಕಾ, ಈಗ ಮುಗಿಸ್ಬೇಕಾ? ಕ್ಲಾಸ್ ಇದೆಯಲ್ಲ ಪ್ರಭುಜಿ, ಈಗ ಕ್ಲಾಸ್ ಉಂಟಲ್ಲ. ಓಕೆ, 8 ಗಂಟೆಗೆ ಕ್ಲಾಸ್ ಉಂಟು ಪ್ರಭುಜಿ, 8 ನಾವು ಗಂಟೆ ಮಿಸ್ ಕ್ಲಾಸ್. ಮಾಡ್ತೀವಿ ಓಕೆ, ಎಸ್. ಆಗ ನಿಲ್ಲಿಸುವುದಾ? ಯಾಕೆಂದ್ರೆ ಇದು ಪ್ರಭುಜಿ. ತುಂಬ ಹೌದು ಹೋಗ್ತದೆ. ಪ್ರಭುಜಿ, ನಿಲ್ಲಿ ಹಾ, ಅದನ್ನ ನಮ್ಗೆ ಮತ್ತೆ ನಾವು ಮಿಸ್ ಮಾಡ್ಬಿಡ್ತೇವೆ ಪ್ರಭುಜಿ. ಓಕೆ, ಎಸ್. ಹಾಗಾದ್ರೆ ನಾವು ನಿಲ್ಲಿಸುವ. ಓಕೆ, ಇಲ್ಲಿಗೆ ನಿಲ್ಲಿಸುವ. ನಾಡಿದ್ದು ಮಾಡುವ, ಶನಿವಾರ. ನೋಡಿ, ನಾಳೆ ನನಗೆ ಆಗುದಿಲ್ಲ. ನಾಳೆ ನನಗೆ ಒಂದು ಕ್ಲಾಸ್, ದುಬೈಗೆ ಕ್ಲಾಸ್ ಕೊಡ್ಲಿಕ್ಕೆ ಉಂಟು ಸಂಜೆ. ಹಾಗಾಗಿ ನಾಳೆ ನಾನು ಬಿಸಿ. ಹಾಗೆ ನಾಡಿದ್ದು ಶನಿವಾರ ಮಾಡ್ತೇನೆ. ಓಕೆ, ಹರೇ ಕೃಷ್ಣ. ವಾಂಚಕಲ್ಪತರು ವಿಶ್ವ ಕೃಪಾ ಸಿಂಧು ಬೇವಚ ಪತಿತನ ಪಾವನಿಯಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಅಟೆಂಡೆನ್ಸ್ ಸಂಡೇ ಮಾಡುವ. ಓಕೆ, ಚಿಂತೆ ಇಲ್ಲ. ಹೆಚ್ಚಿನವ್ರು ಬಂದಿದ್ದೀರಲ್ಲ, ಗೊತ್ತಾಗಿದೆ ನನಗೆ ಯಾರೆಲ್ಲ ಬಂದಿದ್ದೀರಾ ಅಂತ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಧನ್ಯವಾದಗಳು, ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ.